ಸಕಲ ಜಲಚರ ಜೀವಿಗಳನ್ನು ತಂದೆ ದೇವನು ಸೃಷ್ಟಿಸಿಹಾನು, ಆತನ ನಾಮವ ಕೀರ್ತಿಸುವೆವು. ಈ ಸುಂದರ ಪ್ರಕೃತಿಯನ್ನು ಸಕಲ ಜಲಚರ ಜೀವಿಗಳನ್ನು ತಂದೆ ದೇವನು ಸೃಷ್ಟಿಸಿಹಾನು, ಆತನ ನಾಮವ ಕೀರ್ತಿಸುವೆವು. ದೇವ ನಿನ್ನ ಸ್ತುತಿಯ ಗೀತೆನ ಹಾಡುವೆ, ನನ್ನನ್ನೇ ನಾ ಮರೆತು ನಿನ್ನೆಡೆಗೆ ಬರುವೆ. ದೇವ ನಿನ್ನ ಸ್ತುತಿಯ ಗೀತೆನ ಹಾಡುವೆ, ನನ್ನನ್ನೇ ನಾ ಮರೆತು ನಿನ್ನೆಡೆಗೆ ಬರುವೆ. ಸಕಲವನ್ನು ತ್ಯಜಿಸಿ ನಿನ್ನಲ್ಲಿ ಲೀನವಾದೆ, ಈ ಸುಂದರ ಪ್ರಕೃತಿಯನ್ನು ಸಕಲ ಜಲಚರ ಜೀವಿಗಳನ್ನು ತಂದೆ ದೇವನು ಸೃಷ್ಟಿಸಿಹಾನು, ಆತನ ನಾಮವ ಕೀರ್ತಿಸುವೆವು, ಆತನ ನಾಮವ ಕೀರ್ತಿಸುವೆವು. ಸಮಾರಂಭದ ಅಧ್ಯಕ್ಷರೇ, ಸುದ್ದಿ ಮಾಹಿತಿ ಟ್ರಸ್ಟ್ನ ಪ್ರಾಯೋಜಕತ್ವದಲ್ಲಿ ಅರಿವು ಕೃಷಿ ಕೇಂದ್ರದ ಸಾರಥ್ಯದಲ್ಲಿ ತಮ್ಮೆಲ್ಲರ ಸಹಕಾರದೊಂದಿಗೆ 3 ದಿನಗಳ ಕಾಲ ನಡೆಯುತ್ತಿರುವಂತಹ ಸಸ್ಯ ಜಾತ್ರೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. 2ನೇ ಬಾರಿಗೆ ಆಯೋಜಿಸಲ್ಪಟ್ಟಿರುವಂತಹ ಸಸ್ಯ ಜಾತ್ರೆಯ 3 ದಿನದ ಈ ಕಾರ್ಯಕ್ರಮದಲ್ಲಿ ಆಕರ್ಷಕ ಮೆರವಣಿಗೆ ಈಗಾಗಲೇ ನೆರವೇರಿದೆ. ನಂತರ ಕೃಷಿ ತಜ್ಞರಿಂದ ವಿಚಾರ ಸಂಕಿರಣ, ಕೃಷಿ ಸಾಧಕರ ಗುರುತಿಸುವಿಕೆ ಮತ್ತು ಸನ್ಮಾನ, 100ಕ್ಕೂ ಮಿಕ್ಕಿ ಮಳಿಗೆಗಳು ಮತ್ತು ವೆರೈಟಿ ಫುಡ್ ಕೋರ್ಟ್ನ ಈ ಆಕರ್ಷಕ ಮಳಿಗೆಯೊಂದಿಗೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ರಸಸಂಜೆ ಹಾಗೂ ವಿವಿಧ ವಯೋಮಾನದವರಿಗೆ ಕೃಷಿ ಆಧಾರಿತ ಸ್ಪರ್ಧೆಗಳನ್ನು ಏರ್ಪಡಿಸಿರುವ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಪ್ರಾರಂಭದ ಹಂತದಲ್ಲಿ ಉದ್ಘಾಟನಾ ಸಮಾರಂಭದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ತಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಮತ್ತೊಮ್ಮೆ ಬಯಸ್ತಾ ಇವತ್ತಿನ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂಥ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾಗಿರುವ ಡಾಕ್ಟರ್ ಇ ಪಿ ಶಿವಾನಂದ್ ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೆಲ್ಲರ ಮಾರ್ಗದರ್ಶಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂಥ ಹಿರಿಯರಾದ ನೆಹರು ನಗರದ ಮಾಸ್ಟರ್ ಪ್ಲಾನರಿ ಆಡಳಿತ ನಿರ್ದೇಶಕರಾಗಿರುವಂಥ ಎಸ್.ಕೆ. ಆನಂದ ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಡಾಕ್ಟರ್ ಆನಂದ ಇವರನ್ನು ನಮ್ಮ ಸಮಸ್ತ ಸುದ್ದಿ ಬಳಗದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಏಷ್ಯಾದ ಅತ್ಯಂತ ದೊಡ್ಡ ಸಂಸ್ಥೆ, ನಮ್ಮೆಲ್ಲರ ಪ್ರೀತಿಗೆ, ಹೆಮ್ಮೆಗೆ, ಅಭಿಮಾನಕ್ಕೆ ಪಾತ್ರವಾಗಿರುವಂತಹ ಕ್ಯಾಂಪ್ಕೋ ಲಿಮಿಟೆಡ್ನ ಅಧ್ಯಕ್ಷರಾಗಿರುವಂತಹ ಕಿಶೋರ್ ಕುಮಾರ್ ಕೋಡ್ಗಿ ಇವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು ಮಾಯಿದೇದೇವ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿರುವಂತಹ ಅತಿ ವಂದನೀಯ ಲಾರೆನ್ಸ್ ಮಸ್ಕರಣೆಸ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಪುತ್ತೂರು ಒಕ್ಕಲಿಗ ಗೌಡ ಸೇವಾ ಸಂಘದ ಗೌರವಾಧ್ಯಕ್ಷರು, ವಕೀಲರು ಆಗಿರುವಂತಹ ಚಿದಾನಂದ ಬೈಲಾಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಾಮನ್ ಪೈ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಶ್ರೀಯುತ ನವೀನ್ ಕುಮಾರ್ ಭಂಡಾರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮೊಂದಿಗೆ DCC ಬ್ಯಾಂಕ್ನ ನಿರ್ದೇಶಕರು, ನಮ್ಮ ಸುದ್ದಿ ಬಳಗದ ಹಿತೈಷಿಗಳು ಆಗಿರುವಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸುದ್ದಿ ಸಮೂಹ ಸಂಸ್ಥೆಗಳ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಈ ಸಸ್ಯ ಜಾತ್ರೆಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಪ್ರಮುಖರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಮತ್ತು ಸುದ್ದಿ ಸಮೂಹ ಸಂಸ್ಥೆಗಳ ಎಲ್ಲ ಸಹೋದ್ಯೋಗಿ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಸಸ್ಯ ಜಾತ್ರೆ ಸೀಸನ್ 2 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆ ದೀಪವನ್ನು ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕು ಹಾಗೂ ಗಿಡಕ್ಕೆ ನೀರೆರೆಯುವ ಮೂಲಕ, ಕಲ್ಪವೃಕ್ಷಕ್ಕೆ ನೀರೆರೆಯುವ ಮೂಲಕ ವಿಶೇಷವಾಗಿ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕೆ ಇದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಕೂಡ ಈ ಉದ್ಘಾಟನಾ
ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪನಮೋಸ್ತುತೆ ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ ಆರೋಗ್ಯಂ ದೇಹಿ ಪುತ್ರಾಂಶ ಪತಿಂ ಸ್ವಚ್ಛಾಂಗಿ ಮೇ ಸದಾ ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ಯಸ್ಯ ದೃಷ್ಟೇ ಗೃಹೇ ದೀಪ ತಸ್ಯ ನಾಸ್ತಿ ದರಿದ್ರತಾ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ಎಲ್ಲ ಗಣ್ಯರು ಕೂಡ ಕಲ್ಪವೃಕ್ಷಕ್ಕೆ ನೀರೇರಿಯುವುದಲು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ವಿಶೇಷವಾಗಿ ಸಸ್ಯ ಜಾತ್ರೆ ಈ ಪರಿಕಲ್ಪನೆ ಎನ್ನುವಂಥದ್ದು ಪ್ರತಿ ಮನೆಯಲ್ಲಿಯೂ ಕೂಡ ಹಸಿರು ಉಸಿರಾಗಬೇಕು. ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಸಮೃದ್ಧವಾಗಿ ಬೆಳೆದಾಗ ಆರೋಗ್ಯಕರವಾದ ವಾತಾವರಣ ನಿರ್ಮಾಣವಾಗುತ್ತದೆ. ಈ ವಿಶೇಷ ಕಲ್ಪನೆಯೊಂದಿಗೆ ಕಲ್ಪವೃಕ್ಷಕ್ಕೆ ನೀರೇರಿಯುವ ಮುಖಾಂತರವಾಗಿ ನಮ್ಮೆಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಈ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಆರೈಕೆಯ ಮಾಡೋಣ ನಾವಿಂದು, ಹಿಡಿ ಮಣ್ಣಿನಲ್ಲಿ ಸಸಿಗಳ ನೆಟ್ಟು ಬೆಳೆಸೋಣ ನೀರನ್ನಿತ್ತು, ಉಳಿಸೋಣ ಪ್ರೀತಿಯನ್ನಿತ್ತು, ಸಂರಕ್ಷಿಸೋಣ ಉಸಿರಾಗಿ ಹಸಿರನ್ನು. ಈ ವಿಶೇಷ ಆಶಯದೊಂದಿಗೆ ಸಸ್ಯ ಜಾತ್ರೆ ಸೀಸನ್ 2 ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿದೆ. ಆದರಣೀಯರೇ, ಸಸ್ಯ ಜಾತ್ರೆ ಸೀಸನ್ 2 ಈ ವಿಶೇಷ ಕಾರ್ಯಕ್ರಮದಲ್ಲಿ ಇದೀಗ ಪುತ್ತೂರಿನ ಹೆಮ್ಮೆ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪುತ್ತೂರಿನ ಹೆಮ್ಮೆ ಅದು ಬೇರಾರು ಅಲ್ಲ, ಮಾಸ್ಟರ್ ಪ್ಲಾನರಿ ಪುತ್ತೂರು ಇದರ ಆಡಳಿತ ನಿರ್ದೇಶಕರಾಗಿರುವ SK ಆನಂದ್ ಇವರಿಗೆ ಇದೀಗ ಪುತ್ತೂರಿನ ಹೆಮ್ಮೆ ಗೌರವಾರ್ಪಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಶ್ರೀ SK ಆನಂದ್ ಇವರು ನಮ್ಮ ಸಭಾಂಗಣದ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್. ಮಾಸ್ಟರ್ ಪ್ಲಾನರಿಯ SK ಆನಂದ್ ಇವರಿಗೆ ಈ ಸಸ್ಯ ಜಾತ್ರೆ ಸೀಸನ್ 2ನಲ್ಲಿ ಯಾಕೆ ಪುತ್ತೂರಿನ ಹೆಮ್ಮೆ ಗೌರವಾರ್ಪಣೆ ಮಾಡ್ತಾ ಇದ್ದೇವೆ, ಇದೀಗ ನಿಮ್ಮ ಮುಂದೆ ವಿಡಿಯೋ ದೃಶ್ಯ. ಪುತ್ತೂರಿನ ಹೆಮ್ಮೆ ಮಾಸ್ಟರ್ ಪ್ಲಾನರಿಯ ಯಶಸ್ಸಿನ ಹರಿಕಾರ ಉದ್ಯೋಗ ರತ್ನ ಆನಂದ್ ಕುಮಾರ್ SK. ಸನ್ಮಾನ್ಯರೇ, ಪುತ್ತೂರು ತಾಲೂಕಿನ ಜನಪ್ರಿಯ ಇಂಜಿನಿಯರಿಂಗ್ ಹಾಗೂ ಸಮಾಜ ಸೇವೆಯ ರೂವಾರಿಯು, ಹೊಸತನದ ಹರಿಕಾರರು, ಉದಾರ ದಾನಿಯು, ಅತಿ ಶ್ರೇಷ್ಠ ವಿದ್ಯಾಭಿಮಾನಿಯೂ ಆಗಿರುವ ಮಾಸ್ಟರ್ ಪ್ಲಾನರಿಯ ಮಾಲಕರಾದ ಉದ್ಯೋಗ ರತ್ನ ಕವಿ ಹೃದಯದ ಶ್ರೀ ಆನಂದ ಕುಮಾರ್ SK ಅವರಿಗೆ ಅಭಿನಂದನೆಗಳು. ಆ ಕಾಲದಲ್ಲಿ SK ಮಾಸ್ಟ್ರು ಎಂದೇ ಹೆಸರುವಾಸಿಯಾಗಿದ್ದ ಶ್ರೀ ಈಶ್ವರ ಭಟ್ SK ಮತ್ತು ಶ್ರೀಮತಿ ಸರಸ್ವತಿ ದಂಪತಿಯ ಪುತ್ರರಾಗಿ 1951ರಲ್ಲಿ ಜನಿಸಿದರು. ಬಳಿಕ ಪುತ್ತೂರಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಪೂರೈಸಿ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಸುರತ್ಕಲ್ನ ಪ್ರತಿಷ್ಠಿತ KREC ಈಗಿನ NITK ಕಾಲೇಜು ಸೇರಿ ಅಲ್ಲಿ 1973ರಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ಆ ಬಳಿಕ 1975ರಲ್ಲಿ MTech ಪದವಿಯನ್ನ ಪಡೆದಿರಿ. 1950ರಲ್ಲಿ ನಿಮ್ಮ ತಂದೆಯವರ
ಜವಾಬ್ದಾರಿಯನ್ನ 1976ರಲ್ಲಿ ವಹಿಸಿಕೊಂಡ ನೀವು ಆ ಬಳಿಕ ನಿಮ್ಮ ಈ ಸಂಸ್ಥೆಯನ್ನ ಸದೃಢವಾಗಿ ಬೆಳೆಸಿದ ಪರಿ ಅತ್ಯದ್ಭುತ. ಸಿವಿಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಹಾಗೂ ಇದಕ್ಕೆ ಸಂಬಂಧಿಸಿದ ಪೂರಕ ಉತ್ಪಾದನೆ ಹಾಗೂ ನವೀನ ವಿನ್ಯಾಸದ ಕ್ಷೇತ್ರದಲ್ಲಿ ಸದಾ ಹೊಸತನಗಳ ಆವಿಷ್ಕಾರಕ್ಕೆ ಹೆಸರುವಾಸಿಯಾಗಿರುವ ಮಾಸ್ಟರ್ ಪ್ಲಾನರಿ ಇವತ್ತು ಪುತ್ತೂರಿನಲ್ಲಿ ಮಾತ್ರವಲ್ಲದೆ ಕರಾವಳಿಯೂ ಸೇರಿದಂತೆ ಕರ್ನಾಟಕದಾದ್ಯಂತ ಬ್ರ್ಯಾಂಡ್ ನೇಮ್ ಪಡೆದಿದೆ. ನಿಮ್ಮ ಉದ್ಯಮದಲ್ಲಿ ಸದಾ ನಾವೀನ್ಯತೆಯನ್ನ ಚಿಂತಿಸುವ ನೀವು 1996ರಲ್ಲಿ ಮಾರುಕಟ್ಟೆಗೆ ಪರಿಚಯಿಸಿದ ಕಾಂಪೌಂಡ್ ಮಾದರಿ ತನ್ನ ನಾವೀನ್ಯತೆಯಿಂದ ಇಂದಿಗೂ ಮಾರುಕಟ್ಟೆಯಲ್ಲಿ ಹೆಸರುವಾಸಿಯಾಗಿದೆ. ಈ ಮಾದರಿಯ ಮೂಲಕ ಪರಿಸರ ಸ್ನೇಹಿ ತಂತ್ರಜ್ಞಾನ ಪದ್ಧತಿಯನ್ನ ಹುಟ್ಟುಹಾಕಿದ ಕೀರ್ತಿ ನಿಮ್ಮದಾಗಿದೆ. ಬೇರಾವುದೇ ಖಾಸಗಿ ಸಂಸ್ಥೆಗಳಿಗೆ ದೊರಕದ ನಿರ್ಮಿತಿ ಕೇಂದ್ರ ಎಂಬ ಮಾನ್ಯತೆ 2002ರಲ್ಲಿ ಮಾಸ್ಟರ್ ಪ್ಲಾನರಿ ಸಂಸ್ಥೆಗೆ ಸಿಕ್ಕಿರುವುದು ನಿಮ್ಮ ಸಂಸ್ಥೆಯ ಕಾಮಗಾರಿಯ ಗುಣಮಟ್ಟಕ್ಕೊಂದು ನಿದರ್ಶನವಾಗಿದೆ. ಶಿಕ್ಷಣ ಪ್ರೇಮಿಯಾಗಿರುವ ನೀವು ಕಟ್ಟತ್ತಾರು ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ದಾಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಸುಮಾರು 20 ವರ್ಷಗಳ ಕಾಲ ಓರ್ವ ಶಿಕ್ಷಕಿಯನ್ನ ನೇಮಿಸಿ ಅವರಿಗೆ ಗೌರವ ಧನವನ್ನ ನೀಡುತ್ತಾ ಬಂದಿದ್ದೀರಿ. ಮಾತ್ರವಲ್ಲದೆ ಹಲವಾರು ಶಾಲೆಗಳಿಗೆ ಅಗತ್ಯವಿರುವ ಕೊಡುಗೆಗಳನ್ನ ನೀಡ್ತಾ ಇರುವುದು ನಿಮ್ಮ ಶಿಕ್ಷಣ ಪ್ರೀತಿಗೊಂದು ಕೈಗನ್ನಡಿಯಾಗಿದೆ. ಹಲವಾರು ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾ ಪುತ್ತೂರು ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಸ್ಟರ್ ಪ್ಲಾನರಿಯ ಅಂಗಸಂಸ್ಥೆಗಳನ್ನ ಸ್ಥಾಪಿಸಿ ಆ ಭಾಗದ ಜನರಿಗೆ ಉದ್ಯೋಗ ನೀಡೋದರ ಜೊತೆಗೆ ಅವರ ಕುಟುಂಬದ ಜೀವನ ನಿರ್ವಹಣೆಗೆ ನೀವು ಕಟ್ಟಿ ಬೆಳೆಸಿದ ಸಂಸ್ಥೆ ಆಧಾರವಾಗಿದೆ. ಇಂತಹ ಉದಾತ್ತ, ಆದರ್ಶ, ಪರೋಪಕಾರಿ, ಸಜ್ಜನ ಹಾಗೂ ನಗು ಮುಖದ ವ್ಯಕ್ತಿತ್ವದವರಾಗಿರುವ ನೀವು ರೋಟರಿ ಉದ್ಯೋಗ ರತ್ನ, ಕರ್ನಾಟಕದ ಅತ್ಯುತ್ತಮ ಇಂಜಿನಿಯರ್ ಸೇರಿದಂತೆ 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ. ಇಂತಹ ವ್ಯಕ್ತಿತ್ವವನ್ನ ಹೊಂದಿರುವ ನಿಮ್ಮನ್ನ ಸುದ್ದಿ ಸಸ್ಯ ಜಾತ್ರೆಯ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಅಭಿನಂದಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಡಾಕ್ಟರ್ UP ಶಿವಾನಂದ, ಆಡಳಿತ ನಿರ್ದೇಶಕರು, ಸುದ್ದಿ ಮಾಹಿತಿ ಟ್ರಸ್ಟ್ ರಿಜಿಸ್ಟರ್ಡ್, ಪುತ್ತೂರು. ಮಾಸ್ಟರ್ ಪ್ಲಾನರಿಯ ಶ್ರೀ SK ಆನಂದ್ ಇವರಿಗೆ ಸಸ್ಯ ಜಾತ್ರೆ ಸೀಸನ್ 2 ಕಾರ್ಯಕ್ರಮದ ಪುತ್ತೂರಿನ ಹೆಮ್ಮೆ ಗೌರವಾರ್ಪಣೆ ನಡೀತಾ ಇದೆ. ಇಂತಹ ಪುತ್ತೂರಿನ ಹೆಮ್ಮೆ ಇನ್ನು 10, 100, 1000 ಬೆಳೆದು ಬರಬೇಕು. ಆ ಮೂಲಕವಾಗಿ ಸಸ್ಯ ಜಾತ್ರೆ ಇದಕ್ಕೆ ವಿಶೇಷವಾದಂತಹ ಒಂದು ಮುನ್ನುಡಿಯನ್ನು ಹಾಕ್ತಾ ಇದೆ. ಪುತ್ತೂರಿನ ಹೆಮ್ಮೆ, ಚೊಚ್ಚಲ ಪುತ್ತೂರಿನ ಹೆಮ್ಮೆ ಗೌರವಾರ್ಪಣೆಗೆ ಒಳಗಾಗ್ತಾ ಇರುವವರು ಮಾಸ್ಟರ್ ಪ್ಲಾನರಿಯ ಶ್ರೀ SK ಆನಂದ್ ಇವರು. ಇವರಿಗೆ ನಮ್ಮೆಲ್ಲ ಗಣ್ಯರು ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಸ್ಯ ಜಾತ್ರೆ ಸೀಸನ್ 2ನಲ್ಲಿ ಪುತ್ತೂರಿನ ಹೆಮ್ಮೆ ಗೌರವಾರ್ಪಣೆಯನ್ನು ಸ್ವೀಕರಿಸಿದ ಮಾಸ್ಟರ್ ಪ್ಲಾನರಿಯ ಆಡಳಿತ ನಿರ್ದೇಶಕರಾಗಿರುವ ಶ್ರೀ SK ಆನಂದ್ ಇವರು ತಮ್ಮ ಮನದಾಳದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಮಾನ್ಯರೇ, ಮಹಿಳೆಯರೇ ಹಾಗೂ ಮಕ್ಕಳೇ, ಇವತ್ತು ಯಾತಕ್ಕಾಗಿ ನನಗೆ ಸನ್ಮಾನ ಮಾಡಿದರು ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಸುದ್ದಿ ಶಿವಾನಂದ್ ಅವರು ಇವತ್ತು ಬರಬೇಕು ಅಂತ ಡಿಸೆಂಬರ್ 31ಕ್ಕೆ ಕಳೆದ ವರ್ಷ ಹೇಳಿದರು. ಹಾಗೇ ಬಂದಿದ್ದೇನೆ. ಎಲ್ರಿಗೂ ಕೆಲಸ ಮಾಡಬೇಕು, ಬದುಕಿನಲ್ಲಿ ಗೆಲ್ಲಬೇಕು ಎಂಬ ಇಚ್ಛೆ ಇದ್ದರೆ ಹಾಗೂ ಆ ಇಚ್ಛೆಗೆ ಸರಿಯಾಗಿ ಕೆಲಸ ಮಾಡಿದರೆ ಬದುಕಿನಲ್ಲಿ ಗೆಲ್ಲಬಹುದು.
ನಾವೆಲ್ಲರೂ ಸಹ ಗೆಲ್ಲಲಿಕ್ಕೆ ಹುಟ್ಟಿದವರು ಅಂತ ತಿಳ್ಕೊಂಡು ನಮಗೆ ಗೆಲ್ಲುವ ಹಲವು ಪ್ರವೃತ್ತಿಗಳನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿ ನಾವು ಕೆಲಸ ಮಾಡುವಾಗಲೂ ಜ್ಞಾನ ತುಂಬಿದ ಕೆಲಸ ಆಗಿ ಮಾಡಿದರೆ ನಾವು ಗೆಲ್ಲಬಹುದು. ಈಗ ನನಗೆ ಯಾವ ರಾಜಕೀಯವನ್ನು ಉದ್ದೇಶವಾಗಿ ಹೇಳ್ತಾ ಇಲ್ಲ, ನನಗೆ ಕಾಣುವಂಥದ್ದು ಗೌರ್ಮೆಂಟಿಂದ 2,000 ರೂಪಾಯಿ ತಿಂಗಳಿಗೆ ಬಡವರಿಗೆ ಕೊಡ್ತಾ ಇದ್ದಾರೆ. ಆ 2,000ವನ್ನು ಒಂದು ವರ್ಷಕ್ಕೆ 24,000 ಆಯಿತು. ಬಡ್ಡಿ ಸೇರಿದರೆ 25,000 ಆಯಿತು. ಒಂದು 10 ಜನ ಸೇರಿದರೆ 2.5 ಲಕ್ಷ ಆಯಿತು. 2.5 ಲಕ್ಷದಲ್ಲಿ ಒಂದು ಸಣ್ಣ ಏನಾರೊಂದು ಇಂಡಸ್ಟ್ರಿ, ಒಂದು ಉದ್ಯೋಗ, ಕೆಲವರಿಗೆ ಉದ್ಯೋಗ ಕೊಡ್ಬೋದು. ಹಾಗೆ ಇಂಡಸ್ಟ್ರಿ ಮಾಡಿದರೆ ಇದು ಹಣದ ಸಾರ್ಥಕ ಉಪಯೋಗ ಮಾಡಿದಾಗ ಆಯಿತು. ಅದು ಬಿಟ್ಟು ಫ್ರೀ ಬಂದಿದೆ 10 ದಿವಸ ಕೆಲಸ ಮಾಡೋದು ಬೇಡ ಅಂತ ಹೇಳಿದರೆ ಹಣ ಕೊಟ್ಟು ನಾವು ನಮ್ಮನ್ನು ಹಿಂದಕ್ಕೆ ತಳ್ಳಿದಾಗ ಆಗ್ತದೆ. ಇದು ಬದುಕಿನಲ್ಲಿ ಕೆಲಸದಲ್ಲಿ ಒಂದು ವಿಚಾರ. ನಾವು ಹಣ ಮತ್ತು ಹೆಸರು ಇದರ ಹಿಂದೆ ಹೋಗಬಾರ್ದು. ಹಣ ಮತ್ತು ಹೆಸರು ನಮ್ಮ ಹಿಂದೆ ಬರಬೇಕು. ಅದು ನಿಷ್ಠೆಯಿಂದ ಕೆಲಸ ಮಾಡಿದರೆ ನಮ್ಮ ಹಿಂದೆ ಬರ್ತದೆ. ನಾವು ಅದರ ದಾಸರಾಗೋದಿಲ್ಲ. ಹಣ ನಮ್ಮ ಗುಲಾಮನಾಗಬೇಕು. ಹೇಳೋದು ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ಬೋದು, ಬೇರೆ ಬೇರೆಯವರಿಂದ ತಿಳ್ಕೊಳ್ಬೋದು. ಆದರೆ ಅದನ್ನು ತೆಕ್ಕೊಳ್ಳೋ ಗುಣ ನಮ್ಮಲ್ಲಿ ಇಲ್ಲದಿದ್ದರೆ ಆ ಮಾತು ನಿಷ್ಫಲ. ಮತ್ತು ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಮುಂದಿನ ಕಾರ್ಯಕ್ರಮಕ್ಕೂ ಕಾಯ್ತಾ ಇದ್ದಾರೆ ಅಲ್ಲ. ಈ ಒಂದು ಮಾತು, ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ, ಅವನು ಬಡವನಾಗಿ ಸತ್ತಿದ್ದು ಅವನದೇ ತಪ್ಪು. ಇದನ್ನು ಅವನಿಗೆ ಶ್ರೀಮಂತಿಕೆಯಲ್ಲಿ ಶ್ರೀಮಂತರ ಅಂದರೆ ತನ್ನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕಾದ ಶ್ರೀಮಂತ. ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಆಗದಿದ್ದರೆ ಬಡವ. ಇವತ್ತಿನ ಸಿಚುವೇಷನ್ನಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಎಷ್ಟು ಬೇಕಾದರೂ ಕೆಲಸಗಳಿದೆ, ಕೆಲಸ ಮಾಡ್ಬೋದು. ಬೇರೆ ಬೇರೆ ಅವರವರ ತಾಕತ್ತಿಗೆ ಸರಿಯಾಗಿ ಕೆಲಸ ಮಾಡ್ಬೋದು, ಕೆಲಸ ಮಾಡಿ ಗೆಲ್ಲಬಹುದು. ಹಾಗೆ ನಾವೆಲ್ಲರೂ ಗೆಲ್ಲಲಿಕ್ಕೆ ನಾವು ಹುಟ್ಟಿದ್ದು ಹೇಳಿ ತಿಳ್ಕೊಂಡು ನಾವು ಮುಂದುವರಿಯುವ, ನಾವೆಲ್ಲರೂ ಗೆಲ್ಲುವ. ಥ್ಯಾಂಕ್ ಯು. ವಂದನೆಗಳು ಸರ್. ತಮ್ಮ ಮನದಾಳದ ಮಾತುಗಳಿಂದ ಇನ್ನಷ್ಟು ಪುತ್ತೂರಿನಲ್ಲಿ ನಿಮ್ಮಂತಹ ಅನೇಕ ಪುತ್ತೂರಿನ ಹೆಮ್ಮೆಗಳು ಉಜ್ವಲವಾಗಿ ಬೆಳೆದು ಬರಲಿ ಎನ್ನುವ ಈ ಕಾರ್ಯಕ್ರಮದಲ್ಲಿ ಆಶಾವನ್ನು ವ್ಯಕ್ತಪಡಿಸ್ತಾ ಮುಂದಕ್ಕೆ ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ಮಾಡಿರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ IAS ಇವರು ಈ ಸಮಾರಂಭದಲ್ಲಿ ನಮಗೆ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೂ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮ ಒಂದು 2ನೇ ವರ್ಷನ್ ಸಸ್ಯ ಜಾತ್ರೆ ಅನ್ನುವಂಥ ಹೆಸರಿನಲ್ಲಿ ಈ ರೈತರಿಗೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿ, ಚರ್ಚೆಗಳನ್ನು ಮಾಡಿ, ಅವರಿಗೆ ಬೇಕಾಗಿರುವಂಥ ಸಪೋರ್ಟ್ಗಳನ್ನು ಕೊಡಲಿಕ್ಕೆ ಆಗಿರುವಂತಹ ಒಂದು ವೈಜ್ಞಾನಿಕ ವೇದಿಕೆ ಅಂತ ಹೇಳ್ಬೋದು. ಸೊ ಬರುವಾಗ ನಾನು ಸ್ಟಾಲ್ಸ್ಗಳೆಲ್ಲ ನೋಡಿದ್ದೇನೆ. ಸೊ ಅದರಲ್ಲಿ ಸಾಕಷ್ಟು ಪ್ರದರ್ಶನಗಳನ್ನು ಮಾಡಿದ್ದಾರೆ. ವಿವಿಧ ರೀತಿಯಾದಂತಹ ಮೆಟೀರಿಯಲ್ಸನ್ನು ಈ ಸ್ವಸಹಾಯ ಗುಂಪು ಮುಖಾಂತರ ಆಗಿರುವಂತಹ ಉತ್ಪಾದನೆಗಳನ್ನೆಲ್ಲ ಪ್ರದರ್ಶಿಸಿದ್ದಾರೆ. ಇಲ್ಲಿ ಮಕ್ಕಳು ಜಾಸ್ತಿ ಇರೋದರಿಂದ
ಮಕ್ಕಳಿಗೋಸ್ಕರ ಒಂದು ವಿಷಯ ಏನಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಈ ರೈತರಿಗೆ ಮತ್ತು ಈ ಕೃಷಿ ಬಗ್ಗೆ ಮಕ್ಕಳಿನಲ್ಲಿ ಇರುವಂತಹ ಅರಿವು ನಾವು ನೋಡ್ತಾ ಬರ್ತಾ ಇರ್ತೇವೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಡಿಮೆ ಆಗ್ತಾ ಬರ್ತಾ ಇದೆ. ಅಗ್ರಿಕಲ್ಚರು ಮತ್ತು ಹಾರ್ಟಿಕಲ್ಚರು ಒಂದು ಪ್ರಾಫಿಟಬಲ್ ಪ್ರೊಫೆಷನ್ ಆಗಿ ಯಾರೂ ಅದನ್ನು ಈಗ ನೋಡ್ತಾ ಇಲ್ಲ. ಸಾಧ್ಯವಾದಷ್ಟು ಅದರಿಂದ ಹೊರಗಡೆ ಬರಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸಾಕಷ್ಟು ಕೃಷಿಕರ ಹತ್ರ ಮಾತಾಡುವಾಗಲೂ ಕೂಡ ಅವರು ಮಕ್ಕಳನ್ನು ಈ ಕೃಷಿಯಲ್ಲಿ ನಾವು ಇನ್ವಾಲ್ವ್ ಮಾಡೋದು ಬೇಡ ಅನ್ನುವಂತಹ ಒಂದು ಮನೋಭಾವನೆಯಲ್ಲಿ ಬಂದಿರುವಂಥ ಒಂದು ಸಿಚುವೇಶನ್. ಇದು ಒಂದು ಕಡೆ ಇದ್ದಾಗ, ಇನ್ನೊಂದು ಕಡೆ ದರ್ ಇಸ್ ಅನ್ ಅದರ್ ಎಕ್ಸ್ಟ್ರೀಮ್. ತುಂಬ ಚೆನ್ನಾಗಿ ಲೈಫ್ನಲ್ಲಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸೆಟಲ್ ಆಗಿ ಬೇರೆ ಬೇರೆ ವಿದೇಶಗಳಿಗೆ ಹೋಗಿ ಕೆಲಸ ಮಾಡಿ ಅದರಲ್ಲಿ ಬರುವಂಥ ಕಾರ್ಪೊರೇಟ್ ಪ್ಯಾಕೇಜಸ್ಸು ಮತ್ತು ಸ್ಯಾಲರೀಸು ತುಂಬ ಚೆನ್ನಾಗಿದ್ದರೂ ಕೂಡ ಅವರಿಗೆ ಆ ರೂಟ್ಸು ಒಳಗಿನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಮತ್ತೆ ಅವ್ರ ಮೂಲತಃ ಅವ್ರ ತಂದೆ ಎಲ್ಲ ಕೃಷಿಕರಾಗಿರುವಂಥ ಒಂದು ಫ್ಯಾಮಿಲಿನಿಂದ ಹೋಗಿ ಬೇರೆ ಕಡೆ ಸೆಟ್ಲ್ ಆದರೂ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಕೃಷಿಗೆ ವಾಪಸ್ ಹೋಗೋಣ ಅಂತ ಹೇಳಿ. ಎಸ್ಪೆಷಲಿ ಈ ಕೃಷಿನಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅದನ್ನೆಲ್ಲ ಅರಿದುಕೊಂಡು ಕಷ್ಟಪಟ್ಟು ಇದನ್ನು ಮಾಡಬೇಕಂತ ಇಲ್ಲ, ಅದನ್ನು ವೈಜ್ಞಾನಿಕವಾಗಿ ಮಾಡಿದರೆ ಇದರಲ್ಲೂ ಕೂಡ ಪ್ರಾಫಿಟ್ ಆಗ್ತದೆ. ಇದರಲ್ಲೂ ಕೂಡ ಸೊಸೈಟಿಗೆ ಹೇಗಿದ್ದರೂ ಬೆನಿಫಿಟ್. ಯಾಕೆಂದರೆ ರೈತರಿಲ್ಲ ಅಂತ ಹೇಳಿದರೆ ಸೊಸೈಟಿಗೆ ಹೇಗಿದ್ದರೂ ಊಟ ಬರುವುದಿಲ್ಲ ಮತ್ತು ಬೇರೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸಿಗುವುದಿಲ್ಲ. ಅಗ್ರಿಕಲ್ಚರ್ ಇಸ್ ದಿ ಪ್ರೈಮರಿ ಪ್ರೊಫೆಷನ್. ಸೊ ಅದಕ್ಕೆ ವಾಪಸ್ ಬಂದಾಗ ಅದನ್ನು ಪ್ರಾಫಿಟಬಲ್ ಆಗಿ ನಡೆಸ್ಕೊಂಡು ಹೋಗಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಈ ಸಸಿಗಳಲ್ಲಿ ಬರ್ತಾ ಇರುವಂಥ ರೋಗಗಳ ಬಗ್ಗೆ ತಿಳ್ಕೊಂಡು ಅದನ್ನು ಹೇಗೆ ನಿವಾರಣೆ ಮಾಡುವಂಥದ್ದು, ಇಳುವರಿಯನ್ನು ಹೇಗೆ ಹೆಚ್ಚಿಗೆ ಮಾಡುವಂಥದ್ದು, ಡ್ರಾಟ್ ರೆಸಿಸ್ಟೆಂಟ್ ವೆರೈಟೀಸು, ಪೆಸ್ಟ್ ರೆಸಿಸ್ಟೆಂಟ್ ವೆರೈಟೀಸು, ಮತ್ತು ಈಗ ಕೆಲವು ಕಾಲದಲ್ಲಿ ಮಳೆ ಜಾಸ್ತಿ ಆಗ್ತದೆ, ಕೆಲವು ಕಡೆ ಮಳೆ ಕಡಿಮೆ ಆಗ್ತದೆ. ಆ ಮಣ್ಣಿನ ಏನು ಹೆಲ್ತ್, ಸಾಯಿಲ್ ಹೆಲ್ತ್, ಮಣ್ಣಿನ ಆರೋಗ್ಯ ಬಗ್ಗೆ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಸಪ್ಲಿಮೆಂಟೇಷನ್ನು ಕೊಟ್ಟು ಆರ್ಗ್ಯಾನಿಕ್ ಆಗಿ ಹೇಗೆ ಮಾಡುವಂಥದ್ದು, ಈ ರೀತಿ ಸುಮಾರು ವಿಚಾರಗಳು ಈ ತಂಗಿಯರು ಮತ್ತು ಅಗ್ರಿಕಲ್ಚರಲ್ ಸೈಂಟಿಸ್ಟ್ಸು ಸುಮಾರು ವಿಚಾರಗಳನ್ನು ಲ್ಯಾಬೊರೇಟರಿ ಮೆಥಡಾಲಜಿನಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದನ್ನೆಲ್ಲವೂ ಕೂಡ ಮಕ್ಕಳಿಗೂ ಮತ್ತು ರೈತರಿಗೂ ಪ್ರದರ್ಶಿಸುವಂತಹ ಮತ್ತು ಆ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಟ್ ಇಸ್ ಎ ಒರಿಜಿನಲ್ ಪ್ರೋಗ್ರಾಮ್, ಒಂದು ವಿನೂತನ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಸುದ್ದಿ ಕಡೆಯಿಂದ ಮಾಡುವಂತಹ ಒಂದು ಕಾರ್ಯಕ್ರಮ ಲಾಸ್ಟ್ ಟೈಮ್ ಕೂಡ ಚೆನ್ನಾಗಿ ಆಗಿದೆ ಅಂತ ಕೇಳಿಪಟ್ಟೆ. ಈ ವರ್ಷವೂ ಚೆನ್ನಾಗಿ ಆಗ್ತಾ ಇದೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಫಸ್ಟ್ ನಾನು ಸಲ್ಲಿಸ್ತೇನೆ. ಪ್ರತಿ ವರ್ಷವೂ ಕೂಡ ಇದು ದೊಡ್ಡದಾಗಿ ಆಗಬೇಕು. ಇದು ಒಂದು ತಾಲೂಕಿಗೆ ಸೀಮಿತ ಆಗದೆ ಇದು ಜಿಲ್ಲಾ ಮಟ್ಟದ ಮಾತ್ರ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಈ ಸಸ್ಯ ಜಾತ್ರೆ ಅನ್ನುವಂಥ ಕಾರ್ಯಕ್ರಮಕ್ಕೆ ಇಡೀ ದೇಶದಲ್ಲಿ ಇರುವಂತಹ ಎಕ್ಸಾಟಿಕ್ ವೆರೈಟೀಸು ಮತ್ತು ಫಾರ್ಮಿಂಗ್ ಪ್ರಾಕ್ಟೀಸಸನ್ನು ಬಂದು ಪ್ರದರ್ಶಿಸುವಂಥ ನಿಟ್ಟಿನಲ್ಲಿ ಇದು ಬೆಳೆಯಲಿ ಅಂತ ಆಶಿಸ್ತಾ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ನನ್ನ ಮಾತುಗಳು ಮುಗಿಸ್ತೇನೆ. ವಂದನೆಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾದ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ ಇವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸುದ್ದಿ ಮಾಹಿತಿ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಯು ಪಿ ಶಿವಾನಂದ ಅವರೇ, ಇವತ್ತು ಸನ್ಮಾನಗೊಂಡ ಹಿರಿಯರಾದ ಎಸ್ ಕೆ ಆನಂದ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಡಾಕ್ಟರ್ ಆನಂದ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸನರಾದ ಸಭ್ಯ ಗೃಹಸ್ಥರೇ, ಶಾಲಾ ಮಕ್ಕಳೇ, ಮಹಿಳೆಯರೇ, ಸಮಯ ಇವಾಗಲೇ 12 ಗಂಟೆ ಆಗಿದೆ. 11 ಗಂಟೆಗೆ ನಡಿಬೇಕಿತ್ತು. ಬಹುಶಃ ಮಕ್ಕಳ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಸುದ್ದಿ ಸಂಸ್ಥೆಯರು ಈ ಕಾರ್ಯಕ್ರಮಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಒಂದು ಲೆಕ್ಕದಲ್ಲಿ ಅವ್ರು ಮಾಡಿದ ರೀತಿ ಸರಿ ಇದೆ. ಡಾಕ್ಟರ್ ಶಿವಾನಂದರ ಚಿಂತನೆ ಕರೆಕ್ಟ್ ಇದೆ. ಎದುರು ಭಾಗದಲ್ಲಿ ಕೂತ ಮಕ್ಕಳ ಸಂಖ್ಯೆ ಕಾಣಿಸ್ತಾ ಇದೆ ಹೊರತು ಯಾರಿಗಾಗಿ ಈ ಸಸ್ಯ ಜಾತ್ರೆ ಮಾಡ್ತೇವೆ, ಯಾಕಾಗಿ ಮಾಡ್ತೇವೆ, ಇದರ ಉದ್ದೇಶ ಏನು, ಇದರ ತಿಳುವಳಿಕೆಯನ್ನು ಪಡ್ಕೊಳ್ಬೇಕಾದಂಥ ರೈತ ಸಮುದಾಯ ಎಲ್ಲಿದೆ, ಇದನ್ನೆಲ್ಲ ಬಹುಶಃ ಚಿಂತನೆ ಮಾಡಬೇಕಾದ ಅಗತ್ಯ ಇದೆ. ಪಿಂಗಾರದ ಅಧ್ಯಕ್ಷರು ನನ್ನ ಮುಂದೆ ಕೂತಿದ್ದಾರೆ. ಟೆಕ್ನಾಲಜಿ ಬದಲಾವಣೆ ಆಗ್ತದೆ, ಟೆಕ್ನಾಲಜಿಯಲ್ಲಿ ಹೊಸತನ ತರಬೇಕಂತ ಡಾಕ್ಟರ್ ಆನಂದ್ ಅವರೀಗ ಒಂದು ಕಿವಿ ಮಾತು ಹೇಳಿದರು. ಬಹುಶಃ ಪಿಂಗಾರದವರು ನಮ್ಮೆಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ.
ಕ್ಯಾಂಪ್ಕೋ ಸಂಸ್ಥೆ ಪರವಾಗಿ ನಿಮಗೆ ಪ್ರಪ್ರಥಮವಾಗಿ ನನ್ನ ಗೌರವವನ್ನು ಸಲ್ಲಿಸ್ತೇನೆ. ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲಿಯೂ ಮುಂದೆ 10 ವರ್ಷ ಏನಾಗ್ತದೆ, ಏನಾಗಬೇಕೆಂಬುದನ್ನು ಮನಗೊಂಡು ಅವರು ಹೆಜ್ಜೆ ಇಡ್ತಾ ಇರುವುದು ಬಹುಶಃ ಇನ್ನೂ ಉಳಿದವರಿಗೆ ಒಂದು ಮಾದರಿ FPO ಸಂಸ್ಥೆಗಳಿಗೆ. ತಾವು ಆ ಬಗ್ಗೆ ಭಾಳ ಚಿಂತನೆ ಮಾಡಿದ್ದೀರಿ. ಏನೇ ಇರಲಿ, ನಿಮ್ಮ ಸಾಧನೆ ಮತ್ತು ಧ್ಯೇಯ ಸಕ್ಸಸ್ ಆಗಲಿ ಅಂತ ನಾನು ಪುನಃ ಹಾರೈಸ್ತಾ ಇದ್ದೇನೆ. ಬಹುಶಃ ಬೆಳಗಾತ ಒಂದು ಪುಟ್ಟ ಬಾಲಕಿ ಭಾಷಣ ಮಾಡುವಾಗ ಮರಗಿಡಗಳನ್ನೆಲ್ಲ ಕಡಿದು ಹೋಗಿದೆ, ಕಟ್ಟಡಗಳು ನಿರ್ಮಾಣ ಆಗ್ತಾಯಿದೆ, ಭಾರಿ ಚಿಂತನೆಯ ಮಾತನ್ನು ಮಗು ಆಡಿದೆ. ಸತ್ಯ ಅದು. ಬಹುಶಃ ಮಂಗಳೂರಿಗೆ ಹೋದರೆ, ಬಹುಶಃ ನಮ್ಮ ಸೆಕ್ರೆಟ್ರಿಯವರು ಮಂಗಳೂರಿನಲ್ಲಿ ಇರ್ತಾರೆ, ನಾವು ಅಲ್ಲಿ ಬಂದರದ ಹತ್ರ ಕ್ಯಾಂಪ್ಕೋ ಆಫೀಸ್ ಇದೆ ನಮ್ಮದು. ಫುಲ್ಲು ಮೀನು ವಾಸನೆ ಸಂಜೆ ಒಳಗೆ, ಹವಾ ಮೀನಿಂದೇ ಗಾಳಿ ಬರ್ತದೆ. ಅದೇ ಅಮಾವಾಸ್ಯೆ ಬೈಲು ನಾನು ಹುಟ್ಟಿ ಬೆಳೆದ ಊರಿನಲ್ಲಿ ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ನಮ್ಮ ಆರೋಗ್ಯಕ್ಕೆ ಯಾವುದೇ ಕುಂದುಕೊರತೆ ಆಗಲಿಕ್ಕಿಲ್ಲ. ಬಹುಶಃ ತಾವು ಹೇಳಿದ್ರಿ, ಸೈಂಟಿಸ್ಟ್ ಆಗಿ ಅಥವಾ ಬೇರೆ ಬೇರೆ ರೀತಿಯ ವಿಜ್ಞಾನಿಗಳಾಗಿ ಅಥವಾ ಇಂಜಿನಿಯರ್ಸ್ ಆಗಿ ಭಾರಿ ಸಂಪಾದನೆ ಮಾಡ್ತೆ ಅಂತ ಕನಸ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ವಲಸೆ ಹೋಗಿ ವಾಪಸ್ ಬರುವಂಥ ಕೆಲಸ ನಡೀತಾ ಇದೆ ಎಂಬುದ್ರಾಗ ಎರಡು ಮಾತಿಲ್ಲ. ನಮ್ಮ ತಂದೆಯವರು ದಿವಂಗತ AG ಕೊಡ್ಗಿಯವರು ತಾವು ಕೇಳಿರ್ಬೋದು, ಯಾವಾಗಲೂ ಹೇಳ್ತಿದ್ರು. ಅವ್ರು ಹುಟ್ಟ ಕೃಷಿಕರು. ಆ ಕಾಲದಲ್ಲಿ ಕಂಪ್ಯೂಟ್ರ್ ಯುಗ ಸ್ಟಾರ್ಟ್ ಆಯಿತು ಅಷ್ಟೇ, 70, 80, 90ರ ಟೈಮಲ್ಲಿ. ಎಲ್ಲ ಮಕ್ಕಳ ತಲೆಯೊಳಗೆ ನಾನು ಇಂಜಿನಿಯರ್ ಆಗಬೇಕು, ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು, ಕಂಪ್ಯೂಟ್ರ್ ಚಿಪ್ಪು. ಆಗ ನನ್ನ ತಂದೆಯವರು ಯಾವಾಗಲೂ ಕೇಳೋದು ಉಂಟು, ಚಿಪ್ಪು ತಿನ್ಲಿಕ್ಕೆ ಆಗ್ತದಾ? ಕೃಷಿಕರು ಇದ್ದರೆ ಅಲ್ವ ಮಾತ್ರ ಮನುಷ್ಯ ಹೊಟ್ಟೆ ತುಂಬಿಸೋದು. ಹೊಟ್ಟೆ ತುಂಬಿಸ್ಲಿಕ್ಕೆ ಏನು ಮಾಡಬೇಕಂದ್ರೆ ಭತ್ತದ ಕೃಷಿ ಬೇಕು, ತೆಂಗು ಕೃಷಿ ಬೇಕು, ಬೇರೆ ಕೃಷಿಗಳಲ್ಲೇ ಆಗಬೇಕು ಹೊರತು ಬರೀ ಕಂಪ್ಯೂಟ್ರ್ ಚಿಪ್ ತಿನ್ನಲಿಕ್ಕೆ ಆಗೋದಿಲ್ಲ. ಕಂಪ್ಯೂಟ್ರು ಬೇಕು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಭಾರತದಂಥ ದೇಶದಲ್ಲಿ ಪ್ರಪ್ರಥಮವಾಗಿ ನಮ್ಮ ಆದ್ಯತೆ ಕೃಷಿ ಹತ್ರ ಇರಬೇಕು. ಅದರ ಬಗ್ಗೆ ಮಾಹಿತಿಗಳನ್ನು ಕೊಡುವಂಥ ಸಂಸ್ಥೆಗಳು ಇರಬೇಕು. ಬಹುಶಃ ಅರಿವು ಕಾರ್ಯಕ್ರಮದಲ್ಲಿ ಸುದ್ದಿ ಸಂಸ್ಥೆಯವರು ತುಂಬ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ನಮ್ಮ ಆತ್ಮೀಯರಾದ ಕೃಷ್ಣಕುಮಾರ್, ರಿಟೈರ್ಡ್ MD, ಈಸ್ ಎ ಫುಡ್ ಟೆಕ್ನಾಲಜಿಸ್ಟ್. ಯಾವಾಗಲೂ ನಾನು ಸುದ್ದಿ ಪೇಪರ್ ನೋಡ್ತಾ ಇರ್ತೇನೆ. ಆವಾಗ ಈ ಭಾಗದ ಜನರಿಗೆ ಒಳ್ಳೆಯ ಕ್ವಾಲಿಟಿಯ ಫುಡ್ಡನ್ನು ಹೇಗೆ ತಯಾರು ಮಾಡಬೇಕೆಂಬ ಒಂದು ಕಾರ್ಯಕ್ರಮ ರೆಗ್ಯುಲರ್ಲಿ ನಡೀತಾ ಇದೆ. ಇದು ಜನರಲ್ಲಿ ಎಚ್ಚರಿಸುವ ಕೆಲಸ ಆಗ್ತಾಯಿದೆ ಎಂಬುದನ್ನು ಕೇಳಿದಾಗ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇನ್ನು ಮುಂದೆ ಸಹ ಆ ರೀತಿಯ ಚಿಂತನೆ ನಿಮ್ಮಲ್ಲಿ ಬೆಳೀಲಿ. ಹಾಗೆ ನರ್ಸರಿಗಳ ಬಗ್ಗೆ ಹೇಳಿದ್ದೀರಿ, ಇಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಉಂಟಿಲ್ಲಿ. ದುರದೃಷ್ಟವಶಾತ್ ಡಾಕ್ಟ್ರೆ, ಈ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಯಾರೇನು ತಯಾರು ಮಾಡಿದ್ದಲ್ಲ ಅದರಷ್ಟಕ್ಕದು ಆಗ್ತಾ ಇರ್ತದೆ ಸಮಸ್ಯೆಗಳು. ಈ ಸಮಸ್ಯೆಗಳಿಗೆ ಮತ್ತೊಂದಿಷ್ಟು ಸಮಸ್ಯೆಗಳು ನಮ್ಮ ರಾಜಕೀಯದವರು, ನಮ್ಮ ವಿಜ್ಞಾನಿಗಳು ಅಥವಾ ನಮ್ಮ ಅಧಿಕಾರಿಗಳು ತಯಾರಿಸಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ ಎಂಬ ಆಶ್ವಾಸನೆ ಕೊಡ್ತಾ ಹೋಗ್ತಾರೆ. ಉದಾಹರಣೆಗೆ ಈಗ ಅಡಿಕೆ ಒಂದು ವಿಷಯ ತಗೊಂಡ್ರೆ 7% ಮಾಯ್ಶ್ಚರ್ ಇರಬೇಕಂತ FSSAI ಒಂದು ನಾರ್ಮ್ಸ್, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ನವರ ನಾರ್ಮ್ಸ್. ಕ್ಯಾಂಪ್ಕೋ ಮತ್ತು ಕರ್ನಾಟಕದ ಇತರ ಎಲ್ಲ ಸಹಕಾರಿ ಸಂಸ್ಥೆಗಳು, ಅಡಿಕೆಯ ವ್ಯವಹಾರ ಮಾಡ್ತಕ್ಕಂಥ ಸಹಕಾರಿ ಸಂಸ್ಥೆಗಳು FSSAIಗೆ ಮನವಿ ಕೊಡ್ತಾ ಬಂತು. ಭಾಳ ವರ್ಷದಿಂದ ನಡೀತಾ ಉಂಟು. ಯಾವುದೇ ಅಡಿಕೆ ಇವತ್ತು 11%ಗಿಂತ ಕಡಿಮೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಬೆಳಕಿನಲ್ಲಿ ಅಡಿಕೆ ಒಣಸಬೇಕಾಗ್ತದೆ. ಹಣ್ಣು ಅಡಿಕೆ, ಕೆಂಪು ಅಡಿಕೆ ಬೇಯಿಸಿ ಒಣಸಿದಾದ್ರು ಸೂರ್ಯನ ಬಿಸಿಲೇ ಬೇಕಾಗ್ತದೆ. ಅಥವಾ ಸೋಲಾರ್ ಡ್ರೈಯರಿಗೆ ಇತ್ತೀಚಿನ ದಿನ ಬಂದಿದೆ, ಬಟ್ ಆ ಸೋಲಾರ್ ಡ್ರೈಯರಿಗೂ ಸಮೇತ ಸೂರ್ಯನ ಬಿಸಿಲೇ ಬೇಕು. ಯಾವುದೇ ಕಾರಣಕ್ಕೂ ಅದು 11%, 11ಕ್ಕಿಂತ ಮೇಲೆ ಇದು ಕಡಿಮೆ ಇರಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಮನವಿ ಕೊಟ್ಟು ಈಗಂತೂ ನಾಳೆ 17ನೇ ತಾರೀಕಿಗೆ ಒಂದು ವರ್ಚುವಲ್ ಮೀಟಿಂಗಿಗೆ FSSAI ನಮ್ಮನ್ನೆಲ್ಲ ಕರೆದಿದ್ದಾರೆ. ನಮ್ಮ ಏನು ಅಹವಾಲು ಇದೆ ಅದನ್ನು ಅವರಿಗೆ ಪ್ರೆಸೆಂಟ್ ಮಾಡ್ತೇವೆ. ಹಾಗೆ WHO ಉದ್ಘೋಷ, ಅಡಿಕೆ ಹಾನಿಕಾರಕ. ಶತಮಾನಗಳಿಂದ ಋಷಿಮುನಿಗಳ ಕಾಲದಿಂದ ಅಡಿಕೆ ತಿಂದು ಬದುಕ್ತಾ ಇದ್ದಂಥ ಭಾರತ ದೇಶದಲ್ಲಿ ನಮಗೆ ಬುದ್ಧಿ ಹೇಳಲಿಕ್ಕೆ WHO ಬರ್ತಾ ಇದ್ದಾರೆ. ಅದರಲ್ಲಿ ಮೂಲ ಉದ್ದೇಶ ಅವರದ್ದು ಅಡಿಕೆಯನ್ನು ಸೇರಿಸಿ ಹೊಗೆ ಸೊಪ್ಪಿನ ವಿಚಾರದಲ್ಲಿ ನಾವು ಯಾರೂ ಮಾತಾಡೋದಿಲ್ಲ. ಹೊಗೆ ಸೊಪ್ಪು ಕ್ಯಾನ್ಸರ್ ಧಾರಕ ಇರ್ಬೋದು. ನಿಟ್ಟೆ ಯೂನಿವರ್ಸಿಟಿಯವರೊಂದಿಗೆ ಸುಮಾರು 50 ಲಕ್ಷಕ್ಕೂ ಮಿಕ್ಕಿ
ಒಂದು ಒಡಂಬಡಿಕೆ ಮಾಡಿ ಈ ಅಡಿಕೆಯನ್ನೇ ನಾವು ಸಂಶೋಧನೆ ಮಾಡಿದಾಗ ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ, ಅದು ಕ್ಯಾನ್ಸರ್ನು ನಿವಾರಣೆ ಆಗತಕ್ಕಂಥ ಕೆಲಸ ಮಾಡ್ತದೆ ಅಂತ ರುಜುವಾತು ಮಾಡಿದ್ದಾರೆ. ಝೀಬ್ರಾ ಫಿಶ್ ಮತ್ತು ಡ್ರೊಸೆಲಿಯಾ ಫ್ಲೈಸ್ ಮೇಲೆ ನಾವು ಅದನ್ನು ಪ್ರಯೋಗಕ್ಕಿಟ್ಟಿದ್ದೇವೆ, ಅದರಲ್ಲಿ ಸಕ್ಸಸ್ ಆಗಿದ್ದೇವೆ. ಈ ಮಧ್ಯೆ ಪಾರ್ಲಿಮೆಂಟ್ನಲ್ಲಿ ಇದರ ಬಗ್ಗೆ ನಮ್ಮ ಅಹವಾಲನ್ನು ಹೇಳಿ ಈಗ ಅಂತೂ ಪುನಃ ಅದರ ಬಗ್ಗೆ ಪುನಃ ರಿಸರ್ಚ್ ಮಾಡುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಏನೇ ಇರಲಿ, ಅಡಿಕೆಗೆ ದರ ಒಳ್ಳೆಯದಿದೆ, ಪಿಂಗಾರದವರಿಗೆ ಗೊತ್ತುಂಟು. ಆದರೆ ಮುಂದಿನ ವರ್ಷ ಅಡಿಕೆ ಇಲ್ಲ. ಅಡಿಕೆ ಕ್ರಾಪ್ ಯಾರ ಹತ್ರ ಕೇಳಿದ್ರು, ಯಾವ ರೈತನ ಹತ್ರ ಕೇಳಿದರೂ 50% ಕಡಿಮೆ ಅಡಿಕೆ ಬೆಳೆ ಇದೆ. ದುರಾದೃಷ್ಟ ಹೇಗೆ ಇವತ್ತು ಕೊಕ್ಕೋ ಬೀನ್ಸ್ ಇಲ್ಲ ಇಂಪೋರ್ಟ್ ಮಾಡಬೇಕಾದಂಥ ಪರಿಸ್ಥಿತಿ. ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಇಲ್ಲೇ ಇದೆ, ಸುಮಾರು 1,000 ಜನರಿಗೆ ಉದ್ಯೋಗ ಕೊಟ್ಟಂಥ ವಾರಣಾಸಿ ದಿವಂಗತ ವಾರಣಾಸಿ ಸುಬ್ರಾಯ ಭಟ್ರ ಒಂದು ಕನಸಿನ ಯೋಜನೆ ಅದು. ಇವತ್ತು ನಮಗೆ ಕೊಕ್ಕೋ ಬೀನ್ಸ್ ಶಾರ್ಟ್ ಆಗಿದೆ, ಇಂಪೋರ್ಟ್ ಮಾಡಬೇಕಾದಂಥ ಅಗತ್ಯತೆ ಇದೆ. ಇನ್ನು ಬಹುಶಃ ಬರುವ ವರ್ಷ ಅಡಿಕೆ ಸಮೇತ ಇಂಪೋರ್ಟ್ ಆಗ್ಬೋದಾ ಎಂಬ ಹೆದರಿಕೆ ನಮಗೆ ಶುರುವಾಗಿದೆ. ಕನ್ಸಂಪ್ಷನ್ ಇದೆ, ಧಾರಣೆ ಒಳ್ಳೆಯದಿದೆ, ಧಾರಣೆ ಇನ್ನೂ ಏರುವ ಅವಕಾಶವೂ ಇದೆ. ರೈತರಿಗೆ ಭಾಳ ಕಮ್ಮಿ ಇದ್ದೀರಿ, ಆದರೆ ಮಕ್ಕಳ ಹಿರಿಯರು ಬಹುಶಃ ಹೆಚ್ಚಿನವರು ಕೃಷಿಕರಿದ್ದೀರಿ. ಮನೆಗೆ ಹೋಗಿ ತಂದೆ ತಾಯಿಗೆ ಹೇಳಿ ಗಡಿಬಿಡಿ ಮಾಡಿ ಅಡಿಕೆ ಮಾರುವಂಥ ಅಗತ್ಯ ಇಲ್ಲ. ಕ್ಯಾಂಪ್ಗೂ ಅಧ್ಯಕ್ಷರೇ ಹೇಳಿದ್ದಾರೆ, ಸ್ವಲ್ಪ ಧೈರ್ಯ ಮಾಡಿ ಅಡಿಕೆ ಸ್ಟೋಕ್ ಮಾಡಿ ಇಡಿ, ಸ್ವಲ್ಪ ಲಾಭ ಬಂದರೆ ನೀವು ಸ್ವಲ್ಪ ಕೃಷಿಕರು ತಿನ್ನಲಿ ಅಂತ ನಾನು ಹಾರೈಸ್ತೇನೆ. ಇವತ್ತು ಡಾಕ್ಟರ್ ಶಿವಾನಂದರು ಬೇರೆ ಬೇರೆ ರೀತಿಯ ಕೆಲಸಗಳಲ್ಲಿ ಸುದ್ದಿಯ ಪತ್ರಿಕಾ ವ್ಯವಸ್ಥೆಯಲ್ಲಿ ಸಮೇತ ಕೃಷಿಯಲ್ಲಿ ಚಿಂತನೆ ಮಾಡಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಹೆಮ್ಮೆ ಪಡಬೇಕಾದ ವಿಷಯ. ಏನೇ ಇರಲಿ, ನಾವು ಕೃಷಿಕರು ಬಾರದಿದ್ದರೂ ಮಕ್ಕಳನ್ನು ಉದ್ದೇಶಿಸಿ ಮುಂದಿನ ಜನಾಂಗಕ್ಕೆ, ಅದರಲ್ಲೂ ಬಹುಶಃ ಹೆಚ್ಚಿಗೆ ಹೆಣ್ಣುಮಕ್ಕಳೇ ತೋರ್ತದೆ, ಹುಡುಗರು ಯಾರು ತೋರುವುದಿಲ್ಲ. ಅದು ಒಂದು ದುರಾದೃಷ್ಟ ನಮ್ಮದು. ಆದರೆ ಹೆಣ್ಣುಮಕ್ಕಳು ಸಮೇತ ಕೃಷಿ ಮಾಡಬಾರ್ದೇನು ಹೇಳಿಲ್ಲ. ಒಳ್ಳೆಯ ರೀತಿಯ ಕೃಷಿಯಲ್ಲಿ ತಾವು ಮುಂದುವರಿಸಿ, ಮದುವೆ ಆದರೂ ನಿಮ್ಮ ಗಂಡನ ಮನೆಯಲ್ಲಿ ಕೃಷಿ ಇದ್ದರೆ ಅದರಲ್ಲಿ ವಿವಿಧ ರೀತಿಯ ಕೃಷಿಗಳನ್ನು ಅಳವಡಿಸಿಕೊಂಡು ಮಲ್ಟಿ ಪ್ಯಾಟರ್ನ್ ಕ್ರಾಪನ್ನು ತೆಗಿಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಿ ಈ ವ್ಯವಸ್ಥೆಯನ್ನು ಮಾಡಿದ ಮಾಹಿತಿ ಟ್ರಸ್ಟಿನ ಕಾರ್ಯಕ್ರಮ ಯಶಸ್ವಿ ಆಗಲಿ. ಇನ್ನೂ 2 ದಿವಸ ಇದೆ. ಇವತ್ತು ವೇದಿಕೆಯಲ್ಲಿ ನನಗೊಂದು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಗೌರವವನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರಗಳು. ಭಾಳ ವಿಶೇಷವಾಗಿ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಜೊತೆಗೆ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದೊಂದಿಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ಸ್ವಸಹಾಯ ಸಂಘಗಳು, ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಗಳು ಮತ್ತು ಸ್ವಸಹಾಯ ಸಂಘಗಳು ಇವತ್ತು ಈ ಒಂದು ಸಸ್ಯಜತ್ರೆಯ ಒಂದು ಪರಿಕಲ್ಪನೆ ಏನಿದೆ, ಧ್ಯೇಯ ಉದ್ದೇಶ ಏನಿದೆ, ಅದಕ್ಕೆ ಪೂರಕವಾಗಿ ಇವತ್ತು ಆಹಾರ ಉದ್ದಿಮೆಗಳನ್ನು ಆರಂಭಿಸುವುದರ ಮುಖಾಂತರ ಸ್ಥಳೀಯವಾಗಿ ಆಹಾರ ಉತ್ಪನ್ನಗಳನ್ನು ಅಥವಾ ಇತರ ಉತ್ಪನ್ನಗಳನ್ನು ಕೃಷಿ ಮೌಲ್ಯವರ್ಧನೆಯನ್ನು ಮಾಡುತ್ತಾ ಮೂಲಕವಾಗಿ ಆದಾಯವನ್ನು ಗಳಿಸಲಿಕ್ಕೆ ವಿಶೇಷವಾದಂತಹ ಒಂದು ಪರಿಕಲ್ಪನೆಯನ್ನು ಒತ್ತುಕೊಂಡಿರುವಂಥದ್ದು. ಬಹುಶಃ ಅಂತಹ ನಿಟ್ಟಿನಲ್ಲಿ ಇವತ್ತು ಪುತ್ತೂರು ಹಾಗೂ ಕಡಬ ತಾಲೂಕಿನ ಉತ್ತಮ ಸ್ವಸಹಾಯ ಸಂಘಗಳನ್ನು ಗುರುತಿಸುವಂತಹ ಕಾರ್ಯಕ್ರಮ ಇದೀಗ. ಪುತ್ತೂರಿನ ಸ್ವಸಹಾಯ ಸಂಘಗಳು ದಯವಿಟ್ಟು ವೇದಿಕೆಗೆ ತಕ್ಷಣ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜ್ಯೋತಿಶ್ರೀ ಸ್ತ್ರೀ ಶಕ್ತಿ ಸಂಘ ದಯವಿಟ್ಟು ಬಂದಿದ್ರೆ, ಬಲ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜ್ಯೋತಿಶ್ರೀ ಸ್ತ್ರೀ ಶಕ್ತಿ ಸಂಘದವರು ದಯವಿಟ್ಟು ಬರಬೇಕು. ಇವರು ಟೈಲರಿಂಗ್, ಕೋಳಿ ಸಾಕಾಣಿಕೆ, ಹೋಟೆಲ್, ಹೈನುಗಾರಿಕೆ, ಕೃಷಿ, ಮಲ್ಲಿಗೆ ಕೃಷಿ ಮತ್ತು ತರಕಾರಿ ಇವುಗಳ ಮುಖಾಂತರವಾಗಿ ಪ್ರಾಥಮಿಕ ಜೀವನೋಪಾಯಕ್ಕಾಗಿ ಮತ್ತು ದ್ವಿತೀಯ ಜೀವನೋಪಾಯ ಚಟುವಟಿಕೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಉತ್ತಮ ಸಂಘ ಅಂತ ಕರೆಯಲ್ಪಟ್ಟಿದೆ. ಬಲ್ನಾಡಿನ ಜ್ಯೋತಿಶ್ರೀ ಸ್ತ್ರೀ ಶಕ್ತಿಯವರು ಬಂದಿದ್ದರೆ ದಯವಿಟ್ಟು ಆಗಮಿಸಬೇಕು. ಹಾಗೆ ಕೆಯೂರಿನ ಶ್ರೀ ದುರ್ಗಾ ಸ್ತ್ರೀ ಶಕ್ತಿ ಕಟ್ಟತಾರು, ಕೆಯೂರು ಗ್ರಾಮ ಪಂಚಾಯತ್ ಶ್ರೀ ದುರ್ಗಾಂಬಿಕಾ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ, ಶ್ರೀ ದುರ್ಗಾ ಸ್ತ್ರೀ ಶಕ್ತಿ ಕಟ್ಟತಾರು, ಕೋಳಿ ಫಾರಂ, ಕೃಷಿ, ತರಕಾರಿ, ಬೇಕರಿ ಉತ್ಪನ್ನ ಇದರ ಮುಖಾಂತರವಾಗಿ ಎ ಶ್ರೇಣಿಯಲ್ಲಿ ಇವರಿದ್ದಾರೆ. ಎ ಶ್ರೇಣಿಯಲ್ಲಿರುವಂತಹ ಕೆಯೂರಿನ ಶ್ರೀ ದುರ್ಗಾ ಸ್ತ್ರೀ ಶಕ್ತಿ ಕಟ್ಟತ್ತಾರು ದಯವಿಟ್ಟು ಬಂದಿದ್ರೆ ಅದರ ಮುಖ್ಯಸ್ಥರು, ಅಧ್ಯಕ್ಷರು ಅಥವಾ ಮುಖ್ಯಸ್ಥರು ಬಂದು ನಮ್ಮ ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಗಣ್ಯರು ದಯವಿಟ್ಟು ಇವರಿಗೆ ಸ್ಮರಣಿಕೆಯನ್ನು ಕೊಡಬೇಕು.
ಜ್ಯೋತಿಶ್ರೀ ಸ್ತ್ರೀಶಕ್ತಿ ಬಲ್ನಾಡು, ಕೆಯೂರಿನ ಶ್ರೀ ದುರ್ಗಾ ಸ್ತ್ರೀಶಕ್ತಿ ಕಟ್ಟತ್ತಾರು. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಕೋಳಿ ಫಾರಂ, ಕೃಷಿ, ತರಕಾರಿ ಮತ್ತು ಬೇಕರಿ ಉತ್ಪನ್ನದಲ್ಲಿ ಎ ಶ್ರೇಣಿಯಲ್ಲಿರುವಂತಹ ಉತ್ತಮ ಸ್ವಸಹಾಯ ಸಂಘ ಶ್ರೀ ದುರ್ಗಾ ಸ್ತ್ರೀಶಕ್ತಿ ಕಟ್ಟತ್ತಾರು. ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಸಂಘದವರು ಇನ್ನೊಂದು ಮೆಟ್ಟಿಲನ್ನು ಉಪಯೋಗಿಸಿಕೊಂಡು ಬನ್ನಿ. ದಯವಿಟ್ಟು ಈ ಭಾಗದ ಮೆಟ್ಟಿಲನ್ನು ಉಪಯೋಗಿಸಿ. ಸ್ವಸಹಾಯ ಸಂಘ ಬನ್ನೂರು, ಶಾಂತಿ ಸ್ವಸಹಾಯ ಸಂಘ ಬನ್ನೂರು ಇವರು ದಯವಿಟ್ಟು ಆಗಮಿಸಬೇಕು. ಆಡು ಸಾಕಾಣಿಕೆ, ಟೈಲರಿಂಗ್, ಕೋಳಿ ಸಾಕಾಣಿಕೆ, ಹೋಟೆಲ್, ಹೈನುಗಾರಿಕೆ ಮತ್ತು ಕೃಷಿಯಲ್ಲಿ ಎ ಶ್ರೇಣಿಯಲ್ಲಿರುವಂತಹ ಸಂಘ ಶಾಂತಿ ಸ್ವಸಹಾಯ ಸಂಘ ಬನ್ನೂರು ಇವರು ದಯವಿಟ್ಟು ಆಗಮಿಸಬೇಕು. ಅದೇ ರೀತಿ ಆರ್ಯಾಪು ಅವನಿ ಸಂಜೀವಿನಿ ಇವರು ಕೂಡ ರೆಡಿಯಾಗಿರಬೇಕು. ಅವನಿ ಸಂಜೀವಿನಿ ಆರ್ಯಾಪು. ಈಗ ಶಾಂತಿ ಸ್ವಸಹಾಯ ಸಂಘ ಬನ್ನೂರು ಇವರು ವೇದಿಕೆಯಲ್ಲಿದ್ದಾರೆ. ದಯವಿಟ್ಟು ನಮ್ಮೆಲ್ಲ ಗಣ್ಯರವರನ್ನು ಗೌರವಿಸಬೇಕು. ದಯವಿಟ್ಟು ಸಂಘದ ಸದಸ್ಯರಲ್ಲಿ ಒಂದು ಮನವಿ, ತಾವುಗಳು ಉಪಸ್ಥಿತರಿರಬೇಕು. ಕಾರ್ಯಕ್ರಮ ಮುಗಿದ ನಂತರ ತಮ್ಮ ಅನುಭವವನ್ನು ಹಂಚಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಯಾರು ಕೂಡ ಹೋಗಬಾರ್ದು, ಉಪಸ್ಥಿತರಿರಬೇಕು ನಮ್ಮ ಜೊತೆಗೆ. ಇದೀಗ ಅವನಿ ಸಂಜೀವಿನಿ ಆರ್ಯಾಪು ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಮುಂದಕ್ಕೆ ಕೋಡಿಂಬಾಡಿಯ ವಿಜಯಶ್ರೀ ಸ್ತ್ರೀಶಕ್ತಿ ಇವರು ರೆಡಿಯಾಗಿರಬೇಕು ನಮ್ಮ ಜೊತೆಗೆ. ಅವನಿ ಸಂಜೀವಿನಿ ಆರ್ಯಪ್ಪು ಇವರು ಮಲ್ಲಿಗೆ ಕೃಷಿ, ಹೈನುಗಾರಿಕೆ, ಗೃಹ ಉತ್ಪನ್ನಗಳು, ಫಾಸ್ಟ್ ಫುಡ್, ಬಾಳೆ ಕೃಷಿ, ಗೂಡು ದೀಪ, ಅಲಂಕಾರಿಕ ವಸ್ತುಗಳು ಇದರ ತಯಾರಿಕೆಯಲ್ಲಿ ವಿಶೇಷವಾಗಿ ಎ ಶ್ರೇಣೀಕರಣ ಒಂದು ಉತ್ತಮ ಸ್ವಸಹಾಯ ಸಂಘ ಅಂತ ಗುರುತಿಸಲ್ಪಟ್ಟಿರುವಂತಹ ಅವನಿ ಸಂಜೀವಿನಿ ಇವರು ನಮ್ಮಿಂದ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದಕ್ಕೆ ಕೋಡಿಂಬಾಡಿಯ ವಿಜಯಶ್ರೀ ಸ್ತ್ರೀಶಕ್ತಿ ಇವರು ದಯವಿಟ್ಟು ಆಗಮಿಸಬೇಕು. ವಿಜಯಶ್ರೀ ಸ್ತ್ರೀಶಕ್ತಿ ಸಂಘದವರು ಆಡು ಸಾಕಾಣಿಕೆ, ಟೈಲರಿಂಗ್, ಕೋಳಿ ಸಾಕಾಣಿಕೆ, ಬೇಕರಿ ಉತ್ಪನ್ನ, ಐಸ್ ಕ್ರೀಮ್ ತಯಾರಿಕೆ, ಕೇಕ್, ತರಕಾರಿ, ಊರಿನ ದನದ ಹಾಲು, ಮಜ್ಜಿಗೆ ಪ್ಯಾಕೆಟ್ ಮಾಡುವುದು, ವಿವಿಧ ಬಗೆಯ ಜ್ಯೂಸ್, ಹೈನುಗಾರಿಕೆ, ಕೃಷಿ, ಫಿನಾಯಿಲ್, ಸೋಪು ಬಹಳಷ್ಟು ಪ್ರಾಡಕ್ಟ್ಗಳನ್ನು ಉತ್ಪಾದಿಸುತ್ತಾ ಆ ಮೂಲಕವಾಗಿ ಪ್ರಾಥಮಿಕ ಮತ್ತು ದ್ವಿತೀಯ ಜೀವನೋಪಾಯ ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ವಿಜಯಶ್ರೀ ಸ್ತ್ರೀಶಕ್ತಿ ಕೋಡಿಂಬಾಡಿಯವರಿಗೆ ಸಸ್ಯಜಾತ್ರೆ ಸೀಸನ್ 2 ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಗೌರವಾರ್ಪಣೆ. ಮುಂದಕ್ಕೆ ಕಡಬ ತಾಲೂಕಿನ ಸಂಘಗಳು. ಕಡಬ ತಾಲೂಕಿನ ಕೌಕ್ರಾಡಿಯ ಜ್ಯೋತಿ ಸ್ವಸಹಾಯ ಸಂಘ ದಯವಿಟ್ಟು ಅವರು ರೆಡಿಯಾಗಿರಬೇಕು. ಜ್ಯೋತಿ ಸ್ವಸಹಾಯ ಸಂಘ ಕೌಕ್ರಾಡಿ ಇವರು ಆಗಮಿಸಬೇಕು. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ವ್ಯಾಪಾರ, ಕ್ಯಾಂಟೀನ್, ಆಟೋ ರಿಕ್ಷಾ, ದನದ ತುಪ್ಪ, ಫಿನೈಲ್ಸ್, ಸೋಪ್ ವಾಟರ್, ಬೇಕರಿ ಉತ್ಪನ್ನ, ಟೈಲರಿಂಗ್, CSC ಸೆಂಟರ್ ಇದರ ಮುಖಾಂತರವಾಗಿ ಎ ಶ್ರೇಣೀಕರಣದಲ್ಲಿ ಗುರುತಿಸಲ್ಪಟ್ಟಿರುವಂತಹ ಕಡಬ ತಾಲೂಕಿನ ಕೌಕ್ರಾಡಿ ಜ್ಯೋತಿ ಸ್ವಸಹಾಯ ಸಂಘಕ್ಕೆ ನಮ್ಮ ಈ ಸಸ್ಯಜಾತ್ರೆ ಸೀಸನ್ 2ನಲ್ಲಿ ವಿಶೇಷವಾದಂತಹ ಗೌರವಾರ್ಪಣೆ. ಮುಂದಕ್ಕೆ ಕೊಯ್ಲಾ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಕ್ಷೇಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದವರು ರೆಡಿಯಾಗಿರಬೇಕು. ಕ್ಷೇಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ
ದಯವಿಟ್ಟು ಸಂಘದ ಸದಸ್ಯರು ಯಾರು ಕೂಡ ಹೋಗಬಾರ್ದು. ಈ ಉದ್ಘಾಟನಾ ಸಮಾರಂಭದ ಬಳಿಕ ತಮ್ಮ ಅನುಭವ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಉಪಸ್ಥಿತರಿರಬೇಕು ನಮ್ಮ ಜೊತೆಗೆ. ಕ್ಷೇಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಕೊಯ್ಲಾ ಇವರು ಆಗಮಿಸಬೇಕು. ಹೈನುಗಾರಿಕೆ, ನಾಟಿ ಕೋಳಿ ಸಾಕಾಣಿಕೆ, ವ್ಯಾಪಾರ, ಆಡು ಸಾಕಾಣಿಕೆ, ಟೈಲರಿಂಗ್, ಕೃಷಿ ಮತ್ತು ತರಕಾರಿಯಲ್ಲಿ ಎ ಶ್ರೇಣೀಕರಣದಲ್ಲಿ ಉತ್ತಮ ಸ್ವಸಹಾಯ ಸಂಘ ಅಂತ ಗುರುತಿಸಲ್ಪಟ್ಟಿರುವಂತಹ ಕೊಯ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕ್ಷೇಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಇದೀಗ ನಮ್ಮ ವೇದಿಕೆಯಲ್ಲಿ ಸಸ್ಯ ಜಾತ್ರೆ ಸೀಸನ್ 2ನ ಗೌರವಾರ್ಪಣೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದಕ್ಕೆ ಸವಣೂರು ಧನಲಕ್ಷ್ಮಿ ಸಂಜೀವಿನಿ ಸ್ವಸಹಾಯ ಸಂಘದವರು ರೆಡಿಯಾಗಿರಬೇಕು. ಸವಣೂರಿನ ಧನಲಕ್ಷ್ಮಿ ಸಂಜೀವಿನಿ ಸ್ವಸಹಾಯ ಸಂಘ. ಧನಲಕ್ಷ್ಮಿ ಸಂಜೀವಿನಿ ಸ್ವಸಹಾಯ ಸಂಘ ಸವಣೂರು ಇವರು ನ್ಯೂಟ್ರಿಷನ್ ಆಹಾರ, ವ್ಯಾಪಾರ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಕೃಷಿ, ಡ್ರೈವಿಂಗ್ ತರಬೇತಿ ಹಾಗೂ ಆಡು ಸಾಕಾಣಿಕೆ ಇದರ ಮುಖಾಂತರವಾಗಿ ಗುರುತಿಸಲ್ಪಡ್ತಾ ಇರುವಂತಹ ಸವಣೂರಿನ ಧನಲಕ್ಷ್ಮಿ ಸಂಜೀವಿನಿ ಸ್ವಸಹಾಯ ಸಂಘ. ಆದರಣೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಸ್ಯ ಜಾತ್ರೆ ಸೀಸನ್ 2 ಕಾರ್ಯಕ್ರಮ ವಿಶೇಷ ಸಸ್ಯ ಜಾತ್ರೆಗೆ ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿರುವಂತಹ ಕ್ಯಾಂಪ್ಕೋ ಸಂಸ್ಥೆ, ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ, ಇದರ ಅಧ್ಯಕ್ಷರಾಗಿರುವ ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ ಅವರು ನಮ್ಮ ಕಾರ್ಯಕ್ರಮದಿಂದ ನಿರ್ಗಮಿಸಲಿಕ್ಕಿದ್ದಾರೆ. ಅವರಿಗೆ ವಿಶೇಷವಾದಂತಹ ನಮ್ಮ ಗೌರವ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಸುದ್ದಿ ಮಾಹಿತಿ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ UP ಶಿವಾನಂದ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಂದನೆಗಳು ಸರ್. ಮುಂದಕ್ಕೆ ಧನಲಕ್ಷ್ಮಿ ಸಂಜೀವಿನಿ ಸ್ವಸಹಾಯ ಸಂಘ ಕಾಣಿಯೂರು. ಧನಲಕ್ಷ್ಮಿ ಸಂಜೀವಿನಿ ಸ್ವಸಹಾಯ ಸಂಘ ಕಾಣಿಯೂರು ಇವರು ದೀಪದ ಬತ್ತಿ, ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಟೈಲರಿಂಗ್ ಶಾಪ್ ಮತ್ತು ತರಕಾರಿ ಕೃಷಿಯಲ್ಲಿ ಎ ಶ್ರೇಣೀಕರಣದಲ್ಲಿ ಉತ್ತಮ ಸ್ವಸಹಾಯ ಸಂಘ ಅಂತ ಗುರುತಿಸಲ್ಪಟ್ಟಿರುವಂತಹ ಧನಲಕ್ಷ್ಮಿ ಸಂಜೀವಿನಿ ಸ್ವಸಹಾಯ ಸಂಘ ಕಾಣಿಯೂರು ಇವರಿಗೆ ನಮ್ಮ ಗೌರವಾರ್ಪಣೆ. ಮುಂದಕ್ಕೆ ಬೀಳಿನೆಲೆ, ಕಡಬ ತಾಲೂಕಿನ ಬೀಳಿನೆಲೆ ದಿವ್ಯ ಜ್ಯೋತಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ, ದಯವಿಟ್ಟು ಆಗಮಿಸಬೇಕು. ದಿವ್ಯ ಜ್ಯೋತಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಬೀಳಿನೆಲೆ ಇವರು ಆಗಮಿಸ್ತಾ ಇದ್ದಾರೆ. ಕೃಷಿ, ಹೈನುಗಾರಿಕೆ, ಹೋಟೆಲ್, ಬೇಕರಿ ಉತ್ಪನ್ನ, ದಿನಸಿ ಅಂಗಡಿ ಇದರ ಮುಖಾಂತರವಾಗಿ ಎ ಶ್ರೇಣೀಕರಣದಲ್ಲಿರುವಂತಹ ಸಂಘ ಬೀಳಿನೆಲೆ ದಿವ್ಯ ಜ್ಯೋತಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಇವರಿಗೆ ಗೌರವಾರ್ಪಣೆ. ನ್ಯೂ ಅರೈವಲ್ಸ್. ಮುಂದಕ್ಕೆ ಸುಬ್ರಹ್ಮಣ್ಯ ಶ್ರೀ ಲಕ್ಷ್ಮೀ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಕುಲ್ಕುಂದ ಸುಬ್ರಹ್ಮಣ್ಯ ಇವರು ಆಗಮಿಸಬೇಕು. ವ್ಯಾಪಾರ ಮತ್ತು ವೈನ್ ತಯಾರಿಕೆ ಇದರಲ್ಲಿ ಎ ಶ್ರೇಣೀಕರಣದಲ್ಲಿ ಉತ್ತಮ ಸಂಘ ಅಂತ ಗುರುತಿಸಲ್ಪಟ್ಟಿರುವಂತಹ ಸುಬ್ರಹ್ಮಣ್ಯದ ಶ್ರೀ ಲಕ್ಷ್ಮೀ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಕುಲ್ಕುಂದ ಇವರು ಆಗಮಿಸ್ತಾ ಇದ್ದಾರೆ. ಇವರಿಗೆ ಸಸ್ಯ ಜಾತ್ರೆ ಸೀಸನ್ 2ನ ಗೌರವಾರ್ಪಣೆ.
ವಂದನೆಗಳು ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂಥ ಎಲ್ಲ ಸ್ವಸಹಾಯ ಸಂಘದವರಿಗೆ. ಇದೀಗ ಈ ವೇದಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತಹ ಕಾರ್ಯಕ್ರಮ, ಸಹಕಾರಿ ರತ್ನಗಳಿಗೆ ಗೌರವಾರ್ಪಣೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಹಕಾರಿ ಕ್ಷೇತ್ರದಲ್ಲಿ ಧುರೀಣರಾಗಿರುವವರು, ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯವಾದಂತಹ ಸಾಧನೆಯನ್ನು ಮಾಡಿರತಕ್ಕಂತಹ ಸಹಕಾರಿ ರತ್ನಗಳಿಗೆ ಗೌರವಾರ್ಪಣೆ. ದಯವಿಟ್ಟು ವೇದಿಕೆಗೆ ಆಗಮಿಸುವಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ನಿತ್ಯಾನಂದ ಮುಂಡೋಡಿ ಇವರು ದಯವಿಟ್ಟು ನಮ್ಮ ಕಾರ್ಯಕ್ರಮದಿಂದ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಯಾಗಿರುವಂತಹ ಡಾಕ್ಟರ್ ಆನಂದ್ ಇವರು ನಿರ್ಗಮಿಸ್ತಾ ಇದ್ದಾರೆ. ಹಾಗೆ ಮಾಸ್ಟರ್ ಪ್ಲಾನರಿಯ ಆಡಳಿತ ನಿರ್ದೇಶಕರಾಗಿರುವ ಶ್ರೀ ಎಸ್ ಕೆ ಆನಂದ್ ಅವರು ಕೂಡ ನಿರ್ಗಮಿಸ್ತಾ ಇದ್ದಾರೆ. ತಮಗೂ ಕೂಡ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಶ್ರೀ ನಿತ್ಯಾನಂದ ಮುಂಡೋಡಿ ಅವರು, ಶ್ರೀ ದಂಬೆಕಾನ ಸದಾಶಿವರೈ ಅವರು ಸರ್ ದಯವಿಟ್ಟು ವೇದಿಕೆ ಆಗಮಿಸಬೇಕು. ಶ್ರೀ ನವೀನ್ ಭಂಡಾರಿ, ಅಗರಿ ನವೀನ್ ಭಂಡಾರಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹರಿಪ್ರಸಾದ್ ನೆಲ್ಯಾಡಿ ಸರ್ ದಯವಿಟ್ಟು ಬನ್ನಿ. ಹರಿಪ್ರಸಾದ್ ನೆಲ್ಯಾಡಿ, ಹರಿಪ್ರಸಾದ್ ನೆಲ್ಯಾಡಿ ಸರ್ ದಯವಿಟ್ಟು ವೇದಿಕೆ ಆಗಮಿಸಿ. ಮೂವರು ನಮ್ಮ ಜೊತೆಗೆ ಇನ್ನೋರ್ವರು ಸಹಕಾರ ರತ್ನ ಶ್ರೀ ಸೀತಾರಾಮ್ ರೈಸವನವರು ಇವರನ್ನು ಕೂಡ ಗೌರವಿಸಲಿಕ್ಕಿದ್ದರು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಉಪಸ್ಥಿತರಿರುವ ಕಾರಣ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ತಡವಾಗಿ ಅವರನ್ನು ಗೌರವಿಸಲಿಕ್ಕೆ ಇದ್ದೇವೆ. ಇದೀಗ ಶ್ರೀ ನಿತ್ಯಾನಂದ ಮುಂಡೋಡಿ, ಶ್ರೀ ದಂಬೆಕಾನ ಸದಾಶಿವರೈ, ಶ್ರೀ ನವೀನ್ ಭಂಡಾರಿ ಅಗರಿ ಇದೀಗ ಗೌರವಾರ್ಪಣೆಗೊಳಗಾಗಲಿರುವಂತಹ ಸಹಕಾರಿ ರತ್ನಗಳ ಬಗ್ಗೆ ಪರಿಚಯವನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ ಪುತ್ತೂರು ಸುದ್ದಿ ಬಿಡುಗಡೆಯ ವರದಿಗಾರರಾಗಿರುವ ಹರಿಪ್ರಸಾದ್ ನೆಲ್ಯಾಡಿ ಇವರು. ಎಲ್ರಿಗೂ ನಮಸ್ಕಾರ. ಸಹಕಾರಿ ರತ್ನ ಅಗರಿ ನವೀನ್ ಭಂಡಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಉತ್ತರ ವಲಯದ ಮಾಜಿ ನಿರ್ದೇಶಕ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪುತ್ತೂರು ಮೂಲದ ಸಹಕಾರಿ ರತ್ನ ಅಗರಿ ನವೀನ್ ಭಂಡಾರಿ ಅವರು ಕಳೆದ 19 ವರ್ಷಗಳಿಂದ ಮೂಲ್ಕಿ ಸುಂದರರಾಮ್ ಶೆಟ್ಟಿ ನಗರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದು ಈ ಸಹಕಾರಿ ಸಂಘವನ್ನು ಮಾದರಿಯಾಗಿ ಬೆಳೆಸಿದ್ದಾರೆ. ಸಹಕಾರಿ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರುವ ಶ್ರೀಯುತರು ಮೂಲ್ಕಿ ಸುಂದರರಾಮ್ ಶೆಟ್ಟಿ ನಗರ ಕ್ಷೇಮಾಭಿವೃದ್ಧಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಬೆಂಗಳೂರು ನಗರದ ಬೊಮ್ಮನಹಳ್ಳಿಯಲ್ಲಿ 111 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತವಾದ ಮೂಲ್ಕಿ ಸುಂದರರಾಮ್ ಶೆಟ್ಟಿ ಬಡಾವಣೆ ನಿರ್ಮಾಣದ ರೂವಾರಿಯಾಗಿರುವ ಇವರು ಇದನ್ನು ಮಹಾನಗರದ ಮಾದರಿ ಬಡಾವಣೆಯಾಗಿ ರೂಪುಗೊಳ್ಳುವಲ್ಲಿ ಪ್ರಮುಖ ಕಾರಣೀಕರ್ತರಾಗಿದ್ದಾರೆ. ಹೀಗೆ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೆಸರನ್ನು ಪಡೆದು ಸಹಕಾರಿ ರತ್ನವಾಗಿ ಕಂಗೊಳಿಸುತ್ತಿರುವ ನಿಮ್ಮ ಸಾಧನೆ ಇನ್ನಷ್ಟು ಎತ್ತರಕ್ಕೇರಲಿ ಎಂಬ ಸದಾಶಯದೊಂದಿಗೆ ಸುದ್ದಿ ಸಸ್ಯಯಾತ್ರೆಯ ಉದ್ಘಾಟನಾ ಸಭಾ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಗೌರವಿಸಿ ಅಭಿನಂದಿಸಲು ನಮಗೆ ಹೆಮ್ಮೆ ಎನಿಸುತ್ತಿದೆ. ಸಹಕಾರಿ ರತ್ನ ನಿತ್ಯಾನಂದ ಮುಂಡೋಡಿ ಸಹಕಾರ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸೇರಿದಂತೆ ಸಮಾಜದ ಬೇರೆ ಬೇರೆ ರಂಗಗಳಲ್ಲಿ ಸಾಧನೆ ಮಾಡಿ ಸಹಕಾರ ರತ್ನವಾಗಿ ಕಂಗೊಳಿಸುತ್ತಿರುವ ನಿತ್ಯಾನಂದ ಮುಂಡೋಡಿಯವರು ಕೃಷಿ ಕುಟುಂಬದಿಂದ ಬಂದು ಇಂಜಿನಿಯರ್ ಪದವೀಧರರಾಗಿದ್ದು ಸಮಾಜ ಸೇವೆಯಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡಿರುವ ವ್ಯಕ್ತಿತ್ವದವರಾಗಿದ್ದಾರೆ. ಗುತ್ತಿಗಾರು ರಬ್ಬರ್ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿ, ಸುಳ್ಯದ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿ, ಸುಳ್ಯದ TAPPMS ಅಧ್ಯಕ್ಷರಾಗಿ ಸಹಕಾರ ಸಾರಥ್ಯದ ಮೂಲಕ ತಮ್ಮ ಯೋಜನೆಗಳಿಂದ ಸಹಕಾರ ಕ್ಷೇತ್ರವನ್ನು ಬೆಳಗುತ್ತಿದ್ದಾರೆ. ಜೊತೆಗೆ ಕುಕ್ಕೇಶಿ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗುವ ಮೂಲಕ ಧಾರ್ಮಿಕ ಕ್ಷೇತ್ರದಲ್ಲೂ ತಮ್ಮ ಸೇವಾ ಕೈಂಕರ್ಯವನ್ನು ಸಲ್ಲಿಸಿದ್ದಾರೆ.
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ನಾಯಕರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ರಾಜಕೀಯ ಜವಾಬ್ದಾರಿಯ ಮೂಲಕವೂ ಸಮಾಜ ಸೇವೆಯ ಕಾರ್ಯವನ್ನು ಸಲ್ಲಿಸುತ್ತಿದ್ದು, ಸುಳ್ಯದ ಗೌಡ ಯುವ ಸೇವಾ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಸಮಾಜ ಸಂಘಟನೆಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ನಿಮ್ಮಿಂದ ಇನ್ನಷ್ಟು ಸಮಾಜ ಸೇವಾ ಕಾರ್ಯಗಳು ಮೂಡಿಬರಲಿ ಎಂಬ ಸದಾಶಯದೊಂದಿಗೆ ಸುದ್ದಿ ಸಸ್ಯಜಾತ್ರೆಯ ಉದ್ಘಾಟನಾ ಸಭಾ ಕಾರ್ಯಕ್ರಮದಲ್ಲಿ ಸಹಕಾರಿ ರತ್ನಗಳಲ್ಲಿ ಒಬ್ಬರಾಗಿರುವ ನಿಮ್ಮನ್ನು ಗೌರವಿಸಿ ಅಭಿನಂದಿಸಲು ನಮಗೆ ಹೆಮ್ಮೆ ಎನಿಸುತ್ತಿದೆ. ಸಹಕಾರ ರತ್ನ ದಂಬೆಕ್ಕಾನ ಸದಾಶಿವರೈ ಸಂಘಟಕ, ಚಿಂತಕ, ವಾಗ್ಮಿ, ಮಾರ್ಗದರ್ಶಕ, ಸಹಕಾರಿ, ಲೇಖಕ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ತನ್ನ ಸೂಜಿಗಲ್ಲಿನ ವ್ಯಕ್ತಿತ್ವದಿಂದ ಸಹಕಾರಿ ರತ್ನವಾಗಿ ಮಿನುಗುತ್ತಿರುವ ದಂಬೆಕ್ಕಾನ ಸದಾಶಿವರೈಗಳು ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ಸ್ಥಾಪಕಾಧ್ಯಕ್ಷರಾಗಿ ಸಹಕಾರ ರಂಗದಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾರೆ. ದೃಢ ವ್ಯಕ್ತಿತ್ವದ, ಸದಾ ಜನಪರ ಚಿಂತನೆಯ, ತಾನು ನಂಬಿರುವ ತತ್ವಾದರ್ಶಗಳ ಪಾಲನೆಯಲ್ಲಿ ರಾಜಿ ಮಾಡಿಕೊಳ್ಳದ ಹಿರಿಯ ಮುತ್ಸದ್ದಿ ದಂಬೆಕ್ಕಾನ ಸದಾಶಿವರೈ ಅವರ ಆದರ್ಶಗಳು ಸಮಾಜಕ್ಕೆ ಮೇಲ್ಪಂಕ್ತಿಯಾಗಿದೆ. ನಿಮ್ಮಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲಿ, ನಿಮ್ಮ ಸೇವಾ ತತ್ಪರತೆ ನಮಗೆಲ್ಲರಿಗೂ ಆದರ್ಶವಾಗಲಿ ಎಂಬ ಸದಾಶಯದೊಂದಿಗೆ ಸಹಕಾರಿ ರತ್ನಗಳಲ್ಲಿ ಒಬ್ಬರಾಗಿರುವ ನಿಮ್ಮನ್ನು ಗೌರವಿಸಿ ಅಭಿನಂದಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಸಹಕಾರಿ ರತ್ನಗಳಿಗೆ ಸಸ್ಯಜಾತ್ರೆ ಸೀಸನ್ 2 ವಿಶೇಷ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ. ಶ್ರೀ ದಂಬೆಕ್ಕಾನ ಸದಾಶಿವರೈ, ಶ್ರೀ ನಿತ್ಯಾನಂದ ಮುಂಡೋಡಿ, ಶ್ರೀ ಅಗರಿ ನವೀನ್ ಭಂಡಾರಿ ಇವರುಗಳಿಗೆ ಸಸ್ಯಜಾತ್ರೆ ಸೀಸನ್ 2 ವಿಶೇಷ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಿರುವಂತಹ ದಂಬೆಕ್ಕಾನ ಸದಾಶಿವರೈ ಹಾಗೂ ಅಗರಿ ನವೀನ್ ಭಂಡಾರಿ ಹಾಗೂ ಶ್ರೀ ನಿತ್ಯಾನಂದ ಮುಂಡೋಡಿ ಇವರು ಒಂದೊಂದು ನಿಮಿಷಗಳಲ್ಲಿ ತಮ್ಮ ಒಂದು ಮನದಾಳದ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಸುದ್ದಿ ಮಾಧ್ಯಮದವರು UP ಶಿವಾನಂದರ ನೇತೃತ್ವದಲ್ಲಿ ಏನೇ ಕಾರ್ಯಕ್ರಮ ಮಾಡಿದರೂ ನಾವು ಅವರ ಜೊತೆಯಲ್ಲಿ ಸದಾ ಹೊಂದಾಣಿಕೆ ಮಾಡಿಕೊಂಡು ಅವರು ಹೇಳಿದ ಕೆಲಸ ಕಾರ್ಯಗಳಿಗೆ ನಾವು ಯಾವತ್ತೂ ಅವ್ರ ಜೊತೆಯಲ್ಲಿ ಇದ್ದೇವೆ ಅನ್ನುವಂಥ ಮಾತಿನೊಂದಿಗೆ ನಾನು 2 ವಾರ ಹಿಂದೆ ಡಾಕ್ಟ್ರು ಈ ಪ್ರಸ್ತಾಪವನ್ನು ಮಾಡಿದರು. ಆದರೆ ನನಗೆ ಸನ್ಮಾನ ಮಾಡ್ತಾರೆ ಅಂತ ನನಗೆ ಗೊತ್ತಾದ್ದು ನಿನ್ನೆ ಆ ಇನ್ವಿಟೇಷನ್ ನೋಡಿದ ಮೇಲೆ. ಆದರೆ ಅವರು ಹೇಳಿದ್ದಕ್ಕೆ ನಾವು ಇಲ್ಲ ಅನ್ನೋ ಹಾಗಿಲ್ಲ. ಆದರೆ ಅವರು ಮಾಡುವಂಥ ಎಲ್ಲ ಏನು ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ ಎಲ್ಲರೂ ಪುತ್ತೂರಿನವರು ಮಾತ್ರ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಶಿವಾನಂದರ ಹೆಸರು ಗೊತ್ತಿಲ್ಲದಂಥ ಪತ್ರಕರ್ತರು ಇವತ್ತು ಯಾರೂ ಇಲ್ಲ. ಆದ್ದರಿಂದ ಅವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರ ಯೋಜನೆಗಳು ಏನಿದೆಯೋ ಅದೆಲ್ಲದಕ್ಕೂ ಶ್ರೀ ಮಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ, ಆಶೀರ್ವಾದ, ಶ್ರೀರಕ್ಷೆ ಇದ್ದು ಉತ್ತರೋತ್ತರ ಅಭಿವೃದ್ಧಿಯತ್ತ ಪಥ ನಡೆಯಲಿ ಅನ್ನುವಂಥ ಆಶಯದೊಂದಿಗೆ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಿತ್ಯಾನಂದ ಮುಂಡೋಡಿ ಸರ್ ಅವರು ಅನಿಸಿಕೆ ವ್ಯಕ್ತಪಡಿಸಬೇಕು. ಡಾಕ್ಟರ್ ಶಿವಾನಂದರವರ ಏನು ಅರಿವು ಅಂತ ಹೇಳತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸಹಕಾರಿ ರತ್ನ ಸಿಕ್ಕಿದ ಪ್ರಯುಕ್ತ ಸನ್ಮಾನ ಮಾಡಿದ್ದಕ್ಕಾಗಿ ವಿಶೇಷವಾಗಿ ಸುದ್ದಿ ಬೆಳಗದವರಿಗೆ ನಾನು ವಿಶೇಷವಾದಂಥ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಡಾಕ್ಟರ್ ಶಿವಾನಂದರವರು ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡ್ರೂ ಕೂಡ ಅವಳು ಭಾಳ ದೂರದೃಷ್ಟಿ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಇವತ್ತು ಹಸಿರು ಉಳಿಸಿ ಬೆಳೆಸಿ ಅಂತ ಹೇಳತಕ್ಕಂಥ ಹೊಸ ಕಲ್ಪನೆಯೊಂದಿಗೆ ಇವತ್ತು ನಮಗೆ ಒಂದು ಹೊಸತನವನ್ನು ಅವರು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಪೀಳಿಗೆ ಅದನ್ನು ಗಳಿಸಬೇಕು ಅಂತ ಹೇಳತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಹಸಿರು ಉಳಿಸಿ ಅಂತ ಹೇಳತಕ್ಕಂಥ ಅವರವರ ಮನೆಯಲ್ಲಿ ಹಸಿರನ್ನು ಬೆಳೆಸಿ ಅಂತ ಹೇಳತಕ್ಕಂಥ ಹೊಸ ಕಾಯಕಲ್ಪದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಮುಂದಿನ ಜನಾಂಗಕ್ಕೆ ಪ್ರಯೋಜನ ಆಗುವಂಥ ಒಂದು ವ್ಯವಸ್ಥೆ ಆಗಲಿ, ಅವರ ಕಾರ್ಯಕ್ರಮ ಯಾವಾಗಲೂ ಯಶಸ್ವಿ ಆಗ್ತದೆ, ಇದು ಕೂಡ ಯಶಸ್ವಿ ಆಗಲಿ ಅಂತೇಳಿ ನಾನು ದೇವರ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಮುಂದಕ್ಕೆ ಶ್ರೀ ನವೀನ್ ಭಂಡಾರಿ ಅಗರಿಯವರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಡಾಕ್ಟರ್ ಶಿವಾನಂದರವರು ನನಗೆ ಸಹಕಾರಿ ರತ್ನ ಸಿಕ್ಕಾಗ ಅವಾಗಲೂ ನನಗೆ ಭಾಳ ಅಭಿನಂದನೆ ಮಾಡಿದರು, ನಮಸ್ಕರಿಸಿ ಆವಾಗ ಇದು ಮಾಡಿದರು. ಹಾಗೆಯೇ ಇವಾಗ ನಿನ್ನೆ ಡಾಕ್ಟರ್ ಶಿವಾನಂದರನ್ನು ನಿನ್ನೆ ಬಂದು ಆಫೀಸಿನಲ್ಲಿ ಮೀಟ್ ಆದಾಗ ಅವರು ಹೇಳ್ತಾಯಿದ್ರು, ಎಲ್ಲ ಮಕ್ಕಳು
ಎಲ್ಲರೂ ಯಾರು ಬರ್ತ್ಡೇ ಮಾಡೋದಿಂತ ಮಾಡೋದು ಇಲ್ಲ ಅಂತ ಇಲ್ಲ, ಎಲ್ಲ ಮಕ್ಕಳಿಗೂ ಬರ್ತ್ಡೇ ಮಾಡುವ ಒಂದು ಭಾಳ ಇದಿರುತ್ತೆ. ಅದೇ ಟೈಮ್ನಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಗಿಡ ನೆಟ್ಟರೆ ಅದು ಮನೆಯವರು ಕೂಡ ಬರ್ತ್ಡೇ ಮಾಡ್ತಾರೆ. ಹಾಗೆಯೇ ಎಲ್ಲರೂ ಮನೆಯಲ್ಲಿರುವವರು ಒಂದೊಂದು ಗಿಡ ಹಾಕಿದರೆ ಅದು ಎಷ್ಟೋ ಈ ಇವತ್ತು ಸಸ್ಯಕಾಶ ಆದಾಗಿನೇ ಭಾಳ ಚೆನ್ನಾಗಿ ಬರುತ್ತೆ ಅಂತೇಳಿ ಅವರು ಕೂಡ ನಿನ್ನೆ ನನ್ನ ಹತ್ರ ಭಾಳ ಅದ್ರ ಬಗ್ಗೆ ಹೇಳ್ತಾಯಿದ್ರು. ಹಾಗೆಯೇ ನಾನು ಎಲ್ಲ ಮಕ್ಕಳಿಗೂ ಹೇಳೋದೇನೆಂದರೆ, ಬರ್ತ್ಡೇ ದಿವಸ ಒಂದೊಂದು ಗಿಡವನ್ನು ನೆಡುವ ಮೂಲಕ ಈ ಸಸ್ಯಕಾಶಿಯನ್ನು ಭಾಳ ವಿಜೃಂಭಣೆಯಿಂದ ಇನ್ನು ಮುಂದಕ್ಕೂ ವರ್ಷ ಅದು ದೊಡ್ಡದಾಗಿ ಬರುತ್ತೆ. ಯಾವುದೇ ಹಣ್ಣು ಹಂಪಲದ್ದು ಅಥವಾ ಯಾವುದಾದ್ರೂ ಗಿಡ ಹಾಕಿಬಿಟ್ಟು ಅದರ ಹಣ್ಣು ಹಂಪಲು ಅದರ ಫಲವನ್ನು ತಗೊಳ್ಳೋದು ಅದು ಕೂಡ ಮುಖ್ಯನೇ. ತೆಂಗಿನ ಸಸಿ ಇರಲಿ ಯಾವುದೇ ಇದರಲ್ಲಿ ಅದನ್ನು ಮಾಡೋದು, ಅದರಲ್ಲಿ ಎಲ್ರಿಗೂ ಅದರ ಫಲಪುಷ್ಪ ತಗೊಳ್ಳೋದು ಒಳ್ಳೆಯದಾಗಿದೆ. ಹಾಗೆಯೇ ನನಗೆ ಅವಕಾಶ ಮಾಡಿಕೊಟ್ಟ ಇವತ್ತು ಸನ್ಮಾನಿಸಿದ ನಮಗೆ ಸಹಕಾರಿ ರತ್ನ ಕೊಟ್ಟು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆಯೇ ನಾನು ಡಾಕ್ಟರ್ ಶಿವಾನಂದ ಮತ್ತು ಅವರ ತಂಡದವರಿಗೆ ನಾನು ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ಸ್. ಕಾಣಿಯೂರು ಸವಣೂರು ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್, ಶ್ರೀ ಕುಸುಮಾಧರ ದಕ್ಷಿಣ ಕನ್ನಡ ತೆಂಗು ಬೆಳೆಗಾರರ ಕಂಪನಿ, ಶ್ರೀ ತೀರ್ಥಾನಂದ ಪರಿವಾರ ಪಂಜ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್, ಶ್ರೀ ರಾಮ್ ಕಿಶೋರ್ ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿ ನೆಲ್ಲಿಗುಡ್ಡೆ, ಶ್ರೀ ವೆಂಕಟರಾಜ್ ರೈತ ಉತ್ಪಾದಕರ ಕಂಪನಿ, ಶ್ರೀ ವೀರಪ್ಪಗೌಡ ಸುಳ್ಯ ರೈತ ಉತ್ಪಾದಕ ಸಂಸ್ಥೆ, ಶ್ರೀ ರಾಜ ಬಂಟ್ವಾಳ ಬುಳ್ಪು ರೈತ ಉತ್ಪಾದಕರ ಕಂಪನಿ BC ರೋಡು, ಇವರುಗಳಿಗೆ ಇದೀಗ ಗೌರವಾರ್ಪಣೆಯನ್ನು ಮಾಡಲಿಕ್ಕೆ ಇದ್ದೇವೆ. ಶ್ರೀ ಮೂಲಚಂದ್ರ, ಶ್ರೀ ಗಿರಿಶಂಕರ ಸುಲಾಯ, ಶ್ರೀ ಕುಸುಮಾಧರ, ಶ್ರೀ ತೀರ್ಥಾನಂದ, ದಯವಿಟ್ಟು ತಾವುಗಳು ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಗ್ರಾಮಚನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಸುಸ್ಥಿರ ಭವಿಷ್ಯದೆಡೆಗೆ ಎಂಬ ಧ್ಯೇಯವಾಕ್ಯದಡಿ ಸದಸ್ಯ ರೈತರ ಸರ್ವಾಂಗೀಣ ಅಭಿವೃದ್ಧಿಗೆ ಕಟಿಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇರುವ ಗ್ರಾಮಜನ್ಯ ರೈತರ ಉತ್ಪಾದಕ ಕಂಪನಿ ಲಿಮಿಟೆಡ್ ಈ ಭಾಗದ ಪ್ರಮುಖ FPOಗಳಲ್ಲಿ ಒಂದಾಗಿದೆ. 2020 ಆಗಸ್ಟ್ ತಿಂಗಳಿನಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆಯು ಸಮಾನ ಮನಸ್ಕ ರೈತರ ಸಂಪೂರ್ಣ ಸಹಕಾರ ಮತ್ತು ಸಹಭಾಗಿತ್ವದೊಂದಿಗೆ ಮುನ್ನಡೆಯುತ್ತಿದೆ. ಸುಸ್ಥಿರ ಕೃಷಿ ಮೂಲಕ ಕೃಷಿಕರ ಸಬಲೀಕರಣ, ಪ್ರವರ್ತಕ ಒಪ್ಪಂದ ಆಧಾರಿತ ಜೇನು ಸಾಕಣೆ, ಸುಸ್ಥಿರ ಕೃಷಿ ಪದ್ಧತಿಗಳಿಗೆ ಉತ್ತೇಜನ ಸೇರಿದಂತೆ ಪಬ್ಲಿಕ್ ರಿಲೇಷನ್ಶಿಪ್ ಕೌನ್ಸಿಲ್ ಆಫ್ ಇಂಡಿಯಾದ ರಾಷ್ಟ್ರಮಟ್ಟದ ಚಾಣಕ್ಯ ಪ್ರಶಸ್ತಿ ಪುರಸ್ಕೃತ ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿಯು ಪ್ರಸ್ತುತ ಮೂಲಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪುತ್ತೂರು ಭಾಗದ ರೈತ ಸಮುದಾಯದ ಪ್ರಗತಿಯ ನೇತಾರನಾಗಿ ಮುನ್ನಡೆಯುತ್ತಿದೆ. ಕಾಣಿಯೂರು ಸವಣೂರು ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್. ಕಾಣಿಯೂರು ಸವಣೂರು ರೈತ ಉತ್ಪಾದಕರ ಕಂಪನಿಯು 800 ಸದಸ್ಯ ರೈತರನ್ನು ಹೊಂದಿದೆ. 10 ನಿರ್ದೇಶಕರನ್ನು ಹೊಂದಿರುವ ಈ FPO ಪ್ರಸಕ್ತ ಗಿರಿಶಂಕರ ಸುಲಾಯ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಸುರೇಶ್ ಓಡಬಾಯಿ ಅವರ ಉಪಾಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ದಕ್ಷಿಣ ಕನ್ನಡ ತೆಂಗು ಬೆಳೆಗಾರರ ಕಂಪನಿ ಲಿಮಿಟೆಡ್. ತೆಂಗು ಬೆಳೆಗಾರರ ಸ್ವಾಸ್ಥ್ಯ ಮತ್ತು ಅಭಿವೃದ್ಧಿಗಾಗಿ ಅವರಿಗೆ ಪೂರಕ ಬೆಂಬಲವನ್ನು ನೀಡುವ ಉದ್ದೇಶದೊಂದಿಗೆ ಹಾಗೂ ತೆಂಗು ಉದ್ಯಮದ ಸುಸ್ಥಿರ ಬೆಳವಣಿಗೆಗಾಗಿ ಆವಿಷ್ಕಾರಿ ಪರಿಹಾರ ಹಾಗೂ ಸೂಕ್ತ ಅವಕಾಶಗಳನ್ನು ಒದಗಿಸುವ ಉದ್ದೇಶದೊಂದಿಗೆ 2021 ಅಸ್ತಿತ್ವಕ್ಕೆ ಬಂದಿರುವ ದಕ್ಷಿಣ ಕನ್ನಡ ತೆಂಗು ಬೆಳೆಗಾರರ ಕಂಪನಿ ಲಿಮಿಟೆಡ್ ಜಿಲ್ಲೆಯ 332 ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 20,000 ತೆಂಗು ಬೆಳೆಗಾರ ರೈತರು ಈ ಕಂಪನಿಯ ನೋಂದಾಯಿತ ಸದಸ್ಯರಾಗಿದ್ದಾರೆ. ಸುಮಾರು 54,961 ಎಕರೆ ಭೂಮಿಯಲ್ಲಿ ಈವರೆಗೆ 12 ಲಕ್ಷಕ್ಕೂ ಅಧಿಕ ತೆಂಗಿನ ಸಸಿಗಳ ಇಳುವರಿ ಮಾಡಲಾಗಿದೆ. ಕಲ್ಪವೃಕ್ಷ, ಕಲ್ಪರಸ, ಕಲ್ಪ ಸಮೃದ್ಧಿ, ಕಲ್ಪ ಸಂಪರ್ಕ, ಕಲ್ಪ ಸೇವಾ, ಕಲ್ಪ ವಿಕಾಸದಂತಹ ಆವಿಷ್ಕಾರಿ ಯೋಜನೆಗಳ ಮೂಲಕ ತೆಂಗು ಬೆಳೆಗಾರರ ಬದುಕನ್ನು ಹಸನಾಗಿಸುವ ಕೆಲಸವನ್ನು ಮಾಡ್ತಾ ಇದೆ. ಪ್ರಸ್ತುತ ಕುಸುಮಾಧರ SK ಅವರು ಪ್ರಸ್ತುತ ಈ ದಕ್ಷಿಣ ಕನ್ನಡ ತೆಂಗು ಬೆಳೆಗಾರರ ಕಂಪನಿ ಲಿಮಿಟೆಡ್ನ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ.
ಪರಿವಾರ ಪಂಜ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಪಂಜ 2022ರಲ್ಲಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಮೂಲಕ ಸುಳ್ಯ ತಾಲೂಕಿನಲ್ಲಿ ಪರಿವಾರ ಪಂಜ ರೈತ ಉತ್ಪಾದಕ ಕಂಪನಿ ರಚನೆಗೊಂಡಿದೆ. ರೈತರು ತಮ್ಮ ಉತ್ಪಾದನೆಗಳಿಗೆ ಮೌಲ್ಯವರ್ಧನೆಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಮಧ್ಯವರ್ತಿಗಳಿಲ್ಲದೆ ನೇರ ಕೊಡುಕೊಳ್ಳುವಿಕೆಯ ಮೂಲಕ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಸದುದ್ದೇಶದೊಂದಿಗೆ ಈ ಕಂಪನಿ ಪ್ರಾರಂಭಗೊಂಡಿತು. 2 ವರ್ಷಗಳ ಹಿಂದೆ ಮಣ್ಣು ಪರೀಕ್ಷಾ ಕೇಂದ್ರದ ಮೂಲಕ ಕೃಷಿ ಕ್ಲಿನಿಕ್ ಎಂಬ ಪರಿಕಲ್ಪನೆಯನ್ನು ರೈತರಿಗೆ ಪರಿಚಯಿಸಿದೆ. ವಿವಿಧ ಕೀಟ ರೋಗಬಾಧೆಗಳಿಂದ ಕೃಷಿಕರಿಗಾಗುವ ನಷ್ಟವನ್ನು ತಪ್ಪಿಸೋದಕ್ಕೆ ತಜ್ಞರು ಮತ್ತು ಅನುಭವಸ್ಥ ಕೃಷಿಕರಿಂದ ವೈಜ್ಞಾನಿಕ ಮಾಹಿತಿಗಳನ್ನು ರೈತರ ತೋಟಕ್ಕೆ ಭೇಟಿ ನೀಡಿ ತಿಳಿಸುವ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಪ್ರಸ್ತುತ ತೀರ್ಥಾನಂದ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಈ 4 ಸಾಧಕ ಕಂಪನಿಗಳಿಗೆ ಇದೀಗ ನಾವು ಗೌರವಿಸುವ ಸಮಯ. ಎಲ್ಲರ ಕರತಾಡನದ ಮೂಲಕ ಈ 4 ರೈತ ಉತ್ಪಾದನಾ ಸಂಸ್ಥೆಗಳಿಗೆ ನಮ್ಮ ಗೌರವ. ವಂದನೆಗಳು ಸರ್. ಮುಂದಕ್ಕೆ ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿ ಶ್ರೀ ರಾಮ್ ಕಿಶೋರ್ ಅವರು, ಕಡಬ ರೈತ ಉತ್ಪಾದಕ ಕಂಪನಿಯ ವೆಂಕಟರಾಜ್ರವರು, ಸುಳ್ಯ ರೈತ ಉತ್ಪಾದಕ ಸಂಸ್ಥೆಯ ವೀರಪ್ಪಗೌಡರವರು, BC ರೋಡ್ ಬುಲ್ಪು ರೈತ ಉತ್ಪಾದಕ ಕಂಪನಿಯ ರಾಜ ಬಂಟ್ವಾಳ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇದೀಗ 4 ಸಂಸ್ಥೆಗಳನ್ನು ಗೌರವಿಸುವಂಥ ಸಮಯ. 4 ಸಂಸ್ಥೆಗಳ ಪರಿಚಯವನ್ನು ನಾವೀಗ ಮಾಡ್ತಾ ಇದ್ದೇವೆ. ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ನೆಲ್ಲಿಗುಡ್ಡೆ ವಿಟ್ಲ 2016 ಮೇ 23ರಂದು ಪ್ರಾರಂಭಗೊಂಡ ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ನೆಲ್ಲಿಗುಡ್ಡೆಯಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಿಸ್ತಾ ಇದೆ. ಅಡಿಕೆ ಕೊಯ್ಲು ಸೇರಿದಂತೆ ಅಡಿಕೆಗೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳು, ತೆಂಗು ಕೊಯ್ಲು, ಕಳೆ ತೆಗೆಯುವುದು, ಮಣ್ಣು ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ಸೇವೆಗಳನ್ನು ರೈತರಿಗೆ ನೀಡ್ತಾ ಇದೆ. ಮಾತ್ರವಲ್ಲದೆ ಕೃಷಿ ಪೂರಕ ಉತ್ಪನ್ನಗಳು, ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟ, ರೈತರ ಮನೆ ಬಾಗಿಲಿನಿಂದ ಕೃಷಿ ಉತ್ಪನ್ನಗಳ ಖರೀದಿಯನ್ನು ಮಾಡುವ ಮೂಲಕ ಸದಸ್ಯ ರೈತರನ್ನು ಸಶಕ್ತಗೊಳಿಸುವ ಮೂಲಕ ಪಿಂಗಾರ ಮುನ್ನಡೆಯುತ್ತಾ ಇದೆ. ಪಿಂಗಾರದ ಮೌಲ್ಯವರ್ಧಿತ ಉತ್ಪನ್ನಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೀತಾ ಇವೆ. ಬೆಂಗಳೂರಿನ GKVKಯಲ್ಲಿ ಅಗ್ರಿಕಲ್ಚರ್ ವಿಷಯದಲ್ಲಿ BSc ಪದವೀಧರರಾಗಿರುವ ರಾಮ್ ಕಿಶೋರ್ ಕೆ ಮಂಚಿ ಅವರು 2016ರಿಂದ ಪಿಂಗಾರ FEOನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬುಲ್ಪು ರೈತ ಉತ್ಪಾದಕರ ಕಂಪನಿ BC ರೋಡ್ ರೈತರನ್ನು ಸ್ವಾವಲಂಬಿಗಳನ್ನಾಗಿಸುವ ನಿಟ್ಟಿನಲ್ಲಿ ಮತ್ತು ಕೃಷಿಯಲ್ಲಿ ಎದುರಾಗುವ ಸವಾಲುಗಳನ್ನು ರೈತ ಸಮೂಹ ಒಟ್ಟಾಗಿ ಎದುರಿಸಿ ಪರಿಹರಿಸುವ ಉದ್ದೇಶವನ್ನು ಹೊಂದಿರುವ ರೈತ ಉತ್ಪಾದಕ ಸಂಸ್ಥೆ ಅಥವಾ FEOಗಳು ಆಯಾ ಭಾಗದ ರೈತರಿಂದ ಸ್ಥಾಪಿಸಲ್ಪಟ್ಟು ಅವರಿಂದಲೇ ನಡೆಸಲ್ಪಟ್ಟುವ ಕಾನೂನುಬದ್ಧ ಸಂಸ್ಥೆಗಳಾಗಿವೆ.
2 ವರ್ಷಗಳ ಹಿಂದೆ ಬಂಟ್ವಾಳ ಭಾಗದ ರೈತರ ಒಗ್ಗೂಡುವಿಕೆಯೊಂದಿಗೆ ಪ್ರಾರಂಭಗೊಂಡಿರುವ ಬೊಳ್ಪು ರೈತ ಉತ್ಪಾದಕರ ಕಂಪನಿ BC ರೋಡು ರಾಜ್ ಬಂಟ್ವಾಳ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರೈತ ಉತ್ಪಾದಕರ ಕಂಪನಿ ನಿಯಮಿತ ಕಡಬದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಗಣೇಶ್ ಬಿಲ್ಡಿಂಗ್ನಲ್ಲಿ ಕಾರ್ಯಾಚರಿಸ್ತಾ ಇರುವ ರೈತ ಉತ್ಪಾದಕ ಕಂಪನಿ ಕಡಬ ಇದು ವೆಂಕಟರಾಜ್ ಕೋಡಿಬೈಲು ವೆಂಕಪ್ಪಗೌಡರು ಅವರ ಅಧ್ಯಕ್ಷತೆಯಲ್ಲಿ ಸಮೃದ್ಧ ರೈತ ಸಮೃದ್ಧ ಭಾರತ ಧ್ಯೇಯವಾಕ್ಯದಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಕಡಬ ಹೋಬಳಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ 10,000 FEO ಅಡಿಯಲ್ಲಿ SFAC ಮತ್ತು ICCOA ಸಂಸ್ಥೆ ಬೆಂಗಳೂರು ಇದರ ಸಹಕಾರದಿಂದ ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಮತ್ತು ಸುಸ್ಥಿರ ಯೋಜನೆಯಡಿಯಲ್ಲಿ ನೋಂದಾವಣೆಗೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿರುವ ಸಾಮಗ್ರಿ ಸಲಕರಣೆಗಳು ರೈತರಿಗೆ ಇಲ್ಲಿ ಲಭ್ಯವಿದ್ದು, ಕೃಷಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಸೂಕ್ತ ಸಲಹೆ ಹಾಗೂ ಮಾಹಿತಿಯನ್ನು ರೈತರಿಗೆ ಈ FEO ಮೂಲಕ ನೀಡಲಾಗ್ತಾ ಇದೆ. ಸುಳ್ಯ ರೈತ ಉತ್ಪಾದಕ ಸಂಸ್ಥೆಯು ಕೃಷಿ ಇಲಾಖೆಯ ಅಡಿಯಲ್ಲಿ ತೋಟಗಾರಿಕಾ ಇಲಾಖೆಯ ಸಹಕಾರದೊಂದಿಗೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಇದರ ಮಾರ್ಗದರ್ಶನದಲ್ಲಿ 2021 ಜುಲೈ ತಿಂಗಳಲ್ಲಿ ನೋಂದಾವಣೆಗೊಂಡು 2022 ಜನವರಿ 17ರಂದು ಉದ್ಘಾಟನೆಗೊಂಡಿತು. ಸುಳ್ಯ APMC ಕಚೇರಿ ಕಟ್ಟಡದ 1ನೇ ಮಹಡಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು 2023 ಫೆಬ್ರವರಿ 23ರಂದು ಬೆಳ್ಳಾರಿಯಲ್ಲಿ ಶಾಖೆ ಆರಂಭಗೊಂಡು ಕಾರ್ಯಪ್ರವೃತ್ತವಾಗಿದೆ. ಈ ಸಂಸ್ಥೆಯು ಸುಳ್ಯ ಹೋಬಳಿಯ 18 ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿದ್ದು, ಸದ್ರಿ ಗ್ರಾಮಗಳಲ್ಲಿ ಒಟ್ಟು 48 ಆಸಕ್ತ ರೈತ ಗುಂಪುಗಳನ್ನು ಹೊಂದಿ 2023-24 ಅಂತ್ಯಕ್ಕೆ 1,095 ರೈತ ಷೇರುದಾರರನ್ನು ಹೊಂದಿರುತ್ತದೆ. ಪ್ರತಿ ಗುಂಪುಗಳಿಂದ 2 ಮುಖ್ಯಸ್ಥರಿದ್ದು ಒಟ್ಟು 98 ಜನರ ಕಾರ್ಯಕಾರಿ ಸಮಿತಿಯನ್ನು ಮತ್ತು 15 ಜನ ನಿರ್ದೇಶಕರಿರುವ ಆಡಳಿತ ಮಂಡಳಿಯನ್ನು ಹೊಂದಿದೆ. ಈ ಸಂಸ್ಥೆಯ ಅಧ್ಯಕ್ಷರಾಗಿ ಶ್ರೀ ವೀರಪ್ಪಗೌಡ ಕಣ್ಕಲ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ 4 ಸಂಸ್ಥೆಗಳಿಗೂ ಕೂಡ ಇದೀಗ ಸುದ್ದಿಯಿಂದ ಗೌರವ. ವಂದನೆಗಳು. ನಮ್ಮಿಂದ ಗೌರವ. ಈ ಸುಂದರ ಸಮಾರಂಭದ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ಶ್ರೀಮಾನ್ UP ಶಿವಾನಂದರೇ, ವೇದಿಕೆಯಲ್ಲಿರುವ ನನ್ನ ರೋಟರಿ ಮಿತ್ರ ವಾಮನ್ ಪೈ ಅವರೇ, ವಂದನೀಯ ಫಾದರ್ ಅವರೇ, ವೇದಿಕೆ ಮುಂದೆ ಇರುವ ಎಲ್ಲ ಗೌರವಾನ್ವಿತ ಸಭಾಸದರೇ, ಮಾಧ್ಯಮ ಮಿತ್ರರೇ, ಇವತ್ತು ನಾವು ಆಧುನಿಕತೆಯ ಪರಮಾವಧಿಯಲ್ಲಿದ್ದೇವೆ. ಎಲ್ಲಿವರೆಗೆ ಆಧುನಿಕತೆಯ ಪರಮಾವಧಿಯಲ್ಲಿದ್ದೇವೆ ಅಂದರೆ, ಮಂಗಲನ ಅಂಗಳಕ್ಕೆ ಹೋಗಲಿಕ್ಕೆ ನಮ್ಮ ಹತ್ರ ಪುರುಸೋತುಂಟು, ನೆರೆಮನೆಯವನ ಅಂಗಳದಲ್ಲಿ ಏನಾಗ್ತದೆ ಅಂತ ನೋಡುವಷ್ಟು ಪುರುಸೋದು ನಮ್ಮ ಹತ್ರ ಇಲ್ಲ. ಇಂಥ ಕಾಲಘಟ್ಟದಲ್ಲಿ ಶಿವಾನಂದರ ತಂಡ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಲ್ಲ, ಅವರ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಹತ್ರ ಕುಶಾಲಿಗೆ ಕೇಳಿದೆ, ಪ್ರಾಯ ಎಷ್ಟಾಯಿತು ನಿಮಗೆ ಅಂತ. ಅವರ ಚಟುವಟಿಕೆಯನ್ನು ನೋಡುವಾಗ ಏನೋ ಒಂದು ಸಂಶಯ ಬರ್ತಾ ಉಂಟು. ಯಾವಾಗ ಗ್ಲುಕೋಸ್ ಅವರು ತಗೊಳ್ತಾರೆ ಅಂತ ನಾನು ಕೇಳಬೇಕು ಅಂತ ಅಭಿಪ್ರಾಯ ಇತ್ತು.
73 ವರ್ಷದ ಪ್ರಾಯದ ಈ ಚಿರ ಯುವಕ ಇನ್ನೂ ಕೂಡ 37 ವರ್ಷದ ಯುವಕನಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ, ಅದು ಅಭಿನಂದನೆಗೆ ಅರ್ಹವಾದಂಥ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರು 2 ವರ್ಷದ ಹಿಂದೆ ಒಂದು ಸುದ್ದಿ ಮಾಧ್ಯಮದ ಮೂಲಕ ಪುತ್ತೂರಿನಲ್ಲಿ ಅನಧಿಕೃತವಾಗಿ ಆಗತಕ್ಕಂತಹ ಬಂದ್ ವಿಚಾರಣೆಯ ಬಗ್ಗೆ ನಿರಂತರವಾಗಿ ಲೇಖನವನ್ನು ಬರೀತಾ ಇದ್ದರು. ನಾನೇ ಅವರ ಹತ್ರ ಒಮ್ಮೆ ಕೇಳಿದೆ, ನೀವು ಬರೆಯುವಂಥ ಲೇಖನ ಯಾವಾಗ ಬಂದ್ ಆಗ್ತದೆ ಅಂತ. ಅವರು ಬಂದು ಪುತ್ತೂರಿನಲ್ಲಿ ಯಾವಾಗ ಆಗ್ತದೆ ಅಲ್ಲಿಯವರೆಗೆ ತನ್ನ ಲೇಖನವನ್ನು ನಿಲ್ಲಿಸಲಿಲ್ಲ. ಅಂತಹ ಛಲವಾದಿ, ಹಠವಾದಿ ಅವರ ಮೂಲಕ ಇಂಥ ಕಾರ್ಯಕ್ರಮಗಳು ಆಗ್ತಾಯಿದೆ. ಪುತ್ತೂರಲ್ಲಿ 2 ಜಾತ್ರೆ ಇದೆ. ಏಪ್ರಿಲಲ್ಲಿ ಪುತ್ತೂರು ಮಲಿಂಗೇಶ್ವರನ ಜಾತ್ರೆ ಆದರೆ ಇವತ್ತು ಜನವರಿಯಲ್ಲಿ ಸಸ್ಯ ಜಾತ್ರೆಯನ್ನು ಆಗ್ತಾಯಿದೆ. ಇದು ಪೂರ್ವಭಾವಿ ಆಗ್ತಾ ಇರುವಂಥ ಜಾತ್ರೆ ಅಂತ ನಾನು ತಿಳ್ಕೊಳ್ತೇನೆ. ಇಂಥ ಕಾರ್ಯಕ್ರಮದ ಮೂಲಕ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಕೊಡುವ ಮೂಲಕ, ಮುಂದಿನ ಜನಾಂಗಕ್ಕೆ ಇದನ್ನು ಮಾಹಿತಿಯನ್ನು ಕೊಡುವ ಮೂಲಕ, ಸಂದೇಶವನ್ನು ಕೊಡುವ ಮೂಲಕ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷ ಸಾಧನೆ ಮಾಡಿದಂತಹ ಸಹಕಾರ ರತ್ನಗಳನ್ನು ಮತ್ತು ಇನ್ನಿತರ ಗೌರವಾನ್ವಿತ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರಲ್ಲ, ಅದು ನಿಜವಾಗಿ ಸಂತೋಷದ ವಿಚಾರ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಇದು ಪುತ್ತೂರಿಗೆ ಒಂದು ಮಾದರಿ ಕಾರ್ಯಕ್ರಮ ಆಗಲಿ, ಇದರಿಂದ ಎಲ್ಲರೂ ಸಾರ್ವಜನಿಕರು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಶುಭವನ್ನು ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಸಸ್ಯ ಜಾತ್ರೆ ಸೀಸನ್ 2 ಇದರ ರೂವಾರಿಗಳು ಹಾಗೂ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ UP ಶಿವಾನಂದ್ರವರೇ, ಹಾಗೆಯೇ ವೇದಿಕೆಯಲ್ಲಿರುವಂಥ ಅತಿಥಿಗಳಾದ ಶ್ರೀ ಚಿದಾನಂದ ಬೈಲಾಡಿಯವರೇ, ಶ್ರೀ ವಾಮನ್ ಪೈ ಅವರೇ, ಸಭಾಂಗಣದಲ್ಲಿರುವಂಥ ಎಲ್ಲ ಗೌರವಾನ್ವಿತವರೇ, ಹಾಗೆ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಪ್ರಣಾಮಗಳು. ಮೊದಲನೇದಾಗಿ ಈಗಿನ ನಮ್ಮ ಪರಿಸ್ಥಿತಿಯಲ್ಲಿ, ಈಗಿನ ಈ ಆಧುನಿಕತೆಯಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಯುವಜನರಿಗೆ ಪ್ರಕೃತಿಯ ಪ್ರೀತಿಯನ್ನು ಕೊಡುವಂಥ, ಈ ಅರಿವನ್ನು ಕೊಡುವಂಥ ಒಂದು ಉತ್ತಮ ಕಾರ್ಯಕ್ರಮ ಕಳೆದ ವರ್ಷ ಹಾಗೂ ಈ ವರ್ಷ ಎಲ್ಲರನ್ನ ಜೊತೆ ಸೇರಿಸಿ ಈ ಒಂದು ಉತ್ತಮ ಕಾರ್ಯವನ್ನು ಸಂಘಟಿಸಿದಂಥ ಡಾಕ್ಟರ್ UP ಶಿವಾನಂದರವರೇ, ನಿಮಗೆ ಎಲ್ಲರ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಉದ್ದೇಶಗಳಿವೆ ಅಂತ ನಾವು ಅರಿತುಕೊಂಡಿದ್ದೇವೆ. ಇಲ್ಲಿ ನಮ್ಮ ರೈತರಿಗೆ ನೆರವಾಗುವಂಥ ಕೆಲವು ಮಾಹಿತಿ ಕಾರ್ಯಕ್ರಮಗಳು, ವಿವಿಧ ಸ್ಟಾಲ್ಗಳಿಂದ ಅವರಿಗೆ ಒಂದು ರೀತಿಯ ಸಹಾಯವನ್ನು ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ಸಸ್ಯ ಪ್ರದರ್ಶನಗಳು, ಅದಕ್ಕೆ ಕೃಷಿಗೆ ಪೂರಕವಾದಂಥ ಯಂತ್ರೋಪಕರಣಗಳು, ಹಾಗೆಯೇ ನಮ್ಮ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು. ಅದರಲ್ಲೂ ಇನ್ನಷ್ಟು ಹೆಚ್ಚಾಗಿ ನಮ್ಮ ಮಕ್ಕಳಲ್ಲಿ ಹಾಗೂ ಯುವಜನರಲ್ಲಿ ಪ್ರಕೃತಿಯ ಬಗ್ಗೆ ಒಂದು ಅರಿವು ಹಾಗೂ ಪ್ರೀತಿಯನ್ನು ಮೂಡಿಸುವಂಥ ಈ ಕಾರ್ಯಕ್ರಮವಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನೀವು ಬಹಳ ಕಷ್ಟದಿಂದ ಎಲ್ಲರನ್ನು ಜೊತೆ ಸೇರಿಸಿದ್ದನ್ನು ಸಂಘಟಿಸಿದ್ದೀರಿ, ಅದರ ಉದ್ದೇಶ ಜಾರಿಯಾಗಲಿ ಅಂತ ನನ್ನ ಆಶಯ ಹಾಗೂ ದೇವರ ಆಶೀರ್ವಾದಗಳನ್ನು ಈ ಕಾರ್ಯಕ್ರಮದ ಮೇಲೆ ನಾನು ಕೋರ್ತೇನೆ. ನಾವು ಕಲಿಯುವಾಗ ನಮಗೆ ಹೇಳಿದರು, ಕೈ ಕೆಸರಾದರೆ ಬಾಯಿ ಮೊಸರು ಆಗ್ತದೆ ಅಂತೇಳಿ, ಹಸಿರೇ ಉಸಿರು ಅಂತೇಳಿ. ಈಗ ಉಸಿರಾಡಲಿಕ್ಕೆ ಕಷ್ಟ ಆಗುವ ಸಂದರ್ಭಗಳು ಬಂದಿವೆ. ನಾವು ದೊಡ್ಡ ಪಟ್ಟಣಗಳಲ್ಲಿ ಹೋದರೆ ಒಂದು ಉಸಿರಾಡಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಬಂದಿದೆ. ಏನಾಗಿದೆ? ಎಲ್ಲೋ ಓಡ್ತಾ ಇದ್ದೇವೆ ನಾವೆಲ್ಲರೂ, ಎಲ್ಲೂ ಒಂದು ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಜೀವಿಸುವಂಥ ಒಂದು ಸಂದರ್ಭ ಬಂದಿದೆ. ಆಗಾಗಲೇ ಅತಿಥಿಗಳು ಹೇಳಿದ ಹಾಗೆ ಜೀವನ ಅಂದರೆ ಕೇವಲ ಹಣ ಗಳಿಸುವುದು, ಅದು ಹೆಸರು ಗಳಿಸುವುದು, ಅದು ಏನೋ
ಭಾಳಷ್ಟು ಕೂಡಿಡುವಂಥದ್ದು ಜೀವನದಲ್ಲಿ. ಅವರಿಗೆ ಮಾತ್ರ ಅಲ್ಲ, ಮಕ್ಕಳಿಗೆ, ಮರಿಮಕ್ಕಳಿಗೆ ಸಂಪಾದಿಸುವುದಂತ ಅದೇ ಯೋಚನೆಯಲ್ಲಿ ಹೆಚ್ಚಿನವರು ಇರ್ತಾರೆ. ಏನಾಗಿದೆ ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ನೆಮ್ಮದಿ ಅಂತ ಇಲ್ಲ. ಯಾರ ಹತ್ರದ್ದು ಕೇಳಿದರೆ, ಯಾರಲ್ಲಿ ನೀವು ನೆಮ್ಮದಿಯಲ್ಲಿ ಇದ್ದೀರೋ, ನಿಮಗೆ ಸಂತೋಷದಿಂದ ಇದ್ದೀರೋ, ನಿಮಗೆ ಸಮಾಧಾನ ಇದೆಯಾ ನಿಮ್ಮ ಹೃದಯದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನೆರೆಕರೆಯಲ್ಲಿ, ಅದು ಹೌದಂತ ಹೇಳುವ ಜನರು ಎಷ್ಟಿರ್ಬೋದು? ಭಾಳ ಕಡಿಮೆ. ಅದು ಹೇಳಲಿಕ್ಕೆ ನಮಗೆ ಧೈರ್ಯ ಬರುವುದಿಲ್ಲ. ಏನೋ ಎಲ್ಲೋ ನಮ್ಮ ಜೀವನದ ಒಂದು ರೀತಿ ತಪ್ಪಿದೆ ಅಂತ ನಮಗೆ ತಿಳ್ಕೊಂಡಿದ್ದೇವೆ. ಎಷ್ಟು ಈ ಕೃತಕ ಜೀವನಕ್ಕೆ ಅಥವಾ ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೇವೆ, ಅದಕ್ಕೆ ನಾವು ಹೋಗುವಾಗ ನಿಜವಾದ ಆನಂದವನ್ನು ನಾವು ಕಳ್ಕೊಳ್ತೇವೆ. ಅದಕ್ಕೆ ಪುನಃ ಈ ಒಂದು ಅರಿವು ಮನುಷ್ಯನಿಗೆ ಬರ್ತಾ ಇದೆ. ಪ್ರಕೃತಿಯಿಂದ ಎಷ್ಟು ದೂರ ಮನುಷ್ಯ ಹೋಗ್ತಾನೋ ಅಷ್ಟು ನೆಮ್ಮದಿ ಕಡಿಮೆ. ಅದೇ ಈ ಭೂಮಿಗೆ, ಈ ಪ್ರಕೃತಿಗೆ ಮನುಷ್ಯ ಎಷ್ಟು ಹತ್ತಿರವಾಗ್ತಾನೋ ಆಗ ಅವನಿಗೆ ಆದ ನಿಜವಾದ ನೆಮ್ಮದಿ ಸಿಗ್ತದೆ. ಅದು ದೇವರ ಇಚ್ಛೆ. ನೋಡಿ, ಈ ಪ್ರಕೃತಿಯನ್ನು ದೇವರು ಸೃಷ್ಟಿಸಿದ್ದಾರೆ, ಎಲ್ಲವನ್ನು ಅವರು ಕೊಟ್ಟಿದ್ದಾರೆ ಮನುಷ್ಯರಿಗೆ ಬೇಕಾದದ್ದು. ಅದೊಂದು ಸಮತೋಲನ ದೇವರೇ ಕಾಪಾಡ್ಕೊಳ್ತಾರೆ ಅವರು. ಆ ಅತಿ ಆಸೆಯಿಂದ ಅಥವಾ ಆಲಸ್ಯದಿಂದ, ನಿರ್ಲಕ್ಷ್ಯದಿಂದ ನಾವು ಮನುಷ್ಯರೇ ಈ ಪ್ರಕೃತಿಯನ್ನು ಅಸಮತೋಲನ ಮಾಡಿದ್ದೇವೆ. ಅದಕ್ಕಾಗಿ ಈ ನೆಮ್ಮದಿಯನ್ನು ಕಳ್ಕೊಂಡಿದ್ದೇವೆ, ಆರೋಗ್ಯವನ್ನು ಕಳ್ಕೊಂಡಿದ್ದೇವೆ. ಅದಕ್ಕೆ ನಾವೇ ಹೊಣೆ, ದೇವರಲ್ಲ. ಈ ಸಂದರ್ಭದಲ್ಲಿ ಈ ಅರಿವು ಇಲ್ಲಿ ಮಾತ್ರ ಅಲ್ಲ, 12ನೇ ಶತಮಾನದಲ್ಲಿ ಸಂತ ಫ್ರಾನ್ಸಿಸ್ ಅಸಿಸಿ ಅಂತ ಒಬ್ಬರು ಸಂತರು ಇದ್ದರು. ಅವರು ಈಗಲೂ ಬಹಳ ಪ್ರಸ್ತುತ. ಅವರಿಗೆ ಪ್ರಕೃತಿಯ ಸಂತರು ಅಂತ ಹೇಳ್ತಾರೆ, ಸೈಂಟ್ ಆಫ್ ದ ನೇಚರ್. ಅಂದರೆ ಅವರು ಈ ಭಗವಂತನ ಸೃಷ್ಟಿಯಲ್ಲಿ ಇರುವ ಪ್ರತಿಯೊಂದನ್ನು ನಾವು ಪ್ರೀತಿಸಬೇಕು. ಪ್ರತಿ ಗಿಡ ಮರ ಇರ್ಬೋದು, ಪ್ರಾಣಿ ಪಕ್ಷಿ ಇರ್ಬೋದು, ಎಲ್ಲದನ್ನು ಪ್ರೀತಿಸಬೇಕು, ಗೌರವಿಸಬೇಕು ಅಂಥೇಳಿ ಪ್ರಕೃತಿಯ ಪ್ರೀತಿಯನ್ನು ಕಲಿಸಿದ ಆ ಸಂತರು ಇವತ್ತಿಗೂ ಅವರ ಏನು ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಅವರು ಕೊಟ್ಟಂಥ ಆ ಒಂದು ಕೆಲವು ಅವರ ಪಾಠಗಳು ನಮಗೆ ಇನ್ನಷ್ಟು ಪ್ರಸ್ತುತ, ಈಗಿನ ಕಾಲಕ್ಕೆ ಇನ್ನಷ್ಟು ಜಾಸ್ತಿ. ಅದೇ ನಮ್ಮ ಕಥೋಲಿಕ ಧರ್ಮಸಭೆಯ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ 2015 ಇಸ್ವಿಯಲ್ಲಿ ಲೌದಾತೋ ಸಿ ಅಂತ ವಿಶ್ವಪತ್ರವನ್ನು ಪ್ರಕಟಿಸಿದರು. ಆ ಬಗ್ಗೆ ಕೆಲವರಿಗೆ ಗೊತ್ತಿರ್ಬೋದು, ಪತ್ರಕರ್ತರಿಗೆಲ್ಲ. ಈ ಜಗತ್ತಿನಲ್ಲಿ ಬಹಳಷ್ಟು ಪ್ರಶಂಸೆಗೆ ಒಳಪಟ್ಟಂಥ ಆ ಒಂದು ವಿಶ್ವಪತ್ರ. ಅದರಲ್ಲಿ ಏನು ಹೇಳಿದ್ದಾರೆ? ಈ ಜಗತ್ತು, ಈ ಭೂಮಿ ಒಂದು ಮನೆ ಇದ್ದ ಹಾಗೆ. ಇಟ್ ಇಸ್ ಅವರ್ ಹೋಮ್. ನಾವು ಇಲ್ಲಿ ಸಂತೋಷದಿಂದ, ನೆಮ್ಮದಿಯಿಂದ, ದೇವರ ಇಚ್ಛೆಯಿಂದ ಬದುಕಬೇಕಾದ್ರೆ ಇದನ್ನು ನಾವು ಪ್ರೀತಿಸಬೇಕು. ಏನು ಅಸಮತೋಲನ ಇದೆ ಅದನ್ನು ನಾವು ತೊಡೆದು ಹಾಕಬೇಕು. ನಾವು ಸ್ವಾರ್ಥವನ್ನು ಬಿಟ್ಟು ಪ್ರಕೃತಿಯನ್ನು ಪ್ರೀತಿಸಿ ಗೌರವಿಸಿದಲ್ಲಿ ಈ ಮನೆ, ಈ ಭೂಮಿಯ ಒಂದು ಮನೆ, ಈ ಮನೆ ಸುಂದರವಾಗ್ತದೆ ಅಂತೇಳಿ ಪ್ರತಿಯೊಬ್ಬರು ಅದನ್ನು ಮಾಡಬೇಕು ಅಂತೇಳಿ. ಅದಕ್ಕಾಗಿ ಇಂದಿನ ಈ ಕಾರ್ಯಕ್ರಮ ಸಸ್ಯ ಜಾತ್ರೆ ಒಂದು ಪರಿಕಲ್ಪನೆಯನ್ನು ನೀವು ಮಾಡಿಕೊಂಡಿದ್ದೀರಿ. ಭಾಳ ಉತ್ತಮವಾದ ಒಂದು ಕಾರ್ಯಕ್ರಮ. ಅದು ಎಲ್ಲರಲ್ಲಿ ಆ ಜಾಗೃತಿ ಬರಲಿ. ನಾವು ಎಷ್ಟು ಈ ಪ್ರಕೃತಿಯನ್ನು ಪ್ರೀತಿಸ್ತೇವೋ, ಈ ಪ್ರಕೃತಿಗೆ ನಾವು ಹತ್ತಿರವಾಗ್ತೇವೋ ಅಷ್ಟು ನಮ್ಮ ಜೀವನ ಖಂಡಿತವಾಗಿಯೂ ಅದು ನೆಮ್ಮದಿ ಹಾಗೂ ಸಂತೋಷ ಹಾಗೂ ಆರೋಗ್ಯಪೂರ್ಣ ಆಗ್ತದೆ ಅಂತ ಹೇಳೋದು ಯಾವುದೇ ಸಂಶಯ ಇಲ್ಲ. ಅದರಲ್ಲಿ ನಮ್ಮ ಮಕ್ಕಳು, ನಮ್ಮ ಯುವಜನರು ಈಗೀಗ ಈ ಪ್ರಕೃತಿಯಿಂದ ದೂರ ಹೋದಾಗ ಕಾಣ್ತದೆ. ಅವರಿಗೆ ಕೈ ಕೆಸರು ಮಾಡಲಿಕ್ಕೆ ಬೇಡ. ಅವರಿಗೆ ಈ ಪ್ರಕೃತಿಯ ಬಗ್ಗೆ ಅಥವಾ ಗಿಡಮರಗಳ ಬಗ್ಗೆ, ತೋಟದ ಬಗ್ಗೆ, ಗದ್ದೆಯ ಬಗ್ಗೆ ಅದರಲ್ಲಿ ಆಸಕ್ತಿ ಕಡಿಮೆ ಆಗೋದು ನಾವು ನೋಡ್ತಾ ಇದ್ದೀವಿ. ದುರಾದೃಷ್ಟಕರ ಅದು. ಆದರೆ ಅದನ್ನು ನಾವು ಅವರಲ್ಲಿ ಇನ್ನಷ್ಟು ಹೆಚ್ಚಿಸಬೇಕು. ಈ ಶಾಲೆಗಳಲ್ಲಿ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ, ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳನ್ನು, ಯುವಜನರನ್ನು ನಾವು ಪ್ರೇರೇಪಿಸಬೇಕು. ಹಾಗೆಯೇ ಈ ಪ್ರಕೃತಿಯನ್ನು ಇನ್ನಷ್ಟು ಹಸಿರಾಗಿ, ಅದನ್ನು ನಮ್ಮ ಉಸಿರಾಗಿ ಮಾಡುವಲ್ಲಿ ಹಾಗೂ ಎಲ್ಲರೂ ನೆಮ್ಮದಿಯ, ಸಂತೋಷದ, ದೇವರು ಇಚ್ಛಿಸುವಂಥ ಜೀವನ ನಡೆಸಬೇಕು, ಇದನ್ನು ಸಂರಕ್ಷಿಸಬೇಕು ಅಂತ ಅರಿವನ್ನು
ನಾವೆಲ್ಲರೂ ಕೊಡುವ, ಒಂದು ಗಿಡ ನೆಡುವ ಮೂಲಕ ನಮ್ಮ ಮನೆಗಳಲ್ಲಿ ಸ್ವಲ್ಪ ಅದು ಟೆರೆಸ್ ಗಾರ್ಡನ್ ಇರ್ಬೋದು, ಕೆಳಗಡೆ ಸ್ವಲ್ಪ ಜಾಗ ಇರ್ತದೆ, ಒಂದು ಚಟ್ಟಿ ಅಂತ ಹೇಳ್ತೇವೆ ಅಂಥ ಒಂದು ಹುದಾನಿಗಳಲ್ಲಿ ಒಂದು ಬೆಳೆಸಲಿಕ್ಕೆ ನಮಗೆ ಸಾಧ್ಯ ಇದೆ. ಅದನ್ನು ಮಾಡುವ ಮಗದೊಮ್ಮೆ ನಿಮಗೆ ನಾನು ಅಭಿನಂದನೆ ಸಲ್ಲಿಸಿ ದೇವರು ನಮ್ಮನ್ನೆಲ್ಲರನ್ನು ಹರಸಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಸಸ್ಯ ಜಾತ್ರೆ ಭಾಗ 2 ಇದರ ರೂವಾರಿ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಸುದ್ದಿ ಸಮೂಹದ ಮುಖ್ಯಸ್ಥರು ಹಾಗೂ ಈ ಸಮಾರಂಭದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಶಿವಾನಂದರವರೇ, ಪುತ್ತೂರು ಮೈದರಿಯೂಸ್ ಚರ್ಚಿನ ಮುಖ್ಯ ಗುರುಗಳಾಗಿರುವ ಅತಿ ವಂದನೀಯ ಫಾದರ್ರವರೇ, ಪುತ್ತೂರು ಯುವ ಗೌಡ ಸಮಾಜದ ಫೌಂಡರ್ ಪ್ರೆಸಿಡೆಂಟ್, ನನ್ನ ಆತ್ಮೀಯ ಸ್ನೇಹಿತ, ಆತ್ಮೀಯಕ್ಕಿಂತಲೂ ಅತ್ಯಂತ ಪ್ರೀತಿಯ ಸ್ನೇಹಿತ ಅಡ್ವೊಕೇಟ್ ಚಿದಾನಂದ ಬೈಲಾಡಿಯವರೇ, ಇಲ್ಲಿ ಮುಂದೆ ಕೂತ್ಕೊಂಡಿರುವಂಥ ಎಲ್ಲ ರೈತ ನಾಯಕರೇ, ರೈತರಿಗೋಸ್ಕರ ಕೆಲಸ ಮಾಡುವಂಥ ಜನರೇ, ವಿದ್ಯಾರ್ಥಿಗಳೇ, ರೈತ ಸಮುದಾಯದವರೇ ಹಾಗೂ ವಿದ್ಯಾರ್ಥಿಗಳ ಪೇರೆಂಟ್ಗಳೇ, ಪತ್ರಕರ್ತರೇ, ನಾನು ವ್ಯಾಪಾರಿ ಆದರೂ ಇತ್ತೀಚೆಗೆ ಏನೋ ನನಗೆ ಕೃಷಿಗೆ ಕೂಡ ಬಹಳ ಒಂದು ಉಮೇದು ಬಂದು ನಾನು ಕಳೆದ 1 ವರ್ಷದಿಂದ ಆ್ಯಕ್ಟಿವ್ ಕೃಷಿಕನಾಗಿದ್ದೇನೆ. ಪುತ್ತೂರಿಂದ 10 ಕಿಲೋಮೀಟ್ರ್ ಮುಂದೆ ಒಂದು ಊರಲ್ಲಿ ಒಂದು 7 ಎಕರೆ ಜಾಗ ಸಿಕ್ಕಿದ್ದು ನನಗೆ, ಒಂದು ಲಕ್ಕಿಯಲ್ಲಿ. ಒಂದು ನೆನಪಿಟ್ಕೊಳ್ಳಿ, ಈ ಭೂಮಿ ಒಂದು ಯೋಗ ಇದ್ದರೆ ಮಾತ್ರ ಸಿಗ್ತದೆ. ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ನಿಮಗೆ ಭೂಮಿ ಸಿಗೋದಿಲ್ಲ. ದುಡ್ಡಿಲ್ಲ ಆದರೂ ನಿಮ್ಗೆ ಭೂಮಿ ಸಿಗ್ತದೆ. ನಾನು ದುಡ್ಡಿರಲಿಲ್ಲ, ನನಗೆ ಭೂಮಿ ಸಿಕ್ಕಿತ್ತು, ಹೇಗೋ ಹೊಂದಾಣೆ ಮಾಡಿಕೊಂಡೆ. ಈ ಕೃಷಿಯಲ್ಲಿ ಎಷ್ಟು ನೆಮ್ಮದಿ ಅಂದರೆ, ನಾವು ವ್ಯಾಪಾರದಲ್ಲಿ ಎಷ್ಟೋ ಲಕ್ಷ ಲಾಭ ಮಾಡ್ತೇವೆ, ದಾನ ಮಾಡ್ತೇವೆ. ಬೆಳಿಗ್ಗೆ ನಾನು ಒಂದು ದಿನ ತಪ್ಪದೆ 8:30 ಗಂಟೆಗೆ ತೋಟಕ್ಕೆ ಹೋಗಿ 11 ಗಂಟೆವರೆಗೆ ತೋಟದಲ್ಲಿ ಅಲ್ಲಿರುವ ಅಡಿಕೆ ಮರ, ತೆಂಗಿನ ಮರ, ಲಿಂಬೆ ಹುಳಿ ಗಿಡ, ಬೇರೆ ಬೇರೆ ಗಿಡಗಳೊಟ್ಟಿಗೆ ನಿಂತು ಒಂದು ಸಂವಾದ ಮಾತಾಡ್ತೇನೆ. ನಾನು ಮನಸ್ಸಿಗೆ ಎಷ್ಟು ನೆಮ್ಮದಿಯನ್ನಷ್ಟು ನೆಮ್ಮದಿ ಬರ್ತದೆ. ನಾನು ಯಾಕೆ ಈ ಹೊತ್ತಲ್ಲಿ ಇದಕ್ಕೆ ಕೃಷಿಗೆ ಇಲ್ಲದೆ ಅಂದರೆ, ನಾನು ತುಂಬ ಟಿ ವಿಯಲ್ಲಾಗಲಿ ಬೇರೆ ಬೇರೆ ಪ್ರೋಗ್ರಾಮಲ್ಲಿ IT BT ಎಂಪ್ಲಾಯಿಗಳು, ಅವರ ವ್ಯವಹಾರ ಎಲ್ಲ ಅವರಿಗೆ ದುಡ್ಡಿನ ಏನೂ ಕಷ್ಟ ಇರಲಿಲ್ಲ. ಬೇಡ ಅಂಥೇಳಿ ಜಿಗುಪ್ಸೆ ಬಂದು ಅವರು ಹಿಂದೆ ಅವರವರ ಊರಿಗೆ ಬಂದು ಕೃಷಿಯನ್ನು ತೊಡಗಿದರು. ಆ ತರಕಾರಿ ಫ್ರೂಟ್ಸ್ ಮಾಡಿ ಇವತ್ತು ಅವರು ನಮ್ಮ ದೇಶದ ಆರ್ಥಿಕತೆಯಲ್ಲಿ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ನಿಮ್ಗೆ ಎಲ್ಲಿ ಹೋಗಿ ಯಾವುದೇ ಚೈನಾ ಫ್ರೂಟ್ ಇರಲಿ, ಯುರೋಪಿಯನ್ ಫ್ರೂಟ್ ಇರಲಿ, ಯಾವ ಕಡೆದ ಫ್ರೂಟ್ ಕೂಡ ನಿಮಗೆ ನಮ್ಮ ಭಾರತದಲ್ಲಿ ಈಗ ನಡೀತಾರೆ, ಬೆಳೀತಾರೆ. ಯಾಕೆಂದರೆ ಅಷ್ಟು ಟೆಕ್ನಾಲಜಿ ಮುಂದೆ ಆಗಿದೆ ಕೃಷಿಯಲ್ಲಿ. ನನಗೆ ತೋಟ ತಗೊಳ್ಳುವಾಗ ತುಂಬ ಜನ ಅಡ್ವೈಸ್ ಮಾಡಿದರು, ಬೇಡ ಮಾರಾಯ, ತೋಟದಲ್ಲಿ ಕೆಲಸದವರು ಸಿಕ್ಕುವುದಿಲ್ಲ ನಿಮಗೆ, ಭಾರಿ ಕಷ್ಟ ಇದ್ದು, ಬೇಡ ಅಂತ ಹೇಳಿದರು. ನಾನು ಅದನ್ನು ಗ್ರಹಿಸಲಿಲ್ಲ. ನಾನು ನನ್ನ ಕೆಲಸದವರನ್ನು ನನ್ನ ಪಾರ್ಟ್ನರ್ ಅಂತ ತಿಳ್ಕೊಂಡಿದ್ದೇನೆ. ನಾನು ಈ ವರ್ಷ ಏನು ನನಗೆ ಒಂದು ಇನ್ಕಮ್ ಬಂದಿಲ್ಲ, ಅದರ ಒಂದು ಅಂಶವನ್ನು ಅವರಿಗೆ ನಾನು ಹಂಚಿಕೊಟ್ಟಿದ್ದೇನೆ. ಯಾಕೆಂದರೆ ಅವರಿಂದಾಗೇ ಈ ರೈತರಾಗಲಿ ನಾವು ಕೃಷಿಕರು ನಮ್ಮ ಜೀವನವನ್ನು ಸಾಗಿಸುವಂಥದ್ದು. ಯಾಕೆ ನಾವು ಈ ಮಕ್ಕಳಿಗೆ ಇದರ ಬಗ್ಗೆ ನಾವೊಂದು ಸ್ವಲ್ಪ ಕೃಷಿ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಕೇಳಿಲಿ. ಈ ಕೃಷಿ ಬಗ್ಗೆ ನಾನು ಯಾಕೆ ನಿಮಗೆ ಹೇಳ್ತೇನೆ ಅಂದಿದ್ದರೆ, ಅಲ್ಟಿಮೇಟ್ ನಮ್ಮ ದೇಶ ಭಾರತ ಮುಂದೆ ಕೃಷಿ ಪ್ರಧಾನ ದೇಶವಾಗಿಯೇ ಇರ್ತದೆ. ಇವತ್ತು ನಮಗೆ ಏನು ಆರ್ಥಿಕತೆಯಲ್ಲಿ ನಮ್ಮ ಇಡೀ ದೇಶದ ಆರ್ಥಿಕತೆಯಲ್ಲಿ 40% ಕೃಷಿಯಿಂದಲೇ ಬರ್ತದೆ. ಇದು ಆರ್ಥಿಕ ತಜ್ಞರವರ ಅಭಿಪ್ರಾಯ. ಇದನ್ನು ನಾವು ಇನ್ನೂ ಮುಂದೆ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕೆಂದರೆ ಬೇರೆ ದೇಶಗಳಲ್ಲಿ ನೀರಿಲ್ಲ, ಸರಿಯಾದ ಮಣ್ಣಿಲ್ಲ, ಅಲ್ಲಿಗೆಲ್ಲ ನಾವು ರಫ್ತು ಮಾಡಿದರೆ ನಮ್ಮ ಕೃಷಿ ಪ್ರಾಡಕ್ಟನ್ನು ನಾವು ಮುಂದೊಂದು ದಿನ ಇಡೀ ಪ್ರಪಂಚದಲ್ಲೇ ಜಾಸ್ತಿ ಕೃಷಿಯ ಫುಡ್ ಮಾಡುವಂಥ ಒಂದು ದೇಶವಾಗಿ ನಾವು ಬೆಳೆಯಬಹುದು. ಸ್ನೇಹಿತರೆ,
ನನಗೆ ಇವತ್ತು 2-3 ಬೇರೆ ಕೆಲಸ ಇತ್ತು. ಶಿವಾನಂದರು ಬೆಳಿಗ್ಗೆ ಬಂದವರು ನಿಮಗೆ ಲಾಸ್ಟ್ ನೀವು ಮುಗಿಸಿ ಹೋಗಬೇಕು, ಅದಕ್ಕಿಂತ ಹೋಗ್ಲಿಕ್ಕೆ ಕೂಡು ಅಂತ ಹೇಳಿದರು. ಹಾಗೆ ನನ್ನ ಮಾತನ್ನು ನಾನು ಇಲ್ಲಿ ಮುಗಿಸ್ತೇನೆ. ಎಲ್ಲರೂ ಕೇಳಿದ್ದಕ್ಕೆ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತೇನೆ. ವಂದನೆಗಳು ಸರ್ ತಮ್ಮ ಪ್ರೇರಣಾ ನುಡಿಗಳಿಗಾಗಿ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸುದ್ದಿ ಮಾಹಿತಿ ಟ್ರಸ್ಟ್ನ ಅಧ್ಯಕ್ಷರು, ಸುದ್ದಿ ಸಮೂಹ ಮಾಧ್ಯಮ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾಗಿರುವ ಡಾಕ್ಟರ್ UP ಶಿವಾನಂದ ಇವರಿಂದ ಇದೀಗ ಈ ಸಸ್ಯಜಾತ್ರೆ ಸೀಸನ್ನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಗೆ ಮಾತಾಡಲಿಕ್ಕೆ ಇಟ್ಟುಕೊಂಡದಕ್ಕೆ ಅಂತ ಹೇಳಿದರೆ ಅದು ಏನಾಗಿದೆ ಅಂತ ನೋಡಲಿಕ್ಕೆ. ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಮುಖ್ಯ ಕಾರಣ ಅದು ವಿದ್ಯಾರ್ಥಿಗಳು. ಇವತ್ತು ಪೇಟೆಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ಒಂದು ಅಭಿನಂದನೆಗಳು, ಭಾಳ ಚಪ್ಪಾಳೆ ಬರ್ತದೆ. ಯಾವುದೇ ಸಮಾರಂಭಕ್ಕೆ ಹೋಗಿ ಕಾರ್ಯಕ್ರಮಕ್ಕೆ ಹೋಗಲಿ ಅಲ್ಲಿ ಯುವಕರು ಕಡಿಮೆ, ಪ್ರಾಯಸ್ಥರು ಇರ್ತಾರೆ. ಎಲ್ಲರ ಮನೇಲಿ ಹೇಳೋದು ನನ್ನ ಭೂಮಿ ನೋಡಿಕೊಳ್ಳಿಕ್ಕೆ ಜನ ಇಲ್ಲ, ಮಗ ಅಮೇರಿಕಲ್ಲಿದ್ದಾನೆ, ಇಂಗ್ಲೆಂಡಲ್ಲಿದೆ, ಬ್ಯಾಂಗ್ಳೂರಿದ್ದಾನೆ, ಅವ್ರು ಎಷ್ಟು ಸಂಪಾದನೆ ಮಾಡ್ತಾರಕ್ಕಿಂತ ಹೆಚ್ಚು ಅಲ್ಲಿದ್ದರೆ ಸೌಕರ್ಯ ಇದೆ, ಅಲ್ಲಿರ್ತಾರೆ. ಮನೆಗೆ ಬರೋದಿಲ್ಲ, ಆಸ್ತಿ ಮಾರಿ ಅಲ್ಲಿ ಬನ್ನಿ ಅಂತ ಕರೀತಾರೆ. ನಾನು ಎಲ್ಲರಿಗೆ ಹೇಳೋದು ಅದು ಅಷ್ಟು ಆಸ್ತಿ ಮಾಡಿ ತೋಟ ಮಾಡಿ ಅಲ್ಲಿ ಇದ್ದಾಗ ಅವರ ಕೊನೆ ಅಂತ್ಯಕಾಲಕ್ಕೂ ಅವರು ಬರಲಿಕ್ಕಾಗೋದಿಲ್ಲ. ಇದು ಒಂದು ಸಂಪತ್ತಿನೊಟ್ಟಿಗೆ ನಾವು ಕಳ್ಕೊಳ್ಳೋದು ಅಂತ ಹೇಳೋದು. ನಾನು ಒಂದು ಕುಟುಂಬದಲ್ಲಿ ಕಳ್ಕೊಳ್ತೇವೆ ನಾವು. ನಾನು ಇದಕ್ಕೆ ಹೇಳೋದು ಮಕ್ಕಳಿಗೆ ಮತ್ತು ಪ್ರಾಯಸ್ಥರಿಗೆ, ನಾನು ಮಕ್ಕಳನ್ನು ಯಾಕೆ ಇದರಲ್ಲಿ ಉತ್ತೇಜನ ಮಾಡಿದೆ ಅಂತೇಳಿದರೆ ಹೆಚ್ಚಿನವರ ಮನೆಯವರ ಪರಿಸ್ಥಿತಿ ಹೀಗೆ. ಹಾಗೆ ನಾನು ಸಸ್ಯ ಜಾತ್ರೆ ಮಾಡಿದಾಗ ಮಕ್ಕಳ ಕಡೆಗೆ ಜಾಸ್ತಿ ಗಮನ ಕೊಟ್ಟಿದ್ದೇನೆ. ಯಾಕೆಂದರೆ ಪ್ರಾಯಸ್ಥರ ಕಡೆ ಗಮನ ಕೊಟ್ಟು ತೊಂದರೆ ಆಗೋದಿಲ್ಲ, ಪ್ರಯೋಜನ ಆಗೋದಿಲ್ಲ. ಇದು ಸೊಸೈಟಿಲಿ ತುಂಬ ಜನ ಕೂತಿದ್ದೀರಿ, ವೀರಪ್ಪ ಹೊರಟಿದ್ದಾರೆ, ಪಿಂಗಾರದಿದ್ದಾರೆ, ಎಲ್ಲರಿಗೂ ಗೊತ್ತುಂಟು. ಈ ಕೆಲಸವನ್ನು ಕಂಟಿನ್ಯೂ ಮಾಡ್ತಾರಂತ ಹೆದರಿಕೆರ್ತದೆ. ಮಕ್ಕಳು ಕಂಟಿನ್ಯೂ ಮಾಡೋದಿಲ್ಲ ಅಂದರೆ ಜಾಸ್ತಿ ಬೆಳೆಸಿ ಯಾರಿಗೆ? ಈಗ ಕಂಟಿನ್ಯೂ ಮಾಡಬೇಕು, ಪುನಃ ವಾಪಸ್ ಬರಬೇಕಂತಾಗ ನಾನು ಯೋಚನೆ ಮಾಡಿದ್ದು, ಯಾವುದೇ ಊರಿನಲ್ಲಿ ಒಂದು ಕೃಷಿಗೆ ಆದ್ಯತೆ ಅದು ಮಕ್ಕಳಿಗೆ ಮುಟ್ಟುವ ಹಾಗೆ ಮಾಡಿದರೆ ಮಕ್ಕಳು ಉಳ್ಕೊಳ್ತಾರೆ, ನಾವು ಮಾಡಿದರೆ ಸಾರ್ಥಕ ಆಗ್ತದೆ. ಹಾಗಾಗಿ 2 ವರ್ಷದಿಂದ ಮಾಡಿದಾಗ ಮಕ್ಕಳನ್ನು ಗುರಿ ಇಟ್ಟು ಸಸ್ಯ ಜಾತ್ರೆ ಮೆರವಣಿಗೆ ಮಾಡಿದೆ, ಶಾಲೆ ಚಳಿ ಆಂದೋಲನ ಮಾಡಿದೆ. ಇನ್ನೂ ಕೂಡ ಪ್ರಾಯಸ್ಥರನ್ನು ತಲುಪಲಿಕ್ಕೆ ಮಾಡ್ತಾ ಇದ್ದೇವೆ. ಅವರು, ನಾನು ಎಲ್ಲರ ರಿಕ್ವೆಸ್ಟ್ ಇಷ್ಟೇ, ಅವರಿಗೆ ಮಕ್ಕಳಿಗೆ ಆಸಕ್ತಿ ಬರೋ ಕೃಷಿಯನ್ನು ಪ್ರತಿ ಮನೆಯಲ್ಲಿ ತಂದೆ ತಾಯಿ ಮಾಡಬೇಕಾಗಿದೆ. ಮಕ್ಕಳು ಉಳ್ಕೊಳ್ಳಿಕ್ಕೆ ಬೇಕಾದರೆ ವ್ಯಸನ ಏನು ಮಾಡಬೇಕಾಗಿದೆ. ಇವತ್ತು ತುಂಬ ಮಕ್ಕಳು ಇಲ್ಲಿದ್ದಾರೆ, ಚಪ್ಪಾಳೆ ತಟ್ಟಿದ್ದಾರೆ, ಬೆಳಗ್ಗೆ ಭಾಳ ಬಿಸಿಲಿನಲ್ಲಿ 9 ಗಂಟೆ ಮೆರವಣಿಗೆಲಿ ಬಂದಿದ್ದಾರೆ, ನಡೆದು ಬಂದು ಇಲ್ಲಿ ಕೂತಿದ್ದಾರೆ, ಕೇಳಿದ್ದಾರೆ, ಅವ್ರಿಗೆ ಎಂತ ಗೊತ್ತಿಲ್ಲ, ಏನೋ ಒಂದು ನಡೀತದೆ, ಸಸ್ಯ ಜಾತ್ರೆ ನಮಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ನಮ್ಮನ್ನು ಮೆರವಣಿಗೆ ಮುಂಚೆ ಇಟ್ಟಿದ್ದಾರೆ, ಆಸಕ್ತಿಯಿಂದ ಮಕ್ಕಳು ಕೂತಿದ್ದಾರೆ. ಅವರಿಗೆ ಪುನಃ ನನ್ನ ಅಭಿನಂದನೆಗಳು, ನಿಮ್ಮೆಲ್ಲರ ಪರವಾಗಿ ಮಕ್ಕಳಿಗೆ ವಿಶೇಷ ಅಭಿನಂದನೆ. ಇವತ್ತಿನ ನನ್ನ ಮುಖ್ಯ ಉದ್ದೇಶ ಇದು ದೊಡ್ಡ ಕೃಷಿಕರ ಬಗ್ಗೆ ಅಲ್ಲ. ಅಲ್ಲಿ ನಾಳೆ ಒಳ್ಳೆ ಮೆಣಸು, ಪೆಪ್ಪರ್, ಅಡಿಕೆ, ತೆಂಗಿನ ಬಗ್ಗೆ, ವಾಮನಪಯ ದೊಡ್ಡ ದೊಡ್ಡ ಕೃಷಿಕರ ಬಗ್ಗೆ ಚಿದಾನಂದ ಬಗ್ಗೆ ನಾಳೆ ಸೆಮಿನಾರ್ಗಳಿದೆ. ನಾನಿವತ್ತು ಮಾತಾಡೋದು ಸಣ್ಣ ಕೃಷಿಕರು, ಮನೆಯಲ್ಲಿ 5 ಸೆಂಟ್ಸ್ ಜಾಗ ಇಟ್ಟವ, ಜಾಗ ಇಲ್ಲದೆ ಟೆರೆಸ್ ಇರುವ ಸಣ್ಣ ಸಣ್ಣ ಕೃಷಿಕರು. ಇವತ್ತು ಬಂದು ಮಹಿಳಾ ಒಕ್ಕೂಟರು ನೋಡಿದಿರಿ, ಎಷ್ಟು ಮಹಿಳಾ ಒಕ್ಕೂಟರು ಬಂದರು, ಅವನು ಗುರುತಿಸಿದೆ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಕೃಷಿಯಿಂದ ಪ್ರಾರಂಭ ಮಾಡಿ, ಒಂದು ಹಣ್ಣಿನ ಗಿಡ ನಡಿ, ಹಣ್ಣಿನ ಗಿಡ ನೆಟ್ಟರೆ ನಿಮಗೆ ತಿನ್ನಲಿಕ್ಕಾಗ್ತದೆ. ತುಂಬ ದೊಡ್ಡ ಕೃಷಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ತರಕಾರಿ ಗಿಡವನ್ನು ನಡಿ, ಬಸಳೆ ನಡಿಯ, ತೊಂಡೆ ನಡಿಯ ನಡಿ, ನಿಮಗೆ ತಿನ್ನಲಿಕ್ಕಾಗ್ತದೆ. ಆಮೇಲೆ ಒಂದು ಮೆಡಿಸಿನ್ ಪ್ಲ್ಯಾಂಟ್ ನಡಿ, ಅದರಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಒಂದು ಹೂವಿನ ಗಿಡ ನಡಿ, ಸಂತೋಷಕ್ಕಾಗ್ತದೆ. ಒಂದು ಜೇನು ಪೆಟ್ಟಿಗಿಡಿ, ಜೇನು ಪೆಟ್ಟಿಗೆ ಯಾಕೆಂದರೆ ಅದು ಬೆಳೆಸಬೇಕಾದ್ರೆ ಗಿಡ ವೃದ್ಧಿ ಆಗಲಿಕ್ಕೆ ಪರಾಗಸ್ಪರ್ಶಕ್ಕೆ ಬೇಕು. ಏನೂ ಉಪಕಾರ, ಏನು ಒಳ್ಳೆ ಕೆಲಸ ಮಾಡೋದು ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠ ಕೆಲಸ ಮಾಡಿದ್ರೆ ಜೇನುಹುಳ. ಪರಾಗಸ್ಪರ್ಶ ಮಾಡಿ ನಮ್ಮನ್ನು ಬೆಳೆಸ್ತಾರೆ. ಕೃಷಿಕರು ಮೊದಲು ವಂದನೆ ಮಾಡಬೇಕು ಜೇನುಹುಳಕ್ಕೆ. ಅದಕ್ಕೆ ಜೇನು ಮನೆಯಲ್ಲಿ ಮಾಡಿದ ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ ಜೇನು ಸಾಕೋದು ಹೇಗೆ, ಪ್ರಯೋಜನಕ್ಕೆ ಮಾಡೋದು, ಅದರ ಉದ್ದೇಶಕ್ಕೆ ಅರ್ಥ ಆಗ್ತದೆ. ಈ ಭಾವನೆಯಿಂದ 5 ವಿಚಾರಗಳ ಜನ ಮುಟ್ಟಿದ್ದೇನೆ. ಅದಕ್ಕೆ ನಾನು ಎಲ್ಲರಿಗೆ ಕರೆ ಕೊಟ್ಟದ್ದು ಸೊಸೈಟಿಯನ್ನು ಕರೆದೆ, ಬಾಲಿವುಡ್ಡರನ್ನು ನಾನು ಕರೆದಾಗ ಇವರಿಗೆ ವೀರಪ್ಪ ಹೊರಟಿಗೆಲ್ಲ ಹೇಳಿದೆ, ಎಲ್ಲರೂ ಇವ್ರಿಗೆ ಹೇಳಿ, ಎಲ್ಲ ಸೊಸೈಟಿ ಅಧ್ಯಕ್ಷರನ್ನೆಲ್ಲ ಕರೆದು ಮಾತಾಡಿದೆ. ಅವ್ರಿಗೆ ಹೇಳಿದೆ, ನೀವು ಭಾಳ ದೊಡ್ಡ ಕೆಲಸ ಮಾಡ್ತಾಯಿದ್ದೀರಿ, ಕೃಷಿಕರನ್ನು ಸೇರಿ ಸೊಸೈಟಿ ಕಟ್ಟಿ ಭಾಳ ಕಷ್ಟ, FPOಗಳನ್ನ ಕಟ್ತಿದ್ದೀರಿ, ಅವ್ರ ಉತ್ಪನ್ನ ಮಾರ್ಕೆಟ್ ಮಾಡ್ತಿದ್ದೀರಿ, ಅದಕ್ಕೆ ಎಷ್ಟು ಕಷ್ಟಪಡಬೇಕು ಪಿಂಗಾರದವ್ರು ಗೊತ್ತು ನಮಗೆ, ಎಷ್ಟು ಕಷ್ಟಪಟ್ಟಿದ್ದೀರಿ, ನಷ್ಟಪಟ್ಟಿದ್ದಾರೆ. ಆದರೆ ಸಕ್ಸಸ್ ಆಗೋದು ಹೇಗೆ? ಆ ಕೃಷಿಕರ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ಕೊಡ್ತೀರಿ, ಅವರಿಗೆ ಆದಾಯವನ್ನು ಕೊಡ್ತೀರಿ. ಗೌರವ ಮತ್ತು ಆದಾಯ ಸಿಕ್ಕಿದರೆ ನಾವು ಎಲ್ಲಿಯೂ ಕೆಲಸಕ್ಕೆ ಹೋಗೋದಿಲ್ಲ, ಮನೆಗೆ ಬರ್ತೇವೆ. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳಿದ್ರೆ ಗೌರವ ಮತ್ತು ಆದಾಯವನ್ನು ನಮ್ಮ ಮಕ್ಕಳಿಗೆ ಸಿಗುವಾಗ ಮಾಡೋ ಕೆಲಸ ತಂದೆ ತಾಯಿ ಜವಾಬ್ದಾರಿ.
ಶಿಕ್ಷಣ ಸಂಸ್ಥೆಯನ್ನು ಕರೆದಿದ್ದೇನೆ. ನಾಳೆ ಸಮಾರೋಪ ಸಮಾರಂಭ ನೋಡಿ ಎಲ್ಲ ಶಿಕ್ಷಣ ಸಂಸ್ಥೆಯನ್ನೇ ಕರೆದದ್ದು. ಶಿಕ್ಷಣ ಸಂಸ್ಥೆ ಯಾಕೆಂದರೆ ಮಕ್ಕಳಲ್ಲಿ ಹೇಳಲಿಕ್ಕೆ ಅವರು ತಂದೆ ತಾಯಿಯ ಮಾತಿಗಿಂತ ಹೆಚ್ಚು ಶಿಕ್ಷಣ ಮಾಸ್ಟರ್ ಮಾತು ಕೇಳೋದು ಮಕ್ಕಳು ಜಾಸ್ತಿ. ಹಾಗೆ ಶಿಕ್ಷಣ ಸಂಸ್ಥೆಯವ್ರನ್ನೇ ಕರೆದು ಅವರಿಗೆ ಫಾದರ್ಗೆ ಹೇಳಿದೆ, ನಿಮ್ಮಲ್ಲಿ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಗೆ ಹುಟ್ಟುಹಬ್ಬಕ್ಕೆ ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ ಕೇಕ್ ಕಟ್ ಮಾಡಿ ವಿಶ್ ಮಾಡಿ ಒಂದು ಗಿಡ ನಡಿ. ಒಂದು ಗಿಡ ನಿಮ್ಮ ಕೈ ನಡೀಲಿ. ತಂದೆ ತಾಯಿ ಹತ್ರ ಕೇಳಿ ಒಂದು ಗಿಡ ಎಲ್ಲಿ ಬೇಕಾದ್ರೆ ಅಲ್ಲಿ ಅವನ ಜಾಗೆಯಲ್ಲಿ ನಟ್ಟ ಅಂತಾದರೆ ವರ್ಷಕ್ಕೊಂದು ಗಿಡ ನಡ್ತಾನೆ. ಅವನಿಗೆ 30 ವರ್ಷ ಆಗಿ 30 ವರ್ಷ ಆಗಾಗ 30 ಗಿಡ ಅವನ ಲೆಕ್ಕದಲ್ಲಿ ಆಯಿತು. ಮಗುವಿನ ಲೆಕ್ಕದಲ್ಲಿ ನಡಿ ಯಾವ ಗಿಡವೂ ಆಗ್ಬೋದು. ಕೃಷಿ ಒಟ್ಟಿಗೆ ಅವನು ಬೆಳೆಸಿ ಅವನ ಗಿಡ ಅಂತ ಹೆಸರಾಕಿ, ಆ ಗಿಡಕ್ಕೆ ಹೆಸರಾಕಿ. ಇಷ್ಟು ಮಾಡಿದರೆ ಇವನು ಗಿಡದೊಟ್ಟಿಗೆ ಮಾತುಕತೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ತರಕಾರಿ ಗಿಡ ನೆಡುವಾಗ ನಾನು ಉದ್ದೇಶ ಹೇಳಿದೆ, ಆರೋಗ್ಯ ದೃಷ್ಟಿಗೊಂದು ಡಾಕ್ಟ್ರಾಗಿ. ಇವತ್ತೆಲ್ಲ ಕಲಬಾರಿಕೆ, ಯಾವ ತರಕಾರಿ ತಿನ್ನಲಿಕ್ಕೆ ಧೈರ್ಯ ಬರೋದಿಲ್ಲ, ಯಾವ ಹಣ್ಣು ತಿನ್ನಲಿಕ್ಕೆ ಧೈರ್ಯ ಬರೋದಿಲ್ಲ. ನಿಮ್ಮ ಮನೆಯಲ್ಲೇ ಒಂದು ಹಣ್ಣಿನ ಗಿಡ ನೆಟ್ಟರೆ ಅಲ್ಲಿ ಪೇರಳೆಯೋ ಜಮ್ನೆರಳು ಏನು ಬೇಕಾರಾಗಲಿ ಅದಕ್ಕೆ ವಿಷ ಹಾಕೋದಿಲ್ಲ. ನೀವು ತಿಂತೀರಿ, ನಿಮ್ಮ ಆರೋಗ್ಯ ಒಳ್ಳೆಯದಾಗ್ತದೆ. ಒಂದು ತರಕಾರಿ ಗಿಡ ನಡ್ತೀರಿ, ಬಸಳೆ ಏನೋ ನಡ್ತೀರಿ, ಅದಕ್ಕೆ ನೀವು ವಿಷ ಹಾಕೋದಿಲ್ಲ, ಬಸಳೆ ತಿಂತೀರಿ, ಅದರ ಆರೋಗ್ಯದ ಟೇಸ್ಟೇ ಬೇರೆ. ಒಂದು ಹೂವಿನ ಗಿಡ ನಡಿ, ನಿಮಗೆ ಸಂತೋಷ ಆಗ್ತದೆ. ಒಂದು ಮೆಡಿಸಿನ್ ಪ್ಲಾಂಟ್ ನಡಿ, ಗಾಳಿ ಬರುವಾಗ ನೀವು ತುಳಸಿ ಗಿಡ ನಡಿ, ಗಾಳಿ ಬರುವಾಗ ತುಳಸಿ ಇದು ಬರ್ತದೆ, ತುಳಸಿಯ ನೀರಿಗೆ ಹಾಕಿ ಕುಡೀರಿ, ಅದರ ಟೇಸ್ಟೇ ಬೇರೆ ಇದೆ. ಬ್ಯಾಂಗ್ಳೂರಲ್ಲಿ ಒಂದು ರೇಷ್ಮೆ ಒಂದು ಹೋಟ್ಲಿದೆ, ಅಲ್ಲಿ ಭಾಳ ಕಾಸ್ಟ್ಲಿ. ಅಲ್ಲಿ ನೋಡಿದೆ ಕುಡಿಯೋ ನೀರಿಗೆ ತುಳಸಿಯ ಬೇರೆ ಗಿಡಗಳ ಎಲೆಗಳು ಹಾಕ್ತಾರೆ. ಅಲ್ಲಿ ಕಾಸ್ಟ್ಲಿ ಹಾಕಿ ಅಲ್ಲಿ ಹೇಳೋದು ನಾವು ಆರ್ಗ್ಯಾನಿಕ್ ಆಗಿ ಕೊಡ್ತೇವೆ. ಕುಡಿಯೋ ನೀರಿನಲ್ಲಿ ಎಲೆ ಉಂಟು. ನಡೆದಿದೆ ನಮ್ಮ ಊರಿನಲ್ಲಿ ಎಲೆ ಹಾಕಿ ಕುಡಿದಿಲ್ಲ ನಾವು, ಅಲ್ಲಿ ಎಲೆ ಹಾಕಿ ಕುಡಿತೇವೆ, ಅದರ ಟೇಸ್ಟೇ ಬೇರೆ. ಹಾಗಾಗಿ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ನಾವು ಸಂಪಾದನೆ ಮಾಡಲಿಕ್ಕಿದ್ರೆ ನಾವು ಯಾರಲ್ಲಿ ಹೋಗಬೇಕು ಅಂತ ನೆನೆಸಿಕೊಂಡಾಗ ನಾನು ಮೊದಲು ಯೋಚನೆ ಮಾಡಿ ಸಹಕಾರಿ ರತ್ನಗಳನ್ನು ನೆನೆಸಿದ್ದು. ಸಹಕಾರಿ ಅಂದರೆ ರತ್ನ ಅಂದ್ರೇನು? ಅವರು ಸಹಕಾರಿ ಕ್ಷೇತ್ರದಲ್ಲಿದ್ದು ರತ್ನ ಪಡಿಬೇಕಿದ್ರೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೃಷಿಕರು ಉದ್ಧಾರ ಮಾಡಿದ್ದಾರೆ, ಸಂಸ್ಥೆ ಕಟ್ಟಿದ್ದಾರೆ. ಅದಕ್ಕೆ ಹಾಗಾಗಿ ಅವರನ್ನು ಗುರುತಿಸುವ ಕಾರ್ಯಕ್ರಮ ಮಾಡಿದೆ. FUಗಳನ್ನು ಗುರುತಿಸುವ ಕೆಲಸ ಮಾಡಿದೆ. FUಗಳು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಸಂಘಟನೆ ಒಕ್ಕೂಟದ ಗುಂಪುಗಳನ್ನು ಗುರುತಿಸಿದೆ. ಇವರನ್ನು ಗುರುತಿಸಿದಾಗ ಆ ಕೆಲಸದಲ್ಲಿ ನಾವೊಂದು ಅವರಿಗೆ ಮೌಲ್ಯವನ್ನು ಕೊಡುವ ಅಂತ ಮಾಡಿದೆ. ನಮಗೆ ಬೆಲೆ ಇದೆ, ಗೌರವ ಇದೆ ಅಂತ ಕೊಡ್ತೇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಹಸಿರೇ ಉಸಿರು. ನಾನು ವೈದ್ಯನಾಗಿ ಹೇಳುವುದಾದರೆ ಒಂದು ಹೆಜ್ಜೆ ಮುಂದೆ ಹೇಳಬಲ್ಲೆ. ನೀವು ಡೆಲ್ಲಿ ನನ್ನ ತಂಗಿದ್ದಾರೆ, ಅಲ್ಲಿ ಡೆಲ್ಲಿಯಲ್ಲಿ ಎಲ್ಲ ಉಂಟು. ನಾನು ಮನೆ ಬರ್ದೇನೆ ಆರ್ಟಿಕಲ್. ಅಲ್ಲಿ ಪ್ರಧಾನಿ ಇದ್ದಾರೆ, ರಾಷ್ಟ್ರಪತಿ ಇದ್ದಾರೆ, ದೊಡ್ಡಿನವರು ಎಲ್ಲರಿದ್ದಾರೆ. ಅಲ್ಲಿ ಇಲ್ಲದಿಲ್ಲ, ದುಡ್ಡಿದೆ ಆದರೆ ಗಾಳಿ ಇಲ್ಲ. ಉಸಿರಾಡಲಿಕ್ಕೆ ಗಾಳಿ ನಮ್ಮ ಜೀಪಲ್ಲಿ ಕಟ್ಟಿದ್ದೇವೆ. ಮಕ್ಕಳಿಗೆ ಉಸಿರು ಕಟ್ಟಿ ಹೋಗಬೇಕು. ಅವರ ಆಯುಸ್ಸು ಇನ್ನೂ ಎಷ್ಟು ವರ್ಷ ಬದುಕಿದರೆ ಒಂದು ಕನಿಷ್ಠ 25 ವರ್ಷ ಕಡಿಮೆ ಆಗ್ತದೆ. ಯಾಕೆಂದರೆ ಲಂಗ್ಸ್ ಫೈಬ್ರೋಸಿಸ್ ಆಗ್ತದೆ. ಅದು ಯಾರಿಗೂ ಗೊತ್ತಾಗ್ತಲ್ಲ. ಡೆಲ್ಲಿಯಲ್ಲಿ ಏನಿದ್ದೇನು ಸುಖ ಅಂತ ಹೇಳಿದೆ. ಶುದ್ಧ ಗಾಳಿ ಇಲ್ಲದ್ರೆ ಏನು ಪ್ರಯೋಜನ? ನಾವು ಪಾಠ ಕಲಿಯುವಾಗ ಹೇಳ್ತೇವೆ, ನಿಮಗೆ ಬದುಕಲಿಕ್ಕೆ ಬೇಕಾದ ಗಾಳಿ ಮತ್ತು ನೀರು ಅಂತ. ಶುದ್ಧ ಗಾಳಿಯೂ ಶುದ್ಧ ನೀರಿಲ್ಲದಿದ್ದರೆ ಅದು ಬದುಕಲ್ಲ. ಏನು ಬದುಕ್ತೀರಿ ನೀವು? ಎಂಜಾಯ್ ಮಾಡುವಂಥ ವಿಷಯ ಅದು. ಹಾಗಾಗಿ ಶುದ್ಧ ನೀರು ಮತ್ತು ಶುದ್ಧ ಗಾಳಿಗೆ ಬೇಕಾಗಿ ಗಿಡಗಳು ನೋಟ್ಟಿದರೆ ಗಾಳಿಯನ್ನು ಕೊಡ್ತದೆ, ನಿಮಗೆ ಆಕ್ಸಿಜನ್ ಕೊಡ್ತದೆ. ನಿಮ್ಮ ಇಂಗಾಲ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡನ್ನು ಪ್ಲಾಂಟ್ ತಗೊಳ್ತದೆ. ನಿಮಗೆ ರಾತ್ರಿ ಮಲಗುವಾಗ ನಿಮ್ಮ ಮನೆ ಬದಿಯಲ್ಲಿ ಇದ್ದರೆ ನಿಮಗೆ ಆಕ್ಸಿಜನ್ ಕೊಡ್ತದೆ. ಆಕ್ಸಿಜನ್ ಸಿಲಿಂಡರ್ ನಿಮ್ಮ ಮನೆ ಬದಿಯಲ್ಲಿ ಇಡಬೇಕಾದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಗಿಡಗಳನ್ನು ನಡಿ. ನಿಮಗೆ ಇಷ್ಟ ಗಡಿ. ನಿಮ್ಮ ತೋಟ 100 ಎಕರೆ ಇರ್ಬೋದು, ಒಂದು 5 ಕಿಲೋಮೀಟರ್ ದೂರದಲ್ಲಿ, ಅದು ನೀವು ಜಮಾಜಕ್ಕೆ ಕೊಟ್ಟಿರ್ಬೋದು. ನಿಮ್ಮ ಆರೋಗ್ಯ ವೃದ್ಧಿ ಆಗಬೇಕಾದ್ರೆ ನಿಮ್ಮ ಮನೆಯ ಸುತ್ತ ಗಿಡಗಳನ್ನು ನಡಿ, ಪ್ರೀತಿಸಿ. ಆಗ ನಿಮ್ಮ ಆರೋಗ್ಯ ಒಳ್ಳೆಯದಾಯಿತು, ಆಕ್ಸಿಜನ್ ಬರ್ತದೆ, ರಾತ್ರಿ ಆಕ್ಸಿಜನ್ ಸಿಗ್ತದೆ. ಮೊನ್ನೆ ರಿಕ್ಷಾ ಡ್ರೈವರ್ಗೆ ಹೇಳಿದ್ದೇನೆ, ನೀವು ರಿಕ್ಷಾದಲ್ಲಿ ದಿನ ತಿರ್ತೀರಿ, ಪೊಲ್ಯೂಷನ್ ತಗೊಳ್ತೀರಿ, ಮನೇಲಿ ಹೋಗಿ ಮಾಡ್ತೀರಿ, ನಿಮಗೆ ರಾತ್ರಿ ಒಂದು ಆಕ್ಸಿಜನ್ ಬೇಕಲ್ಲ, ಒಂದು 4 ಗಿಡ ನಡಿ. ಇದು ವೈಯಕ್ತಿಕವಾಗಿ ಹೇಳುವಂಥದ್ದು. ನಾನು ಪ್ರತಿಯೊಬ್ಬನ ಆರೋಗ್ಯ ಮನೆಯಿಂದ ಪ್ರಾರಂಭ ಆಗಲಿ, ಮಕ್ಕಳಿಂದ ಪ್ರಾರಂಭ ಬೇಕಾದ್ರೆ ಪ್ರತಿ ಮಕ್ಕಳಿಗೆ ನನ್ನ ಕಳೆ ಇಷ್ಟೇ. ಪ್ರತಿ ಮನೆ ಇವತ್ತು ಬಂದ ಮಕ್ಕಳೆಲ್ಲ ಅವರಿಗೆ ಆಸೆ ಹೇಳ್ತೇವೆ, ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಮನೆ ಗಿಡ ನಡಿ, ಸಸ್ಯ ಸಕ್ಸಸ್, ಸಸ್ಯ ಜಾತ್ರೆ ಯಶಸ್ವಿ ಆಗಬೇಕಾದ್ರೆ ಇವತ್ತು ಬಂದ ಮಕ್ಕಳು ಎಲ್ಲ ಒಂದು ನಿರ್ಣಯ ತಗೊಳ್ತಾರೆ. ನಮ್ಮ ಮನೆಯಲ್ಲಿ ನಾವು 1, 2, 3, 4 ಗಿಡ ನಡ್ತೇವೆ, ಅದನ್ನು ಸಾಕ್ತೇವೆ, ಸಸ್ಯ ಯಶಸ್ವಿ. ಏನು ಮಕ್ಕಳೇ, ಸಸ್ಯ ನಡ್ತಿರಲ್ಲ, ಎಲ್ಲ ಮನೆಯಲ್ಲಿ ಸಸ್ಯ ನಡ್ತಿರಲ್ಲ. ನಿಮ್ಮ ಹುಟ್ಟುಹಬ್ಬದ ಆಚರಣೆ ಸಸ್ಯ ಗಿಡಗಳು ನಡುವುದರಿಂದ ಆದರೆ ನಮ್ಮ ಸಸ್ಯ ಜಾತಿ ಯಶಸ್ಸು ಅಂತ ಹೇಳ್ತಾ ಈ ಆರೋಗ್ಯದ ರಕ್ಷಣೆ ಒಂದು ಪಾಲಲ್ಲಿ ನಮ್ಮ ಎಲ್ಲರೂ ಇರುವ. ಒಬ್ಬರಿಂದಾಗಿ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ, ಪೊಲ್ಯೂಷನ್ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಡೆಲ್ಲಿಯನ್ನು ಕೇಜ್ರಿವಾಲಿಗೆ ಆಗೋದಿಲ್ಲ, ಪ್ರಧಾನಿ ಮೋದಿಯವರಿಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಡೆಲ್ಲಿಯಲ್ಲಿರುವ ಪ್ರತಿ ವ್ಯಕ್ತಿ ಅದನ್ನು ಬದಲಿಸಬೇಕು ಅಂತ ಹೇಳ್ತಾ, ಹಾಗೆ ನಮ್ಮ ಊರು ಡೆಲ್ಲಿಯಾಗಿ ಆಗೋದು ಬೇಡ, ನಮ್ಮ ಊರು ಪುತ್ತೂರು ಹೆಮ್ಮೆ ಊರಾಗಲಿ,
ನಮ್ಮ ಹೆಮ್ಮೆಯ ಮೌಲ್ಯದ ಊರಾಗಲಿ, ನಮ್ಮ ಮಕ್ಕಳು ಪುನಃ ಊರಿಗೆ ಬರಲಿ, ಇಲ್ಲಿ ಸಂಪಾದನೆ ಮಾಡಲಿ, ಜೀವನ ಇಲ್ಲೇ ಕಡೀಲಿ. ನೋಡಿ ಮಕ್ಕಳ ಚಪ್ಪಾಳೆ ನೋಡಿ. ಇದು ಆಂದೋಲನ ಯಶಸ್ವಿಯಾಗಿದೆ ಅಂತ ಇವತ್ತಿನ ಹಬ್ಬದ ಮಟ್ಟಿಗೆ 1,000 ಮಕ್ಕಳು ಮೆರವಣಿಗೆಯಲ್ಲಿ ಬಂದಿದ್ದಾರೆ, ಬಿಸಿಲಿನಲ್ಲಿ ಬಂದಿದ್ದಾರೆ, ಇಲ್ಲಿ ಬಂದು ಕೂತಿದ್ದಾರೆ. ಇದಕ್ಕೆ ನೀವೆಲ್ಲರಿಗೂ ಕೂಡ ಇಲ್ಲಿ ಸೇರಿದ ಎಲ್ಲರ ಗಣ್ಯರು ನಮ್ಮ ವಿದ್ಯಾರ್ಥಿಗಳಿಗೆ, ಮಿತ್ರರಿಗೆ ಒಂದು ಅಭಿನಂದನೆ ಕೊಡಬೇಕು, ಒಂದು ಚಪ್ಪಾಳೆ ತಟ್ಟು ಮೂಲಕ ಎಲ್ಲರೂ ಕೂಡ ಅವನು ಗೌರವಿಸಬೇಕಂತ ಕೇಳುತ್ತಾ, ಇನ್ನು 2-3 ಸಾವಿರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಗಳಾಗಬೇಕು, ಸ್ಪರ್ಧೆಯಲ್ಲಿ ಭಾಗಿಗಳಾಗಬೇಕು, ಪ್ರೋತ್ಸಾಹಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ವಂದನೆಗಳು, ನಮಸ್ಕಾರ. ವಂದನೆಗಳು ಸರ್ ತಮ್ಮ ಸಭಾಧ್ಯಕ್ಷೀಯ ನುಡಿಗಳಿಗೆ. ಶ್ರೀ ವಾಮನ್ ಪೈ ಅಧ್ಯಕ್ಷರು ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಇವರಿಗೆ, ಹಾಗೆ ಒಕ್ಕಲಿಗಗೌಡ ಸೇವಾ ಸಂಘ ಪುತ್ತೂರು ಇದರ ಗೌರವ ಅಧ್ಯಕ್ಷರಾಗಿರುವ ಶ್ರೀ ಚಿದಾನಂದ ಪೈಲಾಡಿ ಇವರಿಗೆ ಗೌರವ ಸ್ಮರಣಿಕೆಯನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜೊತೆಗೆ ಇವತ್ತು ಅದ್ಧೂರಿಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವಂತಹ ದರ್ಬೆ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯ ತಂಡ, ವಿದ್ಯಾರ್ಥಿಗಳ ತಂಡ, ದಯವಿಟ್ಟು ತಾವುಗಳಿದ್ರೆ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ಇದರ ಮುಖ್ಯಸ್ಥರು ಅಥವಾ ಶಿಕ್ಷಕರು ದಯವಿಟ್ಟು ಬಾಲಕೃಷ್ಣ ರೈ ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆ ಪುತ್ತೂರು ಇಲ್ಲಿನ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳ ತಂಡ ಇದ್ದರೆ ದಯವಿಟ್ಟು ವೇದಿಕೆ ಆಗಮಿಸಬೇಕು, ನಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಅಂಬಿಕಾ ಪದವಿ ಪೂರ್ವ ಕಾಲೇಜು ನೆಲ್ಲಿಕಟ್ಟೆ ಇವರು ಕೇಳಿಕೊಳ್ತಾ ಇದ್ದಾರೆ. ಇವತ್ತಿನ ಅದ್ಧೂರಿ ಮೆರವಣಿಗೆಯಲ್ಲಿ ಸುಮಾರು 500ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಭಾಗವಹಿಸಿ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಸಾಗಿ ಬಂದಂತಹ ಸಸ್ಯ ಜಾತ್ರೆ ಸೀಸನ್ 2ನ ಅದ್ಧೂರಿ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂತಹ ಶಿಕ್ಷಣ ಸಂಸ್ಥೆಗಳಿವರು: ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆ ಪುತ್ತೂರು, ಅಂಬಿಕಾ ಪದವಿ ಪೂರ್ವ ಕಾಲೇಜು ನೆಲ್ಲಿಕಟ್ಟೆ, ಹಾಗೆ ಅಕ್ಷಯ ಕಾಲೇಜು ಸಂಪ್ಯ, ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ದಯವಿಟ್ಟು ಕ್ಷಮಿಸಿ, ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸಂಚಾಲಕರಾಗಿರುವ PV ಗೋಕುಲ್ನಾಥ್ ಇವರು ಬಹಳಷ್ಟು ದಿನಗಳಿಂದ ಬಹಳ ವಿಶೇಷವಾಗಿ ಈ ಸಸ್ಯ ಜಾತ್ರೆಗೆ ಸ್ವಯಂ ಸೇವಕರನ್ನು ಕೂಡ ನೀಡಿ ಅದರ ಜೊತೆಗೆ 2 ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಕ್ಕಳನ್ನು ತೊಡಗಿಸಿಕೊಂಡು ಈ ವೇದಿಕೆಯಲ್ಲಿ ಮುಂದಕ್ಕೆ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾಳೆಯ ದಿನ ಕೊಡಲಿಕ್ಕೆ ಇದ್ದಾರೆ. ಒಟ್ಟು ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಈ ಸಸ್ಯ ಜಾತ್ರೆಗೆ ಒಂದು ನಿಯೋಜನೆ ಮಾಡಿರತಕ್ಕಂತಹ PV ಗೋಕುಲ್ನಾಥ್ ಸರ್ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು, ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದ್ಧೂರಿಯ ಮೆರವಣಿಗೆಗೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡವರು PV ಗೋಕುಲ್ನಾಥ್ ಸರ್ ಅವರು. ಬಹುಶಃ ಕಳೆದ 1 ವಾರದಿಂದ ಅವರ ಮಕ್ಕಳನ್ನು ತಯಾರಿಗೊಳಿಸಿರುವವರು PV ಗೋಕುಲ್ನಾಥ್ ಮತ್ತು ಅವರ ತಂಡ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಅರಿವು ಕೃಷಿ ಕೇಂದ್ರದ ಸಾರಥ್ಯದಲ್ಲಿ ನಡೆಯುತ್ತಿರುವಂತಹ ಸಸ್ಯ ಜಾತ್ರೆಯ ಮೊದಲ ದಿನ ಹಸಿರೇ ಉಸಿರು ಮನೆ ಮನೆಯಲ್ಲಿ ಕೃಷಿ ಅನ್ನುವಂತಹ ಧ್ಯೇಯದೊಂದಿಗೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಸುದ್ದಿ ಮಾಹಿತಿ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ UP ಶಿವಾನಂದ ಸರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ವೇದಿಕೆಯಲ್ಲಿ ಇರುವಂತಹ ಅತಿವಂದನೀಯ ಲಾರೆನ್ಸ್ ಮಸ್ಕರೆನ್ಸ್ ಸಂಚಾಲಕರು, ಮಾಯ್ದೆ ದೇವು ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು ಇವರಿಗೂ ಕೂಡ ಪ್ರೀತಿಪೂರ್ವಕ ಅಭಿವಂದನೆ ಸರ್. ಶ್ರೀ ಚಿದಾನಂದ ಬೈಲಾಡಿ ಗೌರವಾಧ್ಯಕ್ಷರು, ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು, ನಿಮಗೂ ಕೂಡ ವಂದನೆಗಳು ಸರ್. ಶ್ರೀ ವಾಮನ ಪೈ ಅಧ್ಯಕ್ಷರು, ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ, ನಿಮಗೂ ಕೂಡ ಧನ್ಯವಾದಗಳು ಸರ್. ಇದರ ಜೊತೆಗೆ ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿರುವಂತಹ ಶ್ರೀ SK ಆನಂದ ಆಡಳಿತ ನಿರ್ದೇಶಕರು, ಮಾಸ್ಟರ್ ಪ್ಲಾನರಿ ನೆಹರು ನಗರ ಸನ್ಮಾನವನ್ನು ಸ್ವೀಕರಿಸಿ ನಮ್ಮ ಜೊತೆಗೆ ಇದ್ದವರು, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಡಾಕ್ಟರ್ ಆನಂದ್ IAS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಢಾಕಾ ಜಿಲ್ಲಾ ಪಂಚಾಯತ್, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ ಅಧ್ಯಕ್ಷರು ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು, ಇವರಿಗೂ ಕೂಡ ಧನ್ಯವಾದಗಳು. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ನಮ್ಮನ್ನು
ಗೌರವಿಸಿದಂಥ ಶ್ರೀ ಶಶಿಕುಮಾರ್ ರೈ ಬಾಲ್ಯೂಟು, ಅಧ್ಯಕ್ಷರು ದಾಖಾ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು, ನಿಮಗೂ ಕೂಡ ಧನ್ಯವಾದಗಳು ಸರ್. ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗೆ, ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರುವಂತಹ ರೈತ ರತ್ನಗಳಿಗೆ, ಅದರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಜೊತೆಗೆ ಭಾಗಿಯಾದಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ, ಪುಟಾಣಿಗಳಿಗೆ, ಈ ಒಂದು ಕಾರ್ಯಕ್ರಮದ ದಿನದ ಮೊದಲನ್ನು ಬಹಳ ಅದ್ಭುತವಾಗಿ ಆರಂಭ ಮಾಡುವಂತೆ ಮಾಡಿದಂಥ ಎಲ್ಲ ಪುಟಾಣಿಗಳಿಗೆ ನೀವೆಲ್ಲ ಭಾಗವಹಿಸಿದ್ದೀರಿ. ಬಹಳ ಖುಷಿಯಾಗಿದೆ. ನಿಮ್ಮ ಭಾಗವಹಿಸುವಿಕೆ ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿದೆ ಅಂತ ಹೇಳ್ತಾ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ. ಥ್ಯಾಂಕ್ ಯು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.